ಒಂದು ಶುಭ ಮುಂಜಾನೆಯ ಶುಭ ನಮನದೊಂದಿಗೆ ಇವತ್ತು ನಮ್ಮ ಈ ಒಂದು ಬೋಲಿಯಾರ್ ಗ್ರಾಮದ ಈ ಭಾಗದಲ್ಲಿ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ರೂಪಣೆಗೊಂಡಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಬದ್ರೀಶ್ನಾಥ್ ಶಿವಮೊಗ್ಗದವರು ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಇದರ ಆಡಳಿತಾಧಿಕಾರಿ ಇವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರು ಈ ಕೃಷಿಯ ಉಪಯೋಗ, ಈ ಸಾವಯವ ಗೊಬ್ಬರದ ಉಪಯೋಗ ಹಾಗೂ ಇದರಿಂದ ನಮ್ಮ ಭೂಮಿಗೆ ಯಾವ ರೀತಿ ಸಫಲತೆ ಸಿಗುತ್ತದೆ ಎನ್ನುವ ಉದ್ದೇಶದಲ್ಲಿ ನಮಗೆ ಸವಿಸ್ತಾರವಾಗಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಉಳ್ಳಾಲ ತಾಲೂಕಿನ ತಹಸೀಲ್ದಾರರು ಬಂದಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಬಂದಂಥ ಎಲ್ಲ ಗಣ್ಯರಿಗೂ ಶುಭಾಶಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಈಗ ತಾನೇ ಮುಂದುವರಿಸ್ತಾ ಇದ್ದೇವೆ. ತಾಲೂಕು ಮಾಜಿ ನಿಕಟಪೂರ್ವ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೌನ್ ಮಲಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಬೋಲಿಯಾರ್ ಗ್ರಾಮದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಶ್ರೀಮತಿ ಸುಧಾರಾಣಿ ಮೇಡಮ್ರವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಅದೇ ರೀತಿ ಬೋಲಿಯಾರ್ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ನರ್ಮದಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಸಂಪನ್ಮೂಲ ವ್ಯಕ್ತಿಯಾಗಿ ಇಕ್ಬಾಲ್ ಬಾಲಿಲ ಇವರು ನಮ್ಮೊಂದಿಗಿದ್ದಾರೆ. ಉತ್ತಮ ವಾಗ್ಮಿಯು ಎಲ್ಲ ವಿಷಯದಲ್ಲಿ ಈಗ ತಾನೇ ದೇರಳಗಟ್ಟೆಯಲ್ಲಿ ಡ್ರಗ್ಸ್ ಮುಕ್ತ ವ್ಯಸನ ಮುಕ್ತ ಇದರ ಅಂಗವಾಗಿ ಒಂದು ಆಫೀಸನ್ನು ತೆರೆದು ಅಲ್ಲಿ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಅರಸೀಕೆರೆ ಇದರ ನಿರ್ದೇಶಕರಾದಂಥ ಶ್ರೀಮತಿ ಸೀಮಾ BA ಮೇಡಮ್ರವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ, ನಿಮಗೆ ಗುರುತಿಸ್ತಾ ಇದ್ದೇವೆ. ಈಗ ಅದಲ್ಲದೆ ಇಲ್ಲಿ ಹಲವಾರು ಎಲ್ಲರೂ ದಯವಿಟ್ಟು ತಮಗೆ ಆಸೀನ ವ್ಯವಸ್ಥೆ ಮಾಡಿದಂತಹ ಆ ಒಂದು ಆಸನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಆಫೀಸ್ ಮುಂದುಗಡೆ ಇದ್ದಂಥ ನಮ್ಮ ಎಲ್ಲ ಸ್ನೇಹಿತರು ಕೂತು ಸಹಕರಿಸಬೇಕಾಗಿ ವಿನಂತಿಸ್ತಾ ಕುರ್ನಾಡ್ನ ಮಾಜಿ ಸದಸ್ಯರು ಕಾಂಗ್ರೆಸ್ನ ಮುಖಂಡರಾದ ಕಾಸಿಂ ಕುರ್ನಾಡ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಗುರುತಿಸುತ್ತಾ ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ ಶ್ರೀಯುತ ಮನೋಹರ್ ಭಟ್ ಪ್ರಧಾನ ಅರ್ಚಕರು ಮಾಜಿ ಮಹಮ್ಮಾಯಿ ದೇವಸ್ಥಾನ ಬೋಳಿಯಾರು ಇವರನ್ನ ಈ ಒಂದು ವೇದಿಕೆಯಲ್ಲಿ ಬಹಳ ಗೌರವದಿಂದ ಗುರುತಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ್ದೀರಿ. ಕರಾವಳಿ ವಿಜಯ ಟ್ರೇಡರ್ಸ್ ಸಾವಯವ ಗೊಬ್ಬರ ಮಾರಾಟದ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಮನೋಹರ್ ಭಟ್ ಪ್ರಧಾನ ಅರ್ಚಕರು ಮಾಜಿ ಮಹಮ್ಮಾಯಿ ದೇವಸ್ಥಾನ ಬೋಳಿಯಾರು ಇವರನ್ನ ಈ ಒಂದು ವೇದಿಕೆಯಲ್ಲಿ ಎಲ್ಲ ಮಹನೀಯರ ಪರವಾಗಿ ಆತ್ಮೀಯತೆಯಿಂದ ಗುರುತಿಸಿ ಗೌರವಪೂರ್ವಕವಾಗಿ ನಾವು ಬೀಳ್ಕೊಡ್ತಾ ಇದ್ದೇವೆ. ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರು ಆಗಮಿಸುವುದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಅಧಿಕೃತವಾಗಿ ಪ್ರಾರಂಭಿಸಿದ್ದೇವೆ. ಇದೀಗಾಗಲೇ ಅತಿಥಿ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಲೇಬೇಕಾಗಿದ್ದಂತಹ ಸನ್ಮಾನ ಶ್ರೀಯುತ ಗುಣಕರ ಆಳ್ವ ಯಾನೆ ರಾಮರೈ ಗಡಿ ಪ್ರಧಾನರು ಬೋಳಿಯಾರ್ ಗುತ್ತು ದಯವಿಟ್ಟು ತಾವು ವೇದಿಕೆಯನ್ನು ಸೇರ್ಕೊಳ್ಬೇಕು. ಎಲ್ಲ ಮಹನೀಯರ ಪರವಾಗಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಬೋಳಿಯಾರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಸನ್ಮಾನ ಶ್ರೀಯುತ ಅಬ್ದುಲ್ ಶಕೂರ್ ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಳಿ. ತಮ್ಮನ್ನು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸಮಾರಂಭದ ಇನ್ನೋರ್ವ ಗೌರವಾನ್ವಿತ ಅತಿಥಿ ಶ್ರೀಮತಿ ಸೀಮಾ BA ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಅರಸೀಕೆರೆ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಅದೇ ರೀತಿ ಬದ್ರೀಶ್ನಾಥ್ ತಾವು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು. ಉತ್ತಮವಾದಂತಹ ಅಭಿಪ್ರಾಯವನ್ನ ಯಾವ ರೀತಿ ಸಾವಯವ ಗೊಬ್ಬರವನ್ನ ಬಳಸುವುದರ ಮೂಲಕ ಭೂಮಿಯಲ್ಲಿ ಉತ್ತಮ ಇಳುವರಿಗಳನ್ನು ಪಡೆಯಲಿಕ್ಕೆ ಸಾಧ್ಯ ಎಂಬುದರ ಕುರಿತು ನಿರರ್ಗಳವಾಗಿ ಮಾತನಾಡಿದ ಬದ್ರೀಶ್ನಾಥ್ CEO ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಘ ತಾವು ವೇದಿಕೆಯನ್ನು ಸೇರಿಕೊಳ್ಳಿ. ಅದೇ ರೀತಿ ಶ್ರೀಮತಿ ಮಮತಾ DS ಕಟ್ಟಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ತಾವು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು. ಅದೇ ರೀತಿ ವಂದನೀಯ ಫಾದರ್ ಮೈಕಲ್ D ಸಿಲ್ವಾ ಧರ್ಮಗುರುಗಳು ಚೇಳೂರು ಚರ್ಚ್ ತಾವು ಸಮಯಕ್ಕೆ ಮಹತ್ವವನ್ನು ನೀಡಿ ಬಹಳಷ್ಟು ಸಮಯಗಳ ಕಾಲ ನಮ್ಮನ್ನ
ವಹಿಸಿಕೊಂಡು ಸಹಿಸಿಕೊಂಡು ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದೀರಿ. ತಮ್ಮನ್ನ ವೇದಿಕೆಗೆ ಆತ್ಮೀಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸನ್ಮಾನ ಶ್ರೀಯುತ ಗುರುದತ್ ಎಂಎನ್ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ಉಳ್ಳಾಲ, ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು. ಅದೇ ರೀತಿ ಪ್ರಶಾಂತ್ ಕಾಜಾವ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೂರ್ನಾಡು. ಅದೇ ರೀತಿ ಪ್ರಗತಿಪರ ಕೃಷಿಕರು ಕೂಡ ಹೌದು. ಕೃಷಿಯಲ್ಲಿ ಹಲವಾರು ಸುಧಾರಣಾ ಕ್ರಮವನ್ನ ಕೈಗೊಂಡಂತಹ ಪ್ರಶಾಂತ್ ಕಾಜಾವ ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು. ಶ್ರೀಯುತ ರಮೇಶ್ ಶೆಟ್ಟಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೋಳಿಯಾರು, ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಳಿ. ಅದೇ ರೀತಿ ಶ್ರೀಮತಿ ಶೈಲಾ ಕೆ ಕಾರಿಗಿ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಮಂಗಳೂರು, ಗ್ರಾಮಾಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಮ್ಮನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮತಿ ವೀಣಾ ರೈ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಮಂಗಳೂರು, ತಮಗೂ ಕೂಡ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ದೇವದಾಸ್ ಭಂಡಾರಿ ಅಧ್ಯಕ್ಷರು ಕೃಷಿಕ ಸಮಾಜ ಉಳ್ಳಾಲ ತಾಲೂಕು, ತಮ್ಮನ್ನ ವೇದಿಕೆಗೆ ಆತ್ಮೀಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮತಿ ಸುಧಾರಾಣಿ ಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಬೋಳಿಯಾರು, ಶ್ರೀ ಗಣೇಶ್ ನಾಯಕ್ ಮಾಜಿ ಅಧ್ಯಕ್ಷರು ಕುರ್ನಾಡು ಗ್ರಾಮ ಪಂಚಾಯತ್, ಅದೇ ರೀತಿ ಜಯರಾಮ್ ಸಾಂತ ಬೋಳಿಯಾರು ಗುತ್ತು, ಶ್ರೀ ಸತೀಶ್ ಆಚಾರ್ಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗ್ರಾಮ ಪಂಚಾಯತ್ ಬೋಳಿಯಾರು, ಶ್ರೀಮತಿ ಜಸಿಂತಾ ಪಿಂಟೋ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗ್ರಾಮ ಪಂಚಾಯತ್ ಬೋಳಿಯಾರು, ಅಶ್ರಫ್ ಕುರ್ನಾಡು ಉಪಾಧ್ಯಕ್ಷರು ಕುರ್ನಾಡು ಗ್ರಾಮ ಪಂಚಾಯತ್, ಬೆಳ್ಳಿಪ್ಪಾಡಿ ಚೇಳೂರು, ಶ್ರೀ ನಂದೀಪ್ ಶೆಟ್ಟಿ ಕುಂಟುಪುಣಿ, ಶ್ರೀ ಯಶೋಧರ್ ಶೆಟ್ಟಿ ಕುಂಟುಪುಣಿ, ಅಬೂಬಕರ್ ಅಧ್ಯಕ್ಷರು ಗೌಸಿಯಾ ಜುಮಾ ಮಸೀದ್ ಕುಕ್ಕೋಟು, ಮೊಹಮ್ಮದ್ ಅಧ್ಯಕ್ಷರು ಬದ್ರಿಯಾ ಜುಮಾ ಮಸೀದ್ ರಂತರ್ಕಾ, ಅಬ್ರಹ್ಮಾನ್ ಮಾಜಿ ಅಧ್ಯಕ್ಷರು ಎಂಜೆಎಂ ಬೋಳಿಯಾರು, ಉಬೈದುಲ್ಲಾ ಅಧ್ಯಕ್ಷರು ಅಮ್ಮೆಂಬಳ ಕೇಂದ್ರ ಜುಮಾ ಮಸೀದ್, ಶ್ರೀಯುತ ಗಣೇಶ್ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ದೆದ್ದು, ಅದೇ ರೀತಿ ಕೇಶವ ಶೆಟ್ಟಿ ಮಾಲಕರು ಶ್ರೀದೇವಿ ಪ್ರಸಾದ್ ಸ್ಟೋರ್ ಬೋಳಿಯಾರು, ಸ್ಟ್ಯಾನಿವಾಸ್ ಮಾಲಕರು ಸ್ವಾಗತ್ ಹಾಲ್ ಬೋಳಿಯಾರು, ಜಗದೀಶ್ ಆಳ್ವಾ ಪಾಣೇಲಾ, ಪ್ರವೀಣ್ ಭಂಡಾರಿ ತಾರಿಪಾಡಿ, ರಾಮಚಂದ್ರ ಶೆಟ್ಟಿ ನೆಟ್ಟಿಲು ಭಂಡಾರಮನೆ, ಪ್ರವೀಣ್ ಆಳ್ವಾ ಉದ್ಯಮಿ ಸಜಿಪನರು. ದಯವಿಟ್ಟು ವೇದಿಕೆಯನ್ನು ಸೇರ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ಮೊಹಮ್ಮದ್ ಮೋನಾಕನ್ ಅವರು ದಯವಿಟ್ಟು ವೇದಿಕೆಯನ್ನು ಸೇರ್ಕೊಳ್ಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇಕ್ಬಾಲ್ ಬಾಳಿಲ ರಾಜ್ಯ ಕಂಡ ಖ್ಯಾತ ತರಬೇತುದಾರರು, ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು. ತಮ್ಮನ್ನು ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಭಾಗವಹಿಸಿದಂತಹ ಎಲ್ಲ ಅತಿಥಿ ಗಣ್ಯರನ್ನ ಕರಾವಳಿ ವಿಜಯ ಟ್ರೇಡರ್ಸ್ ನೂತನವಾಗಿ ಈ ಒಂದು ಪ್ರದೇಶದಲ್ಲಿ ಶುಭಾರಂಭಗೊಂಡಿರುವ ಕರಾವಳಿ ಟ್ರೇಡರ್ಸ್ ನ ಶಾಲು ಹೊದಿಸಿ ನಮ್ಮ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಕನಸನ್ನ ಕಂಡಿರುವಂತಹ ಅಬ್ದುಲ್ ಜಬ್ಬಾರ್ ಬೋಳಿಯಾರ್ ಭಾಗವಹಿಸಿದಂತಹ ಎಲ್ಲ ಅತಿಥಿ ಗಣ್ಯರನ್ನ ಶಾಲು ಹೊದಿಸಿ ಆತ್ಮೀಯತೆಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶಾಲು ಹೊದಿಸಿ ಬಹಳಷ್ಟು ಆತ್ಮೀಯತೆಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಗೆ ಮುಂದಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಎಲ್ಲ ಅತಿಥಿ ಗಣ್ಯರನ್ನ ಶಾಲು ಹೊದಿಸಿ ವಿಜಯ ಟ್ರೇಡರ್ಸ್ ಇದರ ಶಾಲು ಹೊದಿಸಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಬರಮಾಡಿಕೊಳ್ಳುವಂತಹ ದೃಶ್ಯವನ್ನ ತಾವು ವೇದಿಕೆಯಲ್ಲಿ ಕಾಣ್ತಾ ಇದ್ದೀರಿ. ದೂರದಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ನಾಗರಿಕರು ದಯವಿಟ್ಟು ಪ್ಲೀಸ್ ಕಮ್ ಟು ದಿ ಇನ್ ಫ್ರಂಟ್ ಆಫ್ ದಿ ಸ್ಟೇಜ್. ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಕಳಕಳಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳಷ್ಟು ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನ ಈ ಒಂದು ಪ್ರದೇಶದಲ್ಲಿ ಕರಾವಳಿ ವಿಜಯ ಟ್ರೇಡರ್ಸ್ ಸಾವಯವ ಗೊಬ್ಬರ ಮಾರಾಟದ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಇದೀಗಾಗಲೇ ಆಯೋಜನೆ ಮಾಡಲಾಗಿದೆ. ಬಹಳಷ್ಟು ಉತ್ತಮವಾದಂತಹ ವಿಚಾರವನ್ನ ಭದ್ರೇಶ್ನಾಥ್ ಸಿಇಒ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಘದವರು ಶಿವಮೊಗ್ಗ ಇವರು ವ್ಯಕ್ತಪಡಿಸಿ ಎಲ್ಲರಿಗೂ ಕೂಡ ಯಾವ ರೀತಿ ಕೃಷಿಯನ್ನ ಬೆಳೆಯಬಹುದು, ಅದರಲ್ಲಿ ಆಗಬೇಕಾದಂತಹ ಸುಧಾರಣಾತ್ಮಕ ಕ್ರಮಗಳ ಬಗ್ಗೆ ಬಹಳ ವಿವರಾತ್ಮಕವಾದಂತಹ ರೀತಿ ವಿಚಾರವನ್ನ ವ್ಯಕ್ತಪಡಿಸಿದ್ದೀರಿ. ಅದೇ ರೀತಿ ಎಲ್ಲ ಮಹನೀಯರನ್ನ ಇಕ್ಬಾಲ್ ಬಾಳಿಲ ದಯವಿಟ್ಟು ವೇದಿಕೆಯನ್ನು ಸೇರ್ಕೊಳ್ಬೇಕು. ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ದೂರದಲ್ಲಿ ನಿಂತವರು ದಯವಿಟ್ಟು ಕುಳಿತುಕೊಂಡು ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ಕಳಕಳಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೆಲವೇ ನಿಮಿಷಗಳಲ್ಲಿ ತಾವೆಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇರುವ ಸನ್ಮಾನ ಶ್ರೀಯುತ ಯುಟಿ ಖಾದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸೇರಲಿಕ್ಕಿದ್ದಾರೆ. ರೈತರು ಮಣ್ಣಿನ ದೇವರು, ಮಳೆ ಬರಲಿಲ್ಲ ಎಂದರೆ ಅವರಿಗೆ ಕಳವಳ, ಆದರೂ ಹೋರಾಟವನ್ನೇ ಜೀವನವನ್ನಾಗಿಸಿಕೊಂಡು ರೈತರು ಈ ನಾಡಿನ ನಿಜವಾದ ಶಿಲ್ಪಿ ಎನ್ನುವುದರಲ್ಲೂ ಕೂಡ ಎರಡು ಮಾತಿಲ್ಲ. ಇದೀಗ ಈ ಒಂದು ನಿಟ್ಟಿನಲ್ಲಿ ರೈತರ ಬಾಳನ್ನ ಬೆಳಗಿಸುವುದಕ್ಕಾಗಿ ರೈತರ ಬದುಕಿಗೆ ನೆರವಾಗೋಣ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಸಾವಯವ ಗೊಬ್ಬರ ಮಾರಾಟದ ಕಚೇರಿಯನ್ನ ಈ ಪ್ರದೇಶದಲ್ಲಿ ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಗುಣಮಟ್ಟದ ಗೊಬ್ಬರವನ್ನ ಈ ಪ್ರದೇಶದ ರೈತರಿಗೆ ನೀಡುವ ಸದುದ್ದೇಶದಿಂದ ಈ ಭಾಗದಲ್ಲಿ ಕರಾವಳಿ ವಿಜಯ ಟ್ರೇಡರ್ಸ್ ಶುಭಾರಂಭಗೊಳ್ತಾ ಇದೆ. ಇವತ್ತು ಅಂದರೆ ಈ ಒಂದು ಕಚೇರಿ ಉದ್ಘಾಟನಾ ಸುದಿನದಂದು ಯಾರೆಲ್ಲ ನಮ್ಮ ಕಚೇರಿಯಿಂದ ಸಾವಯವ ಗೊಬ್ಬರವನ್ನು ಖರೀದಿ ಮಾಡ್ತಾರೆ, ಬೇವಿನ ಹಿಂಡಿ ಮಿಶ್ರಿತ ಗೊಬ್ಬರ
40 ಕೆಜಿಯ ಪ್ಯಾಕೆಟ್ ಅಂದ್ರೆ ಚೀಲಕ್ಕೆ 799 ರೂಪಾಯಿ ಬೆಲೆಯಾಗಿರುತ್ತದೆ. ಆದರೆ ಇಂದು ಯಾರೆಲ್ಲ ಇಲ್ಲಿಂದ ಖರೀದಿ ಮಾಡ್ತೀರೋ ಅವರಿಗೆ ಕೇವಲ 600 ರೂಪಾಯಿ, 200 ರೂಪಾಯಿ ಕಡಿತದೊಂದಿಗೆ 600 ರೂಪಾಯಿ ಬೆಲೆಯಲ್ಲಿ ನಾವು ಬೇವಿನ ಹಿಂಡಿ ಮಿಶ್ರಿತ ಗೊಬ್ಬರವನ್ನ ಅಂದ್ರೆ ಸೂಪರ್ ಪವರ್ ಮಿಕ್ಸರ್ ಬೇವಿನ ಹಿಂಡಿ ಮಿಶ್ರಿತ ಸಾವಯವ ಗೊಬ್ಬರವನ್ನು ನೀಡಿಕ್ಕಿದ್ದೇವೆ. ಇದೀಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಸಮಯ ಹತ್ತಿರ ಬರ್ತಾ ಇದೆ. ಕಾರ್ಯಕ್ರಮವನ್ನು ದೂರದಲ್ಲಿ ನಿಂತು ವೀಕ್ಷಣೆ ಮಾಡ್ತಾ ಇರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಬೆಳೆಯುತ್ತಿರುವ ಬೋಳಿಯಾರಿನಲ್ಲಿ ಬೆಳಗಲಿಕ್ಕಿರುವ ಹೊಸ ಮಳಿಗೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಕರಾವಳಿ ವಿಜಯ ಟ್ರೇಡರ್ಸ್. ಇದೀಗ ಎಲ್ಲ ಅತಿಥಿ ಗಣ್ಯರನ್ನ ಜಬ್ಬಾರ್ ಅವರು ಶಾಲೂದಿಸಿ ಸ್ವಾಗತ ಮಾಡಿ ಆಗಿದೆ ಎಂದು ನಾವು ಭಾವಿಸ್ತಾ, ಬಹುಶಃ ಭಾಗವಹಿಸಿದಂತಹ ಎಲ್ಲರನ್ನ ಶಾಲೂದಿಸಿ ಸ್ವಾಗತವನ್ನು ಮಾಡಿದಂತಹ ಜಬ್ಬಾರ್ ಅವರಿಗೆ ಇವತ್ತು ಇಲ್ಲೇನು ಜನ ಸೇರಿದ್ದಾರೆ ಅದೆಲ್ಲವೂ ಕೂಡ ಜಬ್ಬಾರ್ ಅವರ ಈ ಭಾಗದ ಸಾಮಾಜಿಕ ಚಟುವಟಿಕೆ, ಅದೇ ರೀತಿ ಅವರು ಜನರೊಂದಿಗೆ ಇಟ್ಟಂತಹ ವಿಶ್ವಾಸ, ಪ್ರೀತಿ, ವಾತ್ಸಲ್ಯ, ಕರುಣೆ ಇದಕ್ಕೆ ಸಾಕ್ಷಿ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಿ.ಕೆ. ಅಬ್ದುಲ್ ಜಬ್ಬಾರ್ ಅವರ ಈ ಒಂದು ಕಾರ್ಯ ನಿಜಕ್ಕೂ ಕೂಡ ಅರ್ಥಪೂರ್ಣ. HDFC ಬ್ಯಾಂಕಿನ ಮ್ಯಾನೇಜರ್ ದಯವಿಟ್ಟು ತಾವು ವೇದಿಕೆಯನ್ನು ಸೇರಿಕೊಳ್ಬೇಕು. ಅದೇ ರೀತಿ ಸನ್ಮಾನ ಶ್ರೀಯುತ ಕೇಶವ್ ಶೆಟ್ಟಿ, ಇಕ್ಬಾಲ್ ಬಾಳಿದ ಪವರ್ ಮಿಕ್ಸರ್ ಗೊಬ್ಬರ ಯಾಕೆ ಹಾಕಬೇಕು ಎನ್ನುವುದರ ಕುರಿತು ಇದೀಗಾಗಲೇ ವಿಚಾರವನ್ನು ಮಂಡಿಸಿ ದೇವೆಯ ಪೂಜೆಯು ಕರ್ಮವೇ ಪರ ಸಾಧನವು. ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿಟ್ಟುಳುವುದನವ ಬಿಡುವುದೇ ಇಲ್ಲ, ಬಿಟ್ಟುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದರಿಂದ ಸರ್ವ ರೀತಿಯ ಪ್ರಶಂಸೆಯನ್ನು ಗಿಟ್ಟಿಸಿಕೊಂಡ ಸಾರ್ಥ್ ಈ ಭಾಗದ ರೈತರಿಗೆ ನೆರವಾಗುವ ಉದ್ದೇಶದಿಂದ ಈ ಭಾಗದಲ್ಲಿ ಕರಾವಳಿ ವಿಜಯ ಟ್ರೇಡರ್ಸ್ ಎನ್ನುವ ಕಚೇರಿಯನ್ನ ಪ್ರಾರಂಭಿಸಲಿಕ್ಕೆ ಮುಂದಾಗಿರುವ ಸನ್ಮಾನ ಶ್ರೀಯುತ ಬಿ.ಕೆ. ಅಬ್ದುಲ್ ಜಬ್ಬಾರ್ ಇದೀಗ ಭಾಗವಹಿಸಿದ ಎಲ್ಲ ಅತಿಥಿ ಗಣ್ಯರನ್ನ ಆತ್ಮೀಯ ನುಡಿಗಳಿಂದ ಸ್ವಾಗತವನ್ನು ಮಾಡುವುದಕ್ಕಾಗಿ ವೇದಿಕೆಗೆ ಆಗಮಿಸಬೇಕು ಎಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ವೇದಿಕೆ ಕರಾವಳಿ ವಿಜಯ ಟ್ರೇಡರ್ಸ್ ಇದರ ಕಚೇರಿಯ ಉದ್ಘಾಟನೆಯ ಈ ಒಂದು ಸಂದರ್ಭದಲ್ಲಿ ಮೊದಲನೆಯಾಗಿ ಎಲ್ಲ ಗಣ್ಯ ಅತಿಥಿಗಳಿಗೆ ಮತ್ತು ಸೇರಿದಂಥ
ನನ್ನೆಲ್ಲ ಹಿರಿಯ ಸ್ನೇಹಿತರಿಗೆ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ನಿಮ್ಮನ್ನು ಸುಮಾರು 1 ಗಂಟೆಗಳ ಕಾಲ ನಾನು ಇಲ್ಲಿ ಕಾಯಿಸಿದ್ರಿಂದ ನಾನು ಕ್ಷಮೆಯನ್ನು ಯೋಚಿಸಿಕೊಂಡು ಈ ಒಂದು ಕರಾವಳಿ ವಿಜಯ ಟ್ರೇಡರ್ಸ್ ಈ ಒಂದು ಕಚೇರಿ ಇಲ್ಲಿ ಒಂದು ಸ್ಥಾಪನೆ ಮಾಡಬೇಕಂತೇಳಿ ನನಗೆ ತುಂಬ ಆಸೆ ಇತ್ತು. ಯಾಕಂತ ಹೇಳಿದರೆ 1995ರಲ್ಲಿ ನನ್ನ ಭಾವರಿದ್ದರು ಹಾನಗಲ್ನಲ್ಲಿ, ಹಾವೇರಿ ತಾಲೂಕು ಹಾನಗಲ್ಲಲ್ಲಿ ನಮ್ಮ ಭಾವರಿದ್ದರು. ಅದು ನಮ್ಮ ನಿಮ್ಗೆಲ್ಲರಿಗೂ ಚಿರ ಪರಿಚಿತ ಅಂತ ಮುಜೀಬ್ ರೆಹಮಾನ್ ತಂದೆ. ಅವರಿಗೆ ಅಲ್ಲಿ ಹಾನಗಲ್ಲಲ್ಲಿ ಬಟ್ಟೆ ಅಂಗಡಿದ್ದು ಶಾಪ್ ಇತ್ತು. ಆಮೇಲೆ ತದನಂತರ ಅವರು ಪಾತ್ರೆದ್ದು ಅಂಗಡಿ, ಸ್ಟೀಲ್ ಅಂಗಡಿ ಮಾಡಿದ್ರು. ಆ ಸ್ಟೀಲ್ ಅಂಗಡಿಗೆ ನಾನು ಸುಮಾರು ಒಂದು ವರ್ಷ ನಾನು ಅಲ್ಲಿ ಇದ್ದಾಗ ನಮ್ಮ ಭಾವರು ನಾವೊಂದು ಮೀನಿನ ಗೊಬ್ಬರದ ವ್ಯಾಪಾರ ಮಾಡುವ ಅಂತ ಹೇಳಿದರು. ಆವಾಗ ನಾವು ಕುಂದಾಪುರ ಕೋಡಿಗೆ ಬಂದು ಅವತ್ತು ನಾವು ಅಲ್ಲಿಂದ ಮೀನಿನ ಗೊಬ್ಬರವನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದೆವು. ಅವಾಗ ಹಾವೇರಿ ತಾಲೂಕಲ್ಲಿ ನಾನು ನಿಮಗೆ ಗೊತ್ತಿರ್ಬೋದು, ಈ ಗುತ್ತಲ, ಮೈಲಾರ, ಕುರುವತ್ತಿ, ರಾಣೆಬೆನ್ನೂರು ಅಂತೇಳಿ ಆ ಕಡೆ ಹಳ್ಳಿಗಳಿಗೆ ಹೋಗಿ ಅವರು ಕೂಡಿ ಆ ಒಂದು M80 ಒಂದು ಬೈಕ್ ಇತ್ತು, ಅದರಲ್ಲಿ ನಾವು ಹೋಗಿ ಆರ್ಡರ್ ತಗೊಂಡು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದೆವು. ಸುಮಾರು ನಾನಲ್ಲಿ 4-5 ವರ್ಷ ಸತತವಾಗಿ ಅಲ್ಲಿ ಆ ಮೀನಿನ ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದೆವು. ತದನಂತರ ನಾನು ಬೋಳಿಯಾರಲ್ಲಿ ನಮ್ಮ ಮನೆ ಹತ್ತಿರ ನಾನೇ ಸ್ವಂತವಾಗಿ ಅದನ್ನು ತಯಾರಿಕೆ ಮಾಡುವಂಥ ಕೆಲಸಕ್ಕೆ ಹೋದೆ. ನಾನಿಲ್ಲಿ ಆ ಮೀನಿನ ಗೊಬ್ಬರ ನನ್ನ ದಾವಣಗೆರೆಯಿಂದ ಕೋಳಿ ಗೊಬ್ಬರ ಅಂತ ಸಿಗ್ತಿತ್ತು. ಆ ಕೋಳಿ ಗೊಬ್ಬರ ಮತ್ತು ಮೀನಿನ ಗೊಬ್ಬರ ಜೊತೆಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ಆ ಮೀನಿನ ಗೊಬ್ಬರವನ್ನು ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. 1995ರಲ್ಲಿ ನಾನು ಧಾರವಾಡದಿಂದ 30 ಕಿಲೋಮೀಟರ್ ಒಂದು ಕಿತ್ತೂರು ಅಂತೇಳಿ, ಕಿತ್ತೂರು ಚೆನ್ನಮ್ಮನ ಊರಲ್ಲಿ ನಾನು ಹೋಟೆಲ್ ಪ್ರತೀಕ್ಷಾ ಅಂತೇಳಿ ಅಲ್ಲಿ ಸುಮಾರು 1-2 ವರ್ಷ ನಾನು ಅಲ್ಲಿ ವ್ಯಾಪಾರ ಮಾಡಿದೆ. ಆವಾಗ ನನಗೆ ಆ ವ್ಯಾಪಾರದ ಬಗ್ಗೆ ತುಂಬ ನನಗೆ ಅಭಿಮಾನ ಮತ್ತು ಖುಷಿ ಆಗ್ತಿತ್ತು. ಎಲ್ಲ ರೈತರ ಹತ್ರ ಹೋಗಿ ನಾನು ಅದನ್ನು ಆರ್ಡರ್ ಮಾಡಿಕೊಂಡು ನಾನು ಕೊಡುವಂಥ ಆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೆ. ಆಮೇಲೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆಮೇಲೆ ನಾನು ಕಿತ್ತೂರಿಂದ ಬಾದಾಮಿಗೆ ಹೋದೆ. ಬಾದಾಮಿಯಲ್ಲಿ ನನಗೆ ಸುಮಾರು 3 ವರ್ಷ ನಾನು ಬಾದಾಮಿಯಲ್ಲಿ ಸತತವಾಗಿ ನಾನು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ಬಾದಾಮಿಯಲ್ಲಿ ಇವತ್ತು ಕೂಡ ನನಗೆ ಬಾದಾಮಿಯಲ್ಲಿ ಏನು ನನ್ನ ಊರಲ್ಲಿ ನನ್ನ ಸ್ನೇಹಿತರು ಮತ್ತು ಗೆಳೆಯರಿದ್ದಾರೆ, ಅದೇ ಥರ ನನಗೆ ಬಾದಾಮಿಯಲ್ಲಿ ಇವತ್ತು ಕೂಡ ನಾನು ಆ ಸಂಪರ್ಕವನ್ನು ನಾನು ಬಿಟ್ಟಿಲ್ಲ. ಸುಮಾರು 10-15 ವರ್ಷಗಳ ಕಾಲ ಕೂಡ ನಾನು ಅಲ್ಲಿಗೆ ಹೋಗಲೇ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರಾದ UT ಖಾದರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದಾಗ ನಾನು ಅವರಲ್ಲಿ ಹೋದಾಗ ನಾನು ಕೂಡ ಅವರ ಜೊತೆಗೆ ಹೋಗಿ ಅಲ್ಲಿ ನಮ್ಮೊಂದು ಪರಿಚಯದವರಿದ್ದರು, ಮಹಾಂತೇಶ್ ಅಂತೇಳಿ. ಅವರು ನನಗೆ ಅವರ ದಾಳಿಂಬೆಗೆ ನಾವು ಅಲ್ಲಿ ಸಪ್ಲೈ ಮಾಡ್ತಿದ್ದೆವು, ದಾಳಿಂಬೆ ಗಿಡಕ್ಕೆ. ಆವಾಗ ಒಂದು ಕವಾಸಿಕಿ ಬೈಕಲ್ಲಿ ನನ್ನನ್ನು ಬೆಳಿಗ್ಗೆ ಕರ್ಕೊಂಡು ಹೋಗಿ ತೋಟದಲ್ಲಿದ್ದು ನಾವು ಸಂಜೆ ತನಕ ಅಲ್ಲಿದ್ದು ಆ ವ್ಯಾಪಾರವನ್ನು ಅಲ್ಲಿ ಶುರು ಮಾಡಿದ್ದೆ. ತುಂಬ ನಾವು ಬಾದಾಮಿ ಸುತ್ತಮುತ್ತಲು ಕೂಡ ತುಂಬ ನಾವು ಆ ವ್ಯಾಪಾರ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಅವರು ಕೂಡ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಆಗಿ ಈಗ ದೊಡ್ಡ ಬಾದಾಮಿಯಲ್ಲಿ ಬಾದಾಮಿ ಕೋರ್ಟ್ ಮತ್ತು ಬಾದಾಮಿ ಹೋಟೆಲ್ ಅಂತೇಳಿ ದೊಡ್ಡ ಬಿಸ್ನೆಸ್ ಮನ್ ಕೂಡ ಈಗ ಆಗಿದ್ದಾರೆ. ಅವರ ಹೋಟೆಲಲ್ಲಿ ಅವತ್ತು
ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು ತಂಗಿ ಅಲ್ಲಿ ಮೀಟಿಂಗ್ ಎಲ್ಲ ಮಾಡಿ ಬಂದಿದ್ರು. ನಾನು ಯಾಕೆ ಹೇಳುವುದಂತ ಹೇಳಿದರೆ, ನಾವು ಏನೇ ಮಾಡಿದರೂ ನಾವು ಏನು ಇಷ್ಟರ ತನಕ ನಾವು ಮಾಡಿದಂಥ ಕೆಲಸ, ಮಾಡಿದಂಥ ಆ ಪ್ರೀತಿ ವಿಶ್ವಾಸ, ಅದೇ ನಮಗೆ ನಮ್ಮ ಜೀವನ ಪೂರ್ತಿ ಉಳಿಯುವಂಥ ಒಂದು ಆಗ್ತದೆ. ಮತ್ತೆ ನಾನು ಹರಿಹರ, ಹೊಸಪೇಟೆ ಈ ಕಡೆಗಳೆಲ್ಲ ಎಲ್ಲ ನಾನು ಸಪ್ಲೈ ಮಾಡಿ ಆ ಒಂದು ವ್ಯಾಪಾರ ಮಾಡ್ತಾ ಇದ್ದೆ. ತದನಂತರ ನಾನು ರಮೇಶ್ ಶೆಟ್ಟಿ ಅವರಿಗೆ ಗೊತ್ತಿದೆ, UT ಫರೀದ್ರವರ ಆ ಒಂದು ಚುನಾವಣೆ ಬಂದಾಗ ನಾನು ರಮೇಶ್ ಶೆಟ್ಟಿ ಮತ್ತು ಮೋನಾಕ ಇವ್ರ ಜೊತೆ ಎಲ್ಲ ಹೋಗಿ ನಾವು ಮತ್ತೆ ಇಲ್ಲಿ ಗ್ರಾಮ ಪಂಚಾಯತ್ಗೆ ನಾನೊಂದು ಚುನಾವಣೆಗೆ ನಿಂತು ರಾಜಕೀಯವಾಗಿ ಮಾರ್ಪಾಡಾಗುವಂಥ ಕೆಲಸ ಆಯಿತು. ಆಮೇಲೆ ಆದರೂ ಕೂಡ ನನ್ನ ಆ ವ್ಯಾಪಾರ ಸ್ವಲ್ಪ ನಾವು ಇದು ಮಾಡಿದರೂ ಕೂಡ ನನ್ನ ಅಕ್ಕನ ಮಗ ಮುಜೀಬ್ ರೆಹಮಾನ್ ಅದನ್ನು ಇವತ್ತಿನವರೆಗೂ ಕೂಡ ಮುಂದುವರಿಸಿಕೊಂಡೇ ಹೋಗ್ತಾ ಇದ್ದಾರೆ. ಅದು ನನಗೆ ಸಂತೋಷ. ಇವತ್ತು ನನಗೂ ಕೂಡ ನಾವು ಕೂಡ ಒಂದು ಯಾಕೆ ಮಾಡಬಾರ್ದು, ಅದು ಒಂದು ಕಡೆ ನನಗೆ ರೈತರ ಸಂಪರ್ಕ ನಮಗೆ ಹೆಚ್ಚಾಗಿ ನಮಗೆ ಆಗ್ತದೆ ಅಂತ ನನಗೆ ಒಂದು ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಕೂಡ ಇದೊಂದು ವ್ಯಾಪಾರ ಸ್ಟಾರ್ಟ್ ಮಾಡುವ ಅಂತೇಳಿ ನಾನು ಧಾರವಾಡ ಹತ್ತಿರ ನರೇಂದ್ರ ಅಂತೇಳಿ ಒಂದು ಕಡೆ ನಾವು ಆ ಒಂದು ಈ ತಯಾರಿಕಾ ಘಟಕವನ್ನು ನಾನು ಸ್ಟಾರ್ಟ್ ಮಾಡಿದೆ. ಈ ತಯಾರಿಕಾ ಘಟಕ ಸ್ಟಾರ್ಟ್ ಮಾಡಿ ಸುಮಾರು ಇವತ್ತಿಗೆ 8 ತಿಂಗಳು ಆಗ್ತಾ ಬಂತು. ಆದ್ದರಿಂದ ನಾನು ಬೋಳಿಯಾರಲ್ಲಿ ಯಾಕೆ ನನಗೆ ಒಂದು ಸಣ್ಣ ಕಚೇರಿ ಆಗಬೇಕು ಅಂತೇಳಿ ಆ ಒಂದು ಮನಸ್ಸಿನಿಂದ ಈ ಒಂದು ಕಚೇರಿಯನ್ನು ನಾನು ಇವತ್ತು ಉದ್ಘಾಟನೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿತು. ಅದರ ಜೊತೆಯಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ಗಣ್ಯರ ಜೊತೆಯಲ್ಲಿ ನನಗೆ ಒಂದು ಉದ್ಘಾಟನೆ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಿಜವಾಗಲೂ ನನಗೆ ವ್ಯಾಪಾರಕ್ಕಿಂತ ಹೆಚ್ಚು ಸಂತೋಷ ನೀವೆಲ್ಲ ಇಷ್ಟೊತ್ತು ಬಂದು ಕೂತ್ಕೊಂಡು ನನ್ನ ಜೊತೆ ಇವತ್ತಿದ್ದೀರಿ. ಅದು ಯಾಕಂತ ಹೇಳಿದರೆ ಅದು ನನ್ನ ಮೇಲೆ ಇಟ್ಟ ಆ ವಿಶ್ವಾಸ, ಪ್ರೀತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೀವನದಲ್ಲಿ ನಾವು ಎಷ್ಟು ಸಮಯ ಇರ್ತೇವ ನಮಗೆ ಗೊತ್ತಿಲ್ಲ. ನಮಗೆ ವಯಸ್ಸಾಗ್ತಾ ಹೋಗುವಾಗ ನಮಗೆ ಎಲ್ಲ ಚಿಂತೆಯು ಜಾಸ್ತಿ ಬರ್ತಾ ಇರ್ತದೆ. ನಮ್ಮ ಜೀವನದಲ್ಲಿ ನಾವು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡ್ರೆ ಆ ಒಂದು ನಮ್ಮ ಆ ಕಡೆಯ ದಿನ ಬರುವಾಗ ನಮ್ಮ ಜೊತೆಯಲ್ಲಿ ಉಳಿಯುವುದು ಅದೇ ಅಂತ ನಾನು ಭಾವಿಸ್ತೇನೆ. ನಾನು ಜಾಸ್ತಿ ಹೊತ್ತು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ತುಂಬ ಸಮಯ ಆಗಿದೆ. ಆದ ಕಾರಣ ಈ ಒಂದು ಕಚೇರಿ ಉದ್ಘಾಟನೆಯ ದೀಪ ಪ್ರಜ್ವಲನೆ ಮಾಡುವಂಥ ನಮ್ಮೆಲ್ಲರ ಹಿರಿಯರು, ನನಗೆ ಮಾರ್ಗದರ್ಶಕರಾದಂಥ ಗುಣಕರ ಆಲ್ವ ಯಾನೆ ರಾಮ್ ರೈ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಮೊಮೆಂಟೋವನ್ನು ನೀಡಿ ನಮ್ಮ ಶುಕೂರ್ ಅವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೊಮೆಂಟೋವನ್ನು ನೀಡಿ ನಮ್ಮ ಶುಕೂರ್ ಅವರು ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಆತ್ಮೀಯರು, ಗೌರವಾನ್ವಿತ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಅಬ್ದುಲ್ ಶಕೂರ್ ಅವರು ಹಲವಾರು ವರ್ಷಗಳಿಂದ ನಮ್ಮ ಜೊತೆ ಇದ್ದುಕೊಂಡು ಕೆಲಸ ಮಾಡುವಂಥ ನನ್ನ ಒಂದು ಪ್ರೀತಿಯ ವಿಶ್ವಾಸದ ನನ್ನೊಂದು ಆತ್ಮೀಯ ಮಿತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರಿಗೆ ಈ ಒಂದು ಸಂಸ್ಥೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಶೀರ್ ಅವರು ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಕುಲಪತಿಗಳು ಬರಬೇಕಿತ್ತು.
ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ನಾವು ಈ ಒಂದು ಕಾರ್ಯಕ್ರಮ 24 ಆಮೇಲೆ 31/7 ಅಂತೇಳಿ ಇದು ಕಾರಣಾಂತರಗಳಿಂದ ನಮಗೆ ಕ್ಯಾನ್ಸಲ್ ಆದ ಕಾರಣ ಇವತ್ತು ಅವರ ಅಲ್ಲಿ ಧಾರವಾಡದಲ್ಲಿ ಅವರ ಫ್ಯಾಮಿಲಿ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದ್ದ ಕಾರಣ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರನ್ನು ಕೂಡ ನಾನು ಗುರುತಿಸ್ತಾ ಇದ್ದೇನೆ. ಹಾಗೆಯೇ ಡಾಕ್ಟರ್ ಇಫ್ತಿಕಾರ್ ಅವರು ಕೂಡ ಈಗಾಗಲೇ ಬರ್ತೇನಂತ ಹೇಳಿದ್ದಾರೆ, ಅವರು ಕೂಡ ಬರ್ಬೋದು. ಶ್ರೀಮತಿ ಸೀಮಾ ಮೇಡಮ್ ಅವರು ನಾವು ತಾಲೂಕ್ ಪಂಚಾಯತ್ ಸದಸ್ಯರಾದಾಗ ಮಂಗಳೂರಲ್ಲಿ ಕೆಲಸ ಮಾಡಿದಂಥವರು. ಮಂಗಳೂರಿಗೆ ಅವರು 2 ಬಾರಿ ಮಂಗಳೂರಲ್ಲಿ ಸುಮಾರು 3 ವರ್ಷ ಒಂದು ವರ್ಷ ಒಂದು ಸಾರಿ ಕೆಲಸ ಮಾಡಿದಂಥ ಸೀಮಾ ಮೇಡಮ್ ಅವರು. ಹಾಗೆಯೇ ಅವರು ತದನಂತರ ಶೃಂಗೇರಿಯಲ್ಲಿ ಸುಮಾರು 5 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಆಮೇಲೆ ಅರಸೀಕೆರೆಯಲ್ಲಿ ಈಗ ಅಲ್ಲಿ ಕೆಲಸ ಮಾಡಿದಂಥ ಸೀಮಾ ಮೇಡಮ್ ಅವರು ಉತ್ತಮವಾಗಿ ಮಂಗಳೂರಲ್ಲಿ ಕೆಲಸ ಮಾಡಿದಂಥ ಒಬ್ಬ ಅಧಿಕಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ತಾಲೂಕ್ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದ ಮೊಹಮ್ಮದ್ ಮೋಹನ್ರವರಿಗೆ ಗೊತ್ತಿದೆ. ಅವರಿರುವಾಗ ಸೀಮಾ ಮೇಡಮ್ ಅವರು ಇದ್ದರು. ಅವರು ಉತ್ತಮವಾಗಿ ಕೆಲಸ ಮಾಡಿದಂಥ ಸೀಮಾ ಮೇಡಮ್ ಅವರು ಎಲ್ಲ ಕೆಲಸಗಳನ್ನು ಬಿಟ್ಟು ಅರಸೀಕೆರೆಯಿಂದ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರಾವಳಿ ವಿಜಯ ಟ್ರೇಡರ್ಸ್ನ ಪದಾಧಿಕಾರಿಗಳು ತಮಗೆ ಶಾಲು ಹೊದಿಸಿ ಕಾರ್ಯಕ್ರಮ ಆಮೇಲೆ ಬದ್ರಿನಾಥ್ ಅವರು ನನಗೆ ಪರಿಚಯ ಇರಲಿಲ್ಲ. ಅದು ನಮ್ಮ ಸೀಮಾ ಮೇಡಮ್ ಅವರು ಮಾತಾಡಿ ಬದ್ರಿನಾಥ್ ಅವರನ್ನು ಪರಿಚಯ ಮಾಡಿಕೊಟ್ರು. ನಾನು ಫೋನಲ್ಲಿ ಮಾತಾಡಿದಾಗ ನನಗೆ ತುಂಬ ಸಂತೋಷವಾಯಿತು. ಅವರೊಂದು ಮಾತು ಕೇಳಿ ನನಗೆ ತುಂಬ, ಯಾಕಂತ ಹೇಳಿದರೆ ನನ್ನನ್ನು ನೋಡದಿದ್ದರೂ ಕೂಡ ಫೋನಲ್ಲಿ ಮಾತಾಡಿದಾಗ ಅವರು ಯಾವ ರೀತಿಯಲ್ಲಿ ಸ್ಪಂದನೆ ಮಾಡಿದಾರಂತ ಹೇಳಿದರೆ, ನನಗೆ ನಿಮ್ಮ 31ನೇ ತಾರೀಕಿಗೆ ಬರೋಕ್ಕೆ ಆಗಲ್ಲ, ಯಾಕಂತ ಹೇಳಿದರೆ ನನಗೆ ದೊಡ್ಡದೊಂದು ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಇದೆ, ಬರೋಕ್ಕೆ ಆಗಲ್ಲ. ಅದರ ಬದಲಾಗಿ ನಾನು ಸಾಗರದ ನಮ್ಮ ಪರಿಚಯದವರು ನಮ್ಮ ಪೂರ್ಣ ಪ್ರಜ್ಞಾ ಅಂತೇಳಿ ಅವರಿಗೆ ನನಗೆ ಸಂಪರ್ಕ ಮಾಡಿಕೊಟ್ರು. ಆ ಪೂರ್ಣ ಪ್ರಜ್ಞಾ ಅವರು ಒಂದು ಹಳ್ಳಿ ಪ್ರದೇಶದಲ್ಲಿರುವಂಥವ್ರು, ಅವರಿಗೆ ಫೋನ್ ಸಿಗ್ತಾ ಇಲ್ಲ. ಅವರಾಗ ವಾಟ್ಸಾಪ್ ಮತ್ತು ಮೊಬೈಲ್ ಫೋನ್ ಮಾಡಬೇಕಾದ್ರೆ ಸಂಜೆ ಹೊತ್ತು ಹೊರಗೆ ಬಂದಾಗ ಮಾತ್ರ ಫೋನ್ ಸಿಗ್ತದೆ. ಮತ್ತು ನನಗೆ ಅವರನ್ನು ಹೇಗಾದರೂ ಮಾಡಿ ಸಂಪರ್ಕ ಮಾಡಿಕೊಟ್ಟು ನನಗೆ 31ನೇ ತಾರೀಕಿಗೆ ಫಿಕ್ಸ್ ಮಾಡಿದರು. ಆ 31ಕ್ಕೆ ನಮ್ಮದೊಂದು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದ್ದರಿಂದ 4ನೇ ತಾರೀಕಿಗೆ ಮುಂದಕ್ಕೆ ಹೋಯಿತು. 4ನೇ ತಾರೀಕಿಗೆ ಬಂದಾಗ ಆ ಪೂರ್ಣ ಪ್ರಜ್ಞೆ ಅವರಿಗೆ ಸಾಗರದಲ್ಲಿ ಕಾರ್ಯಕ್ರಮ ಇದ್ದ ಕಾರಣ ಮತ್ತೆ ನಾನು ಬದ್ರಿನಾಥ್ ಅವರಿಗೆ ಫೋನ್ ಮಾಡಿದೆ. ಆವಾಗ ಹೇಳಿದರು, ಇರಲಿ, ನೀವೇನು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ಅವರು ಬರೆದಿದ್ದರೆ ನಾನಾದರೂ ಬಂದು ಅಲ್ಲಿ ಸೇರ್ತೇನಂತ ಹೇಳಿಕೊಂಡು ನಿನ್ನೆ ಸಂಜೆ ಫೋನ್ ಮಾಡಿದಾಗ ನಾನು ಬೆಳಗಿನ ಜಾವ 3 ಗಂಟೆಗೆ ಮೈಸೂರಿಂದ ಬಿಟ್ಟು 9ವರೆಗೆ ನಮ್ಮ ಮನೆ ಹತ್ತಿರ ತಲುಪಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೆ ಅಬ್ದುಲ್ ಶಕೂರ್ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮುಜಿಬುರ್ ರಹಮಾನ್ ಅಜ್ಞಾನ ಕಳೆಯುವ ಜ್ಞಾನ ದಿನಕರ, ಸುಜ್ಞಾನದ ಬೆಳಕು ತೋರುವ ಪೂರ್ಣ ಚಂದಿರ, ಮನದ ಅಂಧಕಾರ ಕಳೆಯುವ ದಯಾಸಾಗರ. ಬಹಳಷ್ಟು ಅರ್ಥಪೂರ್ಣವಾಗಿ ಸಾವಯವ ಗೊಬ್ಬರವನ್ನು ಯಾವ ರೀತಿ ಬಳಸಬಹುದು ಎನ್ನುವುದರ ಕುರಿತು ವಿವರಾತ್ಮಕವಾಗಿ ಮಾತನಾಡಿದ ಪ್ರದೇಶನಾಥ್ ಅವರಿಗೆ ಇದೀಗ ಶಾಲು ಹೊದಿಸಿ ಗೌರವಪೂರ್ವಕ ಸ್ಮರಣಿಕೆ. ಆಮೇಲೆ ಮಮತಾ ಗಟ್ಟಿಯವರು ಮಾಜಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಇವತ್ತು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪಡೆದುಕೊಂಡು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ
ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ವಿಜಯ ಟ್ರೇಡರ್ಸ್ನ ಸಿಬ್ಬಂದಿಯವರು ತಮಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮುಂದಾಗ್ತಾ ಇದ್ದಾರೆ. ಮಮತಾ DS ಗಟ್ಟಿಯವರು ಈ ಒಂದು ಕಾರ್ಯಕ್ರಮ ಒಂದನೇ ನಮ್ಮ ಚೇಳೂರು ಚರ್ಚಿನ ಫಾದರ್ ಅವರು ಕೂಡ ಕಾರ್ಯಕ್ರಮ ಕೂಡ ನಮ್ಮ ಜೊತೆ ಬಂದುಕೊಂಡು ಸಹಕರಿಸ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇಸ್ಮಾಯಿಲ್ ಶಫೀವುಲ್ಲಾ ಅಸಿಸ್ಟೆಂಟ್ ಪ್ರೊಫೆಸರ್ GFGC ಬಸವನವಾಡಿ ಕಾಲೇಜಿನ ಪ್ರೊಫೆಸರ್ ಬಸವನ ಬಾಗೇವಾಡಿ ಇಸ್ಮಾಯಿಲ್ ಶಫೀವುಲ್ಲಾ ದಯವಿಟ್ಟು ಮುಂದೆ ಬಂದು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಮ್ಮೆಲ್ಲರ ಆತ್ಮೀಯರು ಚಿಕ್ಕಮಗಳೂರು ವಿಭಾಗದ ನಮ್ಮ ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಸುಮಾರು 1 ತಿಂಗಳು ಮುಂಚೆನೇ ನಾನು ಅವರಿಗೆ ಕಂಡಾಗ ಹೇಳಿದ್ದೆ, ನನ್ನದೊಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತೇಳಿ. ಯಾಕಂತ ಹೇಳಿದರೆ ಚಿಕ್ಕಮಗಳೂರು ವಿಭಾಗದಲ್ಲಿ ನನಗೂ ಕೂಡ ಅವ್ರದ್ದು ಕೂಡ ಸಹಕಾರ ಬೇಕಾಗ್ತದೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಮರ್ ಫಾರೂಕ್ ತಮಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಉಮರ್ ಫಾರೂಕ್. ರಮೇಶ್ ಶೆಟ್ಟಿಯವರು ನಮ್ಮೆಲ್ಲರ ಆತ್ಮೀಯರು. ಈ ಭಾಗದಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ, ಹಲವಾರು KSRTC ನಿಗಮದ ನಿರ್ದೇಶಕರಾಗಿ ಹಲವಾರು ಕಾರ್ಯಕ್ರಮವನ್ನು ತೊಡಗಿಸಿಕೊಂಡು ನಮ್ಮ ಪ್ರೀತಿಯ ರಮೇಶ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಬ್ದುಲ್ ಶಕೂರ್ ಅವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ತಮಗೆ ಶಾಲು ಹೊದಿಸಿ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಶಾಂತ್ ಕಾಜ್ ಅವರವರು ನಾನು ಜಾಸ್ತಿ ಹೇಳ್ಬೇಕಂತ ಅವ್ರನ್ನ ಎಲ್ಲರಿಗೂ ಕೂಡ ಗೊತ್ತಿದ್ದಂಥ ವಿಚಾರ. ಅವರು ಕೂಡ ಮಾಜಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮವನ್ನು ತೊಡಗಿಸಿಕೊಂಡು ಕಂಬಳ ಒಂದು ಸಮಿತಿಯ ಅಧ್ಯಕ್ಷರಾಗಿ ಆ ಒಂದು ನಮ್ಮ ಇಡೀ ರಾಜ್ಯಕ್ಕೆ ಆ ಉಲ್ಲಾಲ ಕ್ಷೇತ್ರದಲ್ಲಿ ಇಡೀ ರಾಜ್ಯಕ್ಕೆ ಆ ಕಂಬಳವನ್ನು ತೋರಿಸಿಕೊಟ್ಟಂಥ ನಮ್ಮ ಆತ್ಮೀಯ ಮಿತ್ರರು, ನನ್ನ ಮಾರ್ಗದರ್ಶಕರಾದಂಥ ಕಾಜವರು ಇದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಅಬೂಬಕರ್ ಸಿದ್ದಿಕ್ ಅವರು ಜಾತ್ಯತೀತ ತತ್ವದ ಅಪ್ಪಟ ಅಪರಂಜಿ ಸನ್ಮಾನ ಶ್ರೀಯುತ ಪ್ರಶಾಂತ್ ಕಾಜಾವ ಇವರಿಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಭಾಗದ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಭಿವೃದ್ಧಿ ಅಧಿಕಾರಿ ಸುಧಾರಾಣಿ ಅವರಿದ್ದಾರೆ. ಅವರು ಕೂಡ ಉತ್ತರ ಕರ್ನಾಟಕ ಬೆಳಗಾವಿ ವಿಭಾಗದವರು. ಅವರ ಸಹಕಾರ ಕೂಡ ನಮಗೆ ಬೇಕಾಗ್ತದೆ. ಅವರು ಕೂಡ ನಮ್ಮ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾಗಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಜಯ ಟ್ರೇಡರ್ಸ್ನ ಸಿಬ್ಬಂದಿಯವರು ತಮಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗೆಯೇ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದ ಸಮೀರ್ ಅವರು, ಸಿದ್ದೀಕ್ರವರು, ಸಾಯಿದರವರು, ಮೈಮೂನರವರು, ಪ್ರೇಮರವರು, ರೋಹಿನಾಥ್ ಅವರು, ಪ್ರಶಾಂತ್ ಗಟ್ಟಿಯವರು, ಸತೀಶ್ ಆಚಾರ್ಯವರು ಎಲ್ಲರೂ ಕೂಡ ನಾನು ಗುರುತಿಸ್ತಾ ಇದ್ದೇನೆ. ಹಾಗೆಯೇ ಅಶೋಕ್ ಭಂಡಾರಿ ಅವರಿದ್ದಾರೆ. ಅಶೋಕ್ ಭಂಡಾರಿ ಅವರು ನಮ್ಮ ಕೃಷಿಕರು. ನನ್ನೊಟ್ಟಿಗೆ ಹಲವಾರು ವರ್ಷಗಳಿಂದ ಆ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಮೊನ್ನೆ ನಾನು ಹೇಳಿದಾಗ ನಿಮ್ಮ ಕಾರ್ಯಕ್ರಮಕ್ಕೆ ಬರದೆ ಮತ್ತು ಯಾರ ಕಾರ್ಯಕ್ರಮಕ್ಕೆ ಬರುವುದು ಮಾರ್ರೆ ಅಂತ ಹೇಳಿದರು. ಅವರು ನನ್ನ ಜೊತೆ ಪ್ರೀತಿ ಇಟ್ಟು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅಕ್ಬರ್ ಅಲಿ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸನ್ಮಾನ್ಯ ದೇವದಾಸ್ ಭಂಡಾರಿ ಅವರು ಅಧ್ಯಕ್ಷರು ಕೃಷಿಕ ಸಮಾಜ ಉಲ್ಲಾಲ ತಾಲೂಕು. ಅವರು ಕೂಡ ಹಲವಾರು ವರ್ಷದಿಂದ ನನಗೆ ಪರಿಚಯ ಇದ್ದಂಥವರು. ಯಾವಾಗಲೂ ಕೂಡ ನನ್ನ ಜೊತೆ
ಆ ಒಂದು ಸಂಪರ್ಕ ಮತ್ತು ಪ್ರೀತಿಯನ್ನು ಇಟ್ಟುಕೊಂಡಂಥ ದೇವದಾಸ್ ಭಂಡಾರಿಯವರು, ಅವರು ನನ್ನ ಜೊತೆ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ಅವರು ನನ್ನ ಜೊತೆ ಪ್ರೀತಿ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರಾವಳಿ ಟ್ರೇಡರ್ಸ್ನ ಅಶ್ರಫ್ ರವರು ತಮಗೆ ಶಾಲು ಹೊದಿಸಿ. ಜಯರಾಮ್ ಶಾಂತರವರು ಕಳೆದ ನಾನು 31ಕ್ಕೆ ನಾನು ಕರೆದಾಗ ಅವರಿಗೂ ಕೂಡ ಬೇರೆ ಕಾರ್ಯಕ್ರಮ ಇತ್ತು. ಆ ಒಂದು ನನಗೂ ಕೂಡ ಇವರನ್ನೆಲ್ಲ ಕರೆಸಿ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದಂತ ಹೇಳಿ ನಾನು ನೆನಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಆ ಒಂದು ಆ ತಾರೀಕು, ನಿಗದಿಯಾದ ತಾರೀಕು ಆ ಕಡೆ ಈ ಕಡೆ ಆದ ಕಾರಣ ನನಗೆ ಜಯರಾಮ್ ಶಾಂತ್ ಅವರು ಸಿಕ್ಕುವಂಥದ್ದಾಯಿತು. ಜಯರಾಮ್ ಶಾಂತ್ ಅವರು ನನ್ನ ಮೇಲೆ ಪ್ರೀತಿ ಇಟ್ಟು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಬರ್ತಾರೆ. ಅವರಿಗೂ ಕೂಡ ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವ ಸಮೀರ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಜಸಿಂತಾ ಪಿಂಟೋರವರು ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿನ ಹಾಲಿ ಸದಸ್ಯರು ಕೂಡ, ಅವರು ಕೂಡ ನನ್ನ ಎಲ್ಲ ಕಾರ್ಯಕ್ರಮ ಕೂಡ ನನಗೆ ಸ್ಪಂದನೆಯನ್ನು ಕೊಟ್ಟು ಪ್ರೀತಿಪೂರ್ವಕ ಮಾಡಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕರಾವಳಿ ವಿಜಯ ಟ್ರೇಡರ್ಸ್ನ ಸಿಬ್ಬಂದಿ ತಮ್ಮನ್ನು ಶಾಲು ಹೊದಿಸಿ ಸ್ವಾಗತಿಸ್ತಾ ಇದ್ದಾರೆ. ಸಿ ಎಂ ಫಾರೂಕ್ ರವರು ನಾವು ಸುಮಾರು 25 ವರ್ಷ ನಾವೊಂದು ಆ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಜೊತೆ ಇದ್ದಂಥ ಸಿ ಎಂ ಫಾರೂಕ್ ರವರು ನನ್ನ ಎಲ್ಲ ಕಾರ್ಯಕ್ರಮ ನನ್ನ ಬೆನ್ನೆಲುಬಾಗಿ ಇದ್ದುಕೊಂಡು ನನಗೆಲ್ಲದಕ್ಕೂ ಸಹಕಾರ ಕೊಡುವಂಥ ಸಿ ಎಂ ಫಾರೂಕ್ ರವರು ನನ್ನ ಜೊತೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೆಹಬೂಬ್ ರವರು ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಅಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು. ಗೌರವಾನ್ವಿತ ತಾಲೂಕ್ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದ ಮೊಹಮ್ಮದ್ ಮೋಹನ್ ರವರಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ಮೊಹಮ್ಮದ್ ಮೋಹನ್ ರವರು ನನಗೆ ಎಲ್ಲ ಕಾರ್ಯಕ್ರಮ ನನ್ನ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಸಹಕಾರ ಮತ್ತು ಪ್ರೀತಿ ವಿಶ್ವಾಸವನ್ನು ಕೊಟ್ಟಂಥ ಒಬ್ಬ ನಮ್ಮ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರು. ಅವರು ನನ್ನೊಟ್ಟಿಗೆ ಪ್ರೀತಿ ಇಟ್ಟು ವಿಶ್ವಾಸವನ್ನು ಇಟ್ಟುಕೊಂಡು ನನ್ನ ಜೊತೆ ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಶುಕ್ರವರು ಮೊಹಮ್ಮದ್ ಬೋಳಿಯಾರ್, ನಮ್ಮ ಗ್ರಾಮ ಸಮಿತಿಯ ಅಧ್ಯಕ್ಷರಾದ ಮೊಹಮ್ಮದ್ ಬೋಳಿಯಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. TR ಅಬ್ದುಲ್ ಖಾದರ್ ಅವರು PWD ಕಾಂಟ್ರಾಕ್ಟರ್ TR ಅಬ್ದುಲ್ ಖಾದರ್ ಅವರು ಮೊನ್ನೆ ನಾನು 1 ತಿಂಗಳ ಮುಂಚೆ ನಾನು ಹೇಳಿದ್ದೆ ಇಂಥ ಒಂದು ಕಾರ್ಯಕ್ರಮ ಇದೆ ಅಂತೇಳಿ. ಅದು ಯಾವುದು ಗೊಬ್ಬರ ಮರ ಅಂತ ಕೇಳಿದ್ರು. ನಿಂದು ಗೊಬ್ಬರದ ಯಾವುದು ಮರ ಅಂತೇಳಿ ನಾನು ಅದಾಗ ಹಾಗಾದರೆ ಸಾವಯವ ಗೊಬ್ಬರ ಆರ್ಗಾನಿಕ್ ಅದು ಚೆನ್ನಾಗಿ ಬರ್ತದೆ ಮಾರ, ಒಂದು ಸಲ ನೋಡಿ ಅಂತ ಹೇಳಿದೆ. ಆವಾಗ ಏನೂ ಕೇಳಲಿಲ್ಲ. ಅದಕ್ಕೆ ಹೇಳಿದ್ರು ನನಗೆ ಒಂದು 100 ಗೋಣಿ ಇಳಿಸಿ ಮಾರ ಅಂತ ಹೇಳಿದರು. ನಾನು ಆ ಒಂದು 100 ಬ್ಯಾಗು 1 ತಿಂಗಳ ಮುಂಚೆನೇ ಅವರು ನನಗೆ ಆರ್ಡ್ರನ್ನು ಕೊಟ್ಟು ನನಗೆ ಸಹಕಾರ ಮಾಡಿ ಕೊಟ್ಟಿದ್ದಲ್ಲದೆ ನನಗೆ ಎಲ್ಲ ವಿಷಯದಲ್ಲಿ ಕೂಡ ನನಗೆ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಕೂಡ ಅವರು ಬಂದು ಸಹಕರಿಸ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಥಮ ಆರ್ಡರ್ ಕೊಟ್ಟಂತಹ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ಮರಣಿಕೆಯನ್ನು ಕೊಟ್ಟು ನಮ್ಮ ಪದಾಧಿಕಾರಿಗಳು ಸ್ವಾಗತಿಸ್ತಾರೆ. ಇವತ್ತು ಸಹಾಯಕ ನಿರ್ದೇಶಕರ ಕೃಷಿ ಇಲಾಖೆ ಮಂಗಳೂರು ವೀಣಾ ರೈ ಬರಬೇಕಿತ್ತು, ಅವರಿಗೂ ಕೂಡ ಕಾರಣಾಂತರದಿಂದ ಬರಲಿಲ್ಲ. ಹಾಗೆಯೇ ಶ್ರೀಮತಿ ಶೈಲಾ ಮೇಡಮ್ ಅವರು ದಾವಣಗೆರೆಯವರು. ಅವರು ದಾವಣಗೆರೆಯಲ್ಲಿ ನನಗೂ ಕೂಡ ಅವ್ರದ್ದು ಸಹಕಾರ ಬೇಕಾಗ್ತದೆ. ನಾನು ಕೂಡ ದಾವಣಗೆರೆ ಪಕ್ಕ ಹರಿಹರದಲ್ಲಿ 1-2 ವರ್ಷ ಕೆಲಸ ಮಾಡಿದಂಥವನು. ಆದ ಕಾರಣ ಅವರು ಕೂಡ ಎಲ್ಲ ಕಾರ್ಯಕ್ರಮದ ಒತ್ತಡ ಇದ್ದರೂ ಕೂಡ ತುಂಬ ಹೊತ್ತು ನಮ್ಮ ಜೊತೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಜಯ ಟ್ರೇಡರ್ಸ್ನ ಸಿಬ್ಬಂದಿಯವರು ಶಾಲು ಹೊದಿಸಿ ಸ್ವಾಗತಿಸ್ತಾ ಇದ್ದಾರೆ. ಆಮೇಲೆ ಮೊಯ್ಯದ್ದೀನ್ ಜುಮಾ ಮಸೀದಿಯ ಅಧ್ಯಕ್ಷರಾದ PK ಅಬ್ದುಲ್ಲಾ
ಅವರು ಕೂಡ ನನ್ನ ಜೊತೆ ಇದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದ ಹನೀಫ್ರವರಿದ್ದಾರೆ. ಹನೀಫ್ರವರು ನಮ್ಮ ಎಲ್ಲ ಕಾರ್ಯಕ್ರಮ ಕೂಡ ಸಹಕಾರ ಕೊಟ್ಟಂಥವರು. ಅವರಿಗೂ ಕೂಡ ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೋಹನ್ ದಾಸ್ ಗಾಂಭೀರವರು, ಅವರಿಗೆ ನಾನು ಇಂಥ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಅವರು ಕೂಡ ಪ್ರೀತಿ ವಿಶ್ವಾಸವನ್ನು ಇಟ್ಟು ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಹರಿಪ್ರಸಾದ್ ರೈ ಅವರು, ಚೇಳೂರು ಹರಿಪ್ರಸಾದ್ ರೈ ಅವರು, ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ HDFC ಬ್ಯಾಂಕಿನ ಮ್ಯಾನೇಜರ್ ಮಲ್ಲನ್ಗೌಡರು ಧಾರವಾಡದವರು. ಅವರು ನನ್ನ ಸುಮಾರು ಒಂದು 5-6 ತಿಂಗಳಿಂದ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದರು, ನಮ್ಮ ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಿ ಮಾರ ಅಂತೇಳಿ. ನಾನು ಹೇಳಿದೆ, ನನಗೆ 25 ಬ್ಯಾಂಕಿದ ಅಕೌಂಟ್ ಆಗಿಬಿಟ್ಟಿದೆ ಮಾರ, ಸಾಕಾಗಿದೆ, ಅದನ್ನೆಲ್ಲ ಒಂದೊಂದೇ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಈಗ, ಏನು ನಾನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೆ. ಇಲ್ಲ, ನೀವು ಅಕೌಂಟ್ ಒಂದು ಮಾಡಲೇಬೇಕಂತ ಹೇಳಿದರು. ಅವರು ಧಾರವಾಡದಲ್ಲಿ ಧಾರವಾಡ ಅಂತ ಹೇಳಿದರು, ಊರು ಕೇಳಿದಾಗ ಧಾರವಾಡ ಅಂತ ಹೇಳಿದರು. ಆವಾಗ ಹೇಳಿದೆ, ನಾನು ಧಾರವಾಡದಲ್ಲಿ ಇಂಥ ಒಂದು ಘಟಕ ಸ್ಟಾರ್ಟ್ ಮಾಡಿದ್ದೇನೆ ಅಂತೇಳಿ. ನೋಡುವಾಗ ನಮ್ಮ ಘಟಕದ ಪಕ್ಕದಲ್ಲಿ ಅವರ ಮನೆ ಇದೆ. ನನಗೂ ಕೂಡ ಖುಷಿ ಆಯಿತು, ಅವ್ರದ್ದು ಸಹಕಾರ ತುಂಬ ಬೇಕಾಗ್ತದೆ ಅಂತೇಳಿ. ಅವರು ನಮ್ಮ ಜೊತೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ಆ ಕೆಲಸದ ಒತ್ತಡ ಇದ್ದರೂ ಕೂಡ ನಮ್ಮ ಜೊತೆ ಬಂದು ಸಹಕರಿಸಿ ಪ್ರೀತಿ ವಿಶ್ವಾಸವನ್ನು ಇಟ್ಟು ನನ್ನ ಇಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಗಣೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮ್ಮ ಈ ಒಂದು ಮಜಿ ಮಂದಿರದ ಒಂದು ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಕೇಶವ್ ಶೆಟ್ಟಿಯವರು, ನಮ್ಮ ದೇವಿ ಪ್ರಸಾದ್ ಮಾಲಕರು, ಅವರು ನಾನು ಈ ಒಂದು ಕಾರ್ಯಕ್ರಮ ಮಾಡುವುದಕ್ಕೆ ಮುಂಚೆ ನಾನು ಅವರಿಗೆ ಹೇಳಿದ್ದೆ, ನನಗೆ ಒಂದು ಆಫೀಸ್ ಓಪನ್ ಮಾಡಲಿಕ್ಕೆ ಇದೆ, ನಿಮ್ಮೆಲ್ಲ ಸಹಕಾರ ಬೇಕು ಅಂತೇಳಿ. ಆವಾಗ ಅವರು ನನಗೆ ತುಂಬ ಸಹಕಾರ ಕೊಟ್ಟು ನಾವೊಂದು ಮಾತಾಡಿ ಒಂದು 10 ಮಕ್ಕಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಅದರೊಟ್ಟಿಗೆ ಮಾಡುವ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ನನಗೆ ಸಹಕಾರ ಕೊಟ್ಟಂಥ ಕೇಶವ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಮೊಹಮ್ಮದ್ ಟಿಂಬರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮಾಜಿ ಅಧ್ಯಕ್ಷರಾದ ಅದ್ವಾಕರ್ ಅವರಿದ್ದಾರೆ. ಅವರು ಕೂಡ ನಾನು ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಉಮೇಶ್ ಗಾಂಭೀರವರು ನಮಗೆ ಎಲ್ಲ ವಿಷಯದಲ್ಲಿ ಕೂಡ ಸಹಕಾರ ಕೊಟ್ಟಂಥವರು. ಉಮೇಶ್ ಗಾಂಭೀರವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ 6 ಕೋಟಿ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಸಭಾಧ್ಯಕ್ಷರಾದ UT ಖಾದರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಸುಮಾರು 24ನೇ ತಾರೀಕಿಗೆ ಆಗುವಂಥ ಒಂದು ಕಾರ್ಯಕ್ರಮ ಇದ್ದಾರೆ. ಚಂದ್ರಣ್ಣವರು ಕೃಷಿಕರು, ಅವರಿಗೂ ಕೂಡ ನಾನು ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಸ್ಟ್ಯಾನಿಯಂ ನಮ್ಮ ಹಾಲಿನ ಮಾಲಕರು, ನಾವು ಎಲ್ಲ ಕಾರ್ಯಕ್ರಮ ಕೂಡ ಸ್ಟ್ಯಾನಿಯವರ ಹಾಲಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ನಮಗೆ ಪ್ರತಿಯೊಂದು ಕೂಡ ಸಹಕಾರ ಕೊಡುವಂಥ ಸ್ಟ್ಯಾನಿಯಂ ಅವರು.
ಅವರು ನಮ್ಮ ಜೊತೆ ಬಂದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರಿಗೆ ನಾನು ಸುಮಾರು 1 ತಿಂಗಳು ಮುಂಚೆ ಈ ಒಂದು ಗೊಬ್ಬರದ ಕರಾವಳಿ ವಿಜಯ ಟ್ರೇಡರ್ಸಿನ ಈ ಒಂದು ಕಚೇರಿ ನನಗೆ ಮಾಡಬೇಕು ಅಂತ ಕೇಳಿದಾಗ ಆಯಿತು, ಒಳ್ಳೆ ರೀತಿಯಲ್ಲಿ ಮಾಡುವ ಅಂತೇಳಿ ಹೇಳಿದರು. ಆವಾಗ ನಾನು 24ಕ್ಕೆ ಮಾಡುವ ಅಂತೇಳಿ ನನಗೊಂದು ಅವಕಾಶ ಕೊಟ್ಟಿದ್ದರು. ತದನಂತರ ನಾನು 24ಕ್ಕೆ ಮಾಡುವ ಅಂತೇಳಿ ಬಂದೇ ಬರ್ತಾರಂತೇಳಿ ನಾನು ಅದೇ ಯೋಚನೆಯಲ್ಲಿದ್ದೆ. ಬ್ಯಾಂಗ್ಳೂರಿಗೆ ಹೋದಾಗ ಹೀಗೆ ಮಾತಾಡುವಾಗ 24ಕ್ಕೆ ನೀವು ಬರ್ತೀರಲ್ಲ ಅಂತ ಕೇಳಿದೆ. 24ಕ್ಕೆ ಬರ್ತೀರಲ್ಲ ಅಂತ ಕೇಳುವಾಗ ಅವರ PS ಅವರು 24ಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಸರ್, ಡೆಲ್ಲಿಯಲ್ಲಿ ಪ್ರೋಗ್ರಾಮ್ ಇದೆ ಅಂತ ಹೇಳಿದರು. ಸಾಹೇಬ್ರಿಗೆ ಗೊತ್ತಿರಲಿಲ್ಲ. ಆವಾಗ 24ರಿಂದ ಮತ್ತೆ 31ನೇ ತಾರೀಕಿಗೆ ಮಾಡುವ ಅಂತ ಹೇಳಿದರು. 31ನೇ ತಾರೀಕಿಗೆ ಹತ್ತಿರ ಬರುವಾಗ ಇಲ್ಲ, ಅವತ್ತು 31ನೇ ತಾರೀಕು ಕೂಡ ಡೆಲ್ಲಿಯಲ್ಲಿ ಕಾನ್ಫರೆನ್ಸ್ ಇದೆ, ಅವತ್ತು ನನಗೆ ಬರಲಿಕ್ಕೆ ಆಗೋದಿಲ್ಲ, ಬೇರೆ ಡೇಟ್ ಮಾಡೋಣ ಅಂತ ಕೇಳಿದರು. ಯಾವ ಡೇಟ್ ಮಾಡುವ ಅಂತ ಕೇಳಿದಾಗ ನಾವು 6ನೇ ತಾರೀಕಿಗೆ ಮಾಡುವ ಅಂತ ಹೇಳಿದೆವು. 6ನೇ ತಾರೀಕಿಗೆ ಹತ್ತಿರ ಬರುವಾಗ ಅವತ್ತು ಕೂಡ ಅವರಿಗೆ 6ನೇ ತಾರೀಕಿಗೆ ಹತ್ತಿರ ಬರುವಾಗ ಇಲ್ಲ, 6ನೇ ತಾರೀಕಿಗೆ ನನಗೆ ದುಬೈಯಲ್ಲಿ ಕಾರ್ಯಕ್ರಮ ಇದೆ, ಏನು ಮಾಡೋಣ ಅಂತ ಕೇಳಿದರು. ಆವಾಗ 5ನೇ ತಾರೀಕಿಗೆ ಮಾಡುವ ಅಂತ. 5ನೇ ತಾರೀಕಿಗೆ ನಮ್ಮದು ಈದ್ ಮಿಲಾದ್ ಕಾರ್ಯಕ್ರಮ ಇದ್ದ ಕಾರಣ ಇವತ್ತು ಆಗಲಿಕ್ಕೆ ಅವತ್ತು ಆಗಲ್ಲ ಸರ್, ನಮಗೆ ಈದ್ ಮಿಲಾದ್ ಇದೆ ಅಂತ ಹೇಳಿದಾಗ ಇಲ್ಲ, 4ನೇ ತಾರೀಕಿಗೆ ಮಾಡಿಬಿಡು, 4ನೇ ತಾರೀಕಿಗೆ ನಾನು ಅವತ್ತು ಖಂಡಿತ ಇರ್ತೇನೆ ಅಂತ ಹೇಳಿದಾಗ ನಾವೆಲ್ಲ ತಯಾರಿ ಮಾಡಿ 4ನೇ ತಾರೀಕಿಗೆ ಮಾಡಿದೆವು. ನಾನು ಈ ವಿಷಯ ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾನು 4 ಬಾರಿ ಅವರಿಗೆ ಕೇಳಿದಾಗ 4 ಬಾರಿ ಕೂಡ ಅವರು ಡೇಟ್ ಕೊಟ್ಟಾಗ ಅವರ ಒಂದು ದೊಡ್ಡ ಗುಣ, ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ ಏನಂತ ಹೇಳಿದರೆ, ಆ 4 ಸಾರಿ ಹೇಳಿದಾಗ ಕೂಡ ಇಲ್ಲ, ನನಗೆ ಅರ್ಜೆಂಟ್ ಕೆಲಸ ಇರುತ್ತೆ, ನೀನು ಹಾಗೆ ಮಾಡಿಬಿಡು ಅಂತೇಳಿ ಅವ್ರ ಮಾತಲ್ಲಿ ಬರಲಿಲ್ಲ. ಆ 4 ತಾರೀಕು ಕೂಡ ಕ್ಯಾನ್ಸಲ್ ಮಾಡಿ ಮತ್ತೂ ಕೂಡ 4ನೇ ತಾರೀಕಿಗೆ ನೀವು ಮಾಡುವಂತ ಏನು ಹೇಳಿದಾರಲ್ಲ, ಅದು ನನ್ನ ಮೇಲೆ ಇಟ್ಟಂಥ ಒಂದು ವಿಶ್ವಾಸ ಪ್ರೀತಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನಾನು ಅವರಿಗೆ ಪ್ರೀತಿಪೂರ್ವಕವಾಗಿ ವಿಶೇಷವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಶಕೂರ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಬಹಳ ಗೌರವದಿಂದ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀಯುತ ಯು ಟಿ ಖಾದರ್ ಅವರು, ಗುರುಪಾದ ನಂಬಿ ಕೆಟ್ಟವರಿಲ್ಲ, ಗುರುವಿನ ಮರೆತರೆ ಬದುಕೇ ಇಲ್ಲ, ಗುರುನಾಮ ಸ್ಮರಣೆಯೇ ಭಕ್ತಿಯ ಮೂಲ, ಗುರುವೇ ಪ್ರತ್ಯಕ್ಷ ದೈವ ಸೃಷ್ಟಿಯ ಮೇಲ. ಸನ್ಮಾನ್ಯ ಶ್ರೀಯುತ ಜಬ್ಬಾರ್ ಬೋಳಿಯಾರ್ ಅವರ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಹಂತ ಹಂತವಾಗಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಸನ್ಮಾನ್ಯ ಶ್ರೀಯುತ ಯು ಟಿ ಖಾದರ್ ಇವತ್ತು ಕರ್ನಾಟಕದ ಸ್ಪೀಕರ್. ಅವರನ್ನ ಎಲ್ಲ ಮಹನೀಯರ ಪರವಾಗಿ ಎಲ್ಲ ಮಹನೀಯರನ್ನ ಸಾಕ್ಷಿಗೊಳಿಸಿ ಈ ಒಂದು ಸುಂದರ ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಗುರುತಿಸುವಂತ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೀತಾ ಇದೆ. ಸನ್ಮಾನ್ಯ ಶ್ರೀಯುತ ಯು ಟಿ ಖಾದರ್ ಅವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ರೈತರು ಮಣ್ಣಿನ ದೇವರು, ಜನರ ಬೆವರಿನ ಬೆಲೆ ಅರಿಯುವ, ಮಣ್ಣಿನ ಸುವಾಸನೆಗೆ ಹೃದಯ ಕಾದಿರುವ, ಅನ್ನದಾತನ ನೋವಿಗೆ ತಾಯಿಯಂತೆ ಸ್ಪಂದಿಸಿದ ಸಾರ್ಥಕತೆಯ ಸರದಾರ ಯು ಟಿ ಖಾದರ್ ನಾಯಕತ್ವ ಹೊಗಳಿಕೆಗಾಗಿ ಅಲ್ಲ, ಹಸಿದ ಹೊಟ್ಟೆಗಳಿಗೆ ಅನ್ನ ತುಂಬುವ ಶಕ್ತಿಯ ತುಂಬುವ ಅವರ ಶಕ್ತಿ ಸಿಂಹಾಸನದಲ್ಲಿ ಅಲ್ಲ, ರೈತನ ಬೆನ್ನೆಲುಬಿನಲ್ಲಿ ನಿಂತಿದೆ ಎನ್ನುವುದಕ್ಕೆ ಈ ಒಂದು ಸಮಾವೇಶದಲ್ಲಿ ಯು ಟಿ ಖಾದರ್ ಅವರನ್ನ ಗುರುತಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸುವ ಈ ಒಂದು ದೃಶ್ಯವೇ ಸಾಕ್ಷಿ ಎಂಬುದನ್ನ ಒಮ್ಮೆಯೂ ಕೂಡ ಮರೆಯುವ ಹಾಗಿಲ್ಲ. ಈ ಒಂದು ಯು ಟಿ ಖಾದರ್ ಅವರ ಆಗಮನ ನಿಜಕ್ಕೂ ಕೂಡ ಸಂತಸ ತಂದಿದೆ. ಸನ್ಮಾನ ಶ್ರೀಯುತ ವಿಶೇಷವಾಗಿ ಜಬ್ಬಾರ್ ಅವರ ಮನಸ್ಸಿನಲ್ಲಿ ಉಲ್ಲಾಸದ ಹೂಮಳೆಯೇ ಹರಿದಿದೆ ಎನ್ನುವುದು ಕೂಡ ತಪ್ಪಾಗಲಿಕ್ಕಿಲ್ಲ. ಗೌರವಾನ್ವಿತ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಅಮ್ಲಮಗವರು ರಫೀಕ್ರವರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಕರ್ನಾಟಕ ರಾಜ್ಯದ ಮೈನಾರಿಟಿಯ ನಿರ್ದೇಶಕರಾದಂಥ ರೈಮಾನ್ ಕೋಡ್ಜಲ್ ಇದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಆತ್ಮೀಯ ಮಿತ್ರರು ಬ್ರೈಟ್ ಪಂಪಿನ ಮಾಲಕರಾದಂಥ ಅವರು ಜಲೀಲ್ರವರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನನ್ನ ಆತ್ಮೀಯ ಮಿತ್ರರಾದ ಸೂಪಿ ಕುഞ്ഞിರವರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬಂದಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಿಮಗೆ ಆಭರಣವಾಯಿತು
ಕಲ್ಲು ಕಂಟಕಗಳ ದಾರಿಯಲ್ಲಿ ನಡೆದವನ ಪ್ರತಿ ಸೋಲನ್ನ ಪಾಠವಾಗಿಸಿಕೊಂಡ, ಜನರ ನೋವನ್ನ ತನ್ನದಾಗಿಸಿಕೊಂಡ, ಕಷ್ಟದಿಂದಲೇ ನಾಯಕನಾದೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಮಣ್ಣಿನ ಗುಣವನ್ನ ಮರೆಯದ ಅಟ್ರಾಕ್ಟಿವ್ ಪರ್ಸನಾಲಿಟಿ ಜಬ್ಬಾರ್ ಬೋಳಿಯಾರ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದೀಗ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ನಾವು ಅಧಿಕೃತವಾಗಿ ಪ್ರಾರಂಭಿಸ್ತಾ ಇದ್ದೇವೆ. ದೀಪ ಪ್ರಜ್ವಲನೆಗೊಳ್ಳುವುದರೊಂದಿಗೆ ಈ ಒಂದು ಪ್ರದೇಶದಲ್ಲಿ, ಬೋಳಿಯಾರ್ ಪ್ರದೇಶದಲ್ಲಿ ಇಚ್ಛಿತ ಇಳುವರಿಗೆ ಮತ್ತು ಸಮೃದ್ಧ ಬೆಳೆಗಾಗಿ ಸೂಪರ್ ಪವರ್ ಮಿಕ್ಸರ್ ಬೇವಿನ ಹಿಂಡಿ ಮಿಶ್ರಿತ ಸಾವಯವ ಗೊಬ್ಬರ. BA ಹಿರಿಯ ಸಹಾಯಕ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಅರಸೀಕೆರೆ. ಒಂದೆರಡು ಮಾತಿನಲ್ಲಿ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ತಾಲೂಕಿನಿಂದ ನಿರ್ಗಮಿಸಿದ ನಂತರ ಸಹಿತ ನನ್ನನ್ನು ಮತ್ತೆ ಈ ತಾಲೂಕಿಗೆ ಬರಮಾಡಿಕೊಂಡು ಇವತ್ತೊಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತ ಹೇಳಿದರೆ, ನಾವೊಂದು ತಾಲೂಕಿನಲ್ಲಿ ಒಂದು ಸ್ವಲ್ಪ ರೈತರ ಜೊತೆ ಸೇರಿ ಕೆಲಸ ಮಾಡಿದಾಗ ಎಷ್ಟು ಚೆನ್ನಾಗಿ ನಮ್ಮನ್ನು ಗುರುತಿಸ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನನಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಾನೀಗ ಪ್ರಸ್ತುತ ಅರಸೀಕೆರೆ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ನಾನಿಲ್ಲಿ ಮಂಗಳೂರಲ್ಲಿ ಕೆಲಸ ಮಾಡಿದ್ದೆ. ನನಗೆ ರೈತರಿಂದ ಬಹಳ ಸಪೋರ್ಟ್ ಇತ್ತು, ಎಲ್ಲ ಇತ್ತು. ಬಟ್ ಇವತ್ತು ತಮಗೆಲ್ಲರಿಗೂ ಬದ್ರೀಶ್ ಅವ್ರು ಹೇಳ್ತಾ ಹೋದರು ಯಾಕೆ ಸಾವಯವ ಬೇಕು ಅಂತ ಹೇಳಿಬಿಟ್ಟು. ನನಗೆ ಜಬ್ಬಾರ್ ಅವರು ಈ ಒಂದು ಪ್ರೋಗ್ರಾಮ್ಗೆ ಕರೆದಾಗ ತುಂಬ ಖುಷಿ ಏನಾಯ್ತು ಅಂತ ಹೇಳಿದರೆ, ಇವತ್ತಿನ ಯುವ ಪೀಳಿಗೆ ನಮಗೇನಾಗ್ತಿದೆ ಅಂತ ಹೇಳಿದರೆ, ನಾವು ಯಾವುದಾದ್ರೂ ಒಂದು ವ್ಯವಹಾರ ಮಾಡಿದ ತಕ್ಷಣ ನಮಗೆ ದುಡ್ಡು ಬರಬೇಕು, ಆ ಥರ ಯೋಚನೆ ಮಾಡೋ ಸಮಯದಲ್ಲಿ ನಮ್ಮ ಸಮಾಜದ ಒಳಿತಿಗಾಗಿ, ಯಾಕಂತ ಹೇಳಿದರೆ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕ್ಯಾನ್ಸರಲ್ಲಿ ನಮ್ಮ ಭಾರತ ದೇಶ ನಂಬರ್ 1ನಲ್ಲಿದೆ ಈಗ ಹೇಳ್ಬೇಕಂತ ಹೇಳಿದರೆ. ಯಾಕೆ ಕ್ಯಾನ್ಸರ್ ಆಗ್ತಾ ಇದೆ ಅಂತ ಹೇಳಿದ್ರೆ, ರೈತರು ವಿವೇಚನಾ ರಹಿತರಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಮಾಡ್ತಾ ಇರೋದು. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಮಾಡೋದು ತಪ್ಪಲ್ಲ, ಬಟ್ ಏನಂತ ಹೇಳಿದರೆ ಇವ್ರು ಹೇಳ್ತಾ ಹೋದರು, ನೀವು ಯಾರಿಗೆ ಅದನ್ನು ಕೊಡ್ತಾ ಇದ್ದೀರಿ ಅವರ ಆರೋಗ್ಯನೂ ಹಾಳಾಗ್ತಾ ಇದೆ, ಯಾರು ರೈತರು ರಾಸಾಯನಿಕಗಳನ್ನು ಹಾಕ್ತಾ ಇದ್ದಾರೆ ಅವರ ಬದುಕು ಸಹಿತ ಹಾಳಾಗ್ತಾ ಇದೆ. ನಾನು ಮೊನ್ನೆ ಸುಮ್ಮನೆ ಒಂದು ಫೀಲ್ಡಿಗೆ ವಿಸಿಟಿಗೆ ಅಂತ ಹೋದಾಗ ಒಬ್ಬರು ರೈತರು ನನಗೇನು ಮಾಡಿದರು, ಕರೆದುಬಿಟ್ಟು ನಾವು ಈ ತೆಂಗಿನಲ್ಲಿ ಗರಿ ಹುಳ ಬರುತ್ತೆ, ಅದಕ್ಕೆ ಒಂದು ಕಪ್ಪು ತಲೆ ಹುಳ ಅಂಥೇಳಿ ಪ್ರಯೋಗಾಲಯದಲ್ಲಿ ಮಾಡ್ತೀವಿ. ಅದೇನು ಹೇಳ್ತಿದ್ರೆ ಜೈವಿಕ, ಅದು ಪರಾವಲಂಬಿ ಅಂತ ಹೇಳ್ತೀವಿ. ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅಂತೇಳಿ ಒಂದು ತೋಟಕ್ಕೆ ಹೋಗಿದ್ದೆ. ಅವತ್ತು ಒಬ್ಬರು ರೈತರು ನನಗೇನು ಮಾಡಿದರು, ಮೇಡಮ್ ಇಲ್ಲಿವರೆಗೂ ಬಂದಿದ್ದೀರಿ, ಒಂದು ಎಳ್ನೀರು ಕುಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೊಟ್ಟು ಅಲ್ಲಿ ಎಳ್ನೀರು ಕುಡ್ಕೊಂಬಂದುಬಿಟ್ಟು ಒಂದು ವಾರ ಆಗಿಲ್ಲ, ನನಗೆ ನಮ್ಮ ಆಫೀಸಿಗೆ ಒಂದು ಕಾರ್ಡ್ ತಂದು ಕೊಡ್ತಾರೆ. ಅದು ನಿಧನ ವಾರ್ತೆ ಅಂತೇಳಿ. ಯಾರು ನನಗೆ ಎಳ್ನೀರು ಕೊಟ್ಟಂಥ ರೈತರದ್ದೇ. ಏನಾಯಿತು, ಚೆನ್ನಾಗೇ ಇದ್ರಲ್ಲ ಬಂದಾಗ ಅಂತೇಳಿದರೆ, ಕ್ರಿಮಿನಾಶಗಳು ಸಿಂಪರಣೆ ಮಾಡಬೇಕಾದ್ರೆ ಅವರಿಗೆ ಅದು ಲಂಗ್ಸಿಗೆ ಹೋಗ್ಬಿಟ್ಟು ಟಾಕ್ಸಿಟಿ ಪರ್ಸೆಂಟೇಜ್ ಜಾಸ್ತಿ ಆಗಿಬಿಟ್ಟು ಅವರು ಸಡನ್ನಾಗಿ ಡೆತ್ ಆದರು. ನಾವು ಇದೆಲ್ಲ ಇರಬೇಕಾದ್ರೆ ಇವ್ರಿಗೆ ನಾನು ಮತ್ತು ಬದ್ರೀಶ್ ಅವರು ಈ ಒಂದು ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಒಂದು ಸ್ಟೇಜಲ್ಲಿದ್ವಿ. 20 ದಿನದ ಹಿಂದೆ ನಾವು ಏನಾದರೂ ಮಾಡಿ ರೈತರಿಗೆ ಸಾವಯವಕ್ಕೆ ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ತಾಲೂಕಲ್ಲಿ ಮಾಡ್ತಾಯಿದ್ದೀವಿ. ಒಂದೇ ಸತಿ ಇದು ರಾಸಾಯನಿಕಗಳ ಬಳಕೆ ಯಾಕೆ ಬಂತಂತೇಳಿದ್ರೆ, 1960ರಿಂದ 70ರವರೆಗೆ MS ಸ್ವಾಮಿನಾಥನ್ ಅಂಥೇಳಿ ಹೆಸರು ನೀವು ಕೇಳಿದಿರಿ. ಆವಾಗ ನಮಗೇನಿತ್ತಂದರೆ, ದೇಶಕ್ಕೆ ಇರುವಂಥ ಜನಸಂಖ್ಯೆಗೆ ಊಟ ಕೊಡೋದೇ ಕಷ್ಟ ಆಗಿತ್ತು. ಆ ಟೈಮಲ್ಲಿ ಏನು ಮಾಡಿದ್ರು ಅಂತೇಳಿದ್ರೆ, ಸ್ವಾಮಿನಾಥನ್ ಅವರು ಅಂಥೇಳಿ ಹಸಿರು ಕ್ರಾಂತಿ ಆದಾಗ ರಾಸಾಯನಿಕಗಳ ಬಳಕೆಯನ್ನು ಹೆಚ್ಚು ಮಾಡೋದು, ಹೈಬ್ರಿಡ್ ವೆರೈಟಿನ ಇಂಟ್ರೊಡ್ಯೂಸ್ ಮಾಡೋದು, ಕೃಷಿಯಲ್ಲಿ ಮೆಕನೈಸೇಷನ್ನ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳಿಬಿಟ್ಟು ಒಂದು ಯೋಚನೆ ಮಾಡಿ ಒಂದು ಕಾರ್ಯಕ್ರಮವನ್ನು ರೂಪ ಮಾಡಿ ಹಸಿರು ಕ್ರಾಂತಿಗೆ ನಾವೇ ಏನು ಮಾಡ್ತೀವಿ, ಸರ್ಕಾರದಿಂದನೇ ಇದಕ್ಕೆ ಉತ್ತೇಜನ ಮಾಡ್ತೀವಿ. ಆದರೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದರೆ, ನಮಗೆ ಬೇಕಾದಷ್ಟು ಫುಡ್ ಈಗ ಸಿಗ್ತಾ ಇದೆ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದರೆ, ಆರೋಗ್ಯದ ಕಡೆ ನಾವು ಕಾಳಜಿ ಕೊಡಬೇಕು.
ಹಾಗಾಗಿ ದಯವಿಟ್ಟು ರೈತರು ಏನಿದ್ದಾರೆ ಅವರೆಲ್ಲರೂ ಸಾವಯವಗಳ ಬಳಕೆಗಳನ್ನು ಮಾಡೋದು ಬಹಳ ಮುಖ್ಯ. ಈಗ ನಾವು ಏನೇ ಒಂದು ನಮಗೇನು ಜೀವ ಇದೆ ಅದೇ ಥರ ಮಣ್ಣಿಗೂ ಸಹಿತ ಜೀವ ಇರುತ್ತೆ. ಮಣ್ಣು ಪರೀಕ್ಷೆ ಮಾಡಿದ ತಕ್ಷಣ ನಮಗೇನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ರಿಪೋರ್ಟಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನಂದರೆ ಸಾವಯವ ಇಂಗಾಲ ಪ್ರಮಾಣ ಅಂಥೇಳಿ ಮಣ್ಣಿನಲ್ಲಿ ಇರುತ್ತೆ. ಆ ಸಾವಯವ ಇಂಗಾಲ ಪ್ರಮಾಣ ಮಣ್ಣಲ್ಲಿ ನಾವು ನೋಡಿದರೆ ಅದು 0.5ಕ್ಕಿಂತ ಕಡಿಮೆ ಇದೆ. 0.5ಕ್ಕಿಂತ ಕಡಿಮೆ ಅಂತೇಳಿದರೆ ಸಾವಯವ ಇಂಗಾಲದ ಪ್ರಮಾಣನೇ ನಮ್ಮ ಮಣ್ಣಲ್ಲಿ ಇಲ್ಲ ಅಂತ ಅರ್ಥ. ಯಾವುದು ಬರಡು ಭೂಮಿಯಲ್ಲಿ ಅದು ಇರುವಂಥದ್ದು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಉಳಿಸಲ್ಲ, ಸ್ವಾರ್ಥದಿಂದ ನಾವೆಲ್ಲ ಹೆಚ್ಚಿನ ರಾಸಾಯನಿಕಗಳನ್ನ ಬೆಳೆಸಿ ಸಾವಯವದ ಬಳಕೆನೇ ಇಲ್ಲದೆ ಮಾಡಿದರೆ ಮುಂದಿನ ಪೀಳಿಗೆಗೆ ಕೃಷಿ ಮಾಡಲಿಕ್ಕೆ ಯೋಗ್ಯ ಜಮೀನೇ ಇಲ್ದಂಗೆ ಆಗುತ್ತೆ. ಅಂಥ ಒಂದು ಈಗ ಈ ಯುಗದಲ್ಲಿ ಈಗ ರೈಟ್ ಟೈಮ್ಗೆ ಇವರೊಂದು ಏನು ಹೇಳ್ತಾರೆ, ಕಾಲಕ್ಕೆ ತಕ್ಕ ಹಾಗೆ ಇವರೊಂದು ಇದನ್ನು ಮಾಡಿದ್ದಾರೆ. ಇವರ ಸಮಾಜಮುಖಿ ಕೆಲಸಕ್ಕೆ ಒಂದು ವ್ಯವಹಾರಕವಾಗಿ ಯೋಚನೆ ಮಾಡೋದ್ರ ಜೊತೆಗೆ ಸಮಾಜದ ಒಳಿತಿಗಾಗಿ ಯೋಚನೆ ಮಾಡಿ ಅವರು ಒಂದು ಸಾವಯವ ಗೊಬ್ಬರವನ್ನು ರೈತರಿಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಅವರೊಂದು ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ತಮಗೆಲ್ಲರಿಗೂ ನೀಡಿ ಇಡೀ ರಾಜ್ಯದಲ್ಲಿ ಅವರೊಂದು ಒಳ್ಳೆಯ ಒಂದು ಸರಬರಾಜುದಾರ ಆಗಲಿಕ್ಕೆ ಸಹಕಾರ ಆಗಲಿ ಅಂಥೇಳಿ ಹಾರೈಸ್ತಾ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ವಂದನೆಗಳು. ಸಮಾರಂಭದ ಮುಂದಿನ ಭಾಗವಾಗಿ ವಂದನೆಯ ಫಾದರ್ ಮೈಕಲ್ ಡಿಸಿಲ್ವಾ ಧರ್ಮಗುರುಗಳು ಚೇಳೂರು ಚರ್ಚ್ ಬಹಳಷ್ಟು ಸಮಯಗಳಿಂದ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಸಮಯಕ್ಕೆ ಮುಂಚಿತವಾಗಿ ಬಂದಿದ್ದೀರಿ. ತಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದೀಗ ನಿಮ್ಮ ಮಾತಿಗಾಗಿ. ವೇದಿಕೆಯಲ್ಲಿರುವ ವಿಧಾನಸಭಾ ಅಧ್ಯಕ್ಷರಾದ UT ಖಾದರ್ ಅವರೇ, ಅದೇ ರೀತಿ ಜಬ್ಬರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ನಮಗೆಲ್ಲರಿಗೂ ಗೊತ್ತುಂಟು ಸಾವಯವ ಗೊಬ್ಬರ ಅತಿ ಒಳ್ಳೆಯದು. ಆದರೆ ನಾವು ಉಪಯೋಗ ಮಾಡೋದು ಮಾತ್ರ ರಾಸಾಯನಿಕ ಗೊಬ್ಬರ. ಯಾಕಂದರೆ ನಮಗೆ ಬೇಗ ಫಲ ಸಿಗಬೇಕು. ನಮಗೆ ಹೇಗೆ ಗೊತ್ತುಂಟು, ಒಂದು ಇಂಗ್ಲೀಷ್ ಮಾತ್ರೆ ಉಂಟು, ಆಯುರ್ವೇದಿಕ್ ಉಂಟು ಹಾಗೂ ಹೋಮಿಯೋಪತಿ ಉಂಟು. ಆದರೆ ನಮಗೆ ಗೊತ್ತುಂಟು ಆಯುರ್ವೇದಿಕ್ ಮತ್ತು ಹೋಮಿಯೋಪತಿ ಒಳ್ಳೆಯದು. ಆದರೆ ಬೇಗ ಗುಣ ಆಗಬೇಕಾದ್ರೆ ನಾವು ಉಪಯೋಗ ಮಾಡೋದು ಇಂಗ್ಲೀಷ್ ಮಾತ್ರೆ ಮಾತ್ರ. ಆ ಇಂಗ್ಲೀಷ್ ಮಾತ್ರೆ ಮದ್ದು ತಗೊಂಡು ಅದರಿಂದ ತುಂಬ ಸೈಡ್ ಎಫೆಕ್ಟ್ ಉಂಟು, ಅದು ಕೂಡ ನಮಗೆ ಗೊತ್ತುಂಟು. ಆದರೆ ನಾವು ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಗೆ ಹೋಗೋದು ಕಡಿಮೆ. ಯಾಕಂದರೆ ನಮಗೆ ಬೇಗ ಆಗಬೇಕು. ಅದೇ ರೀತಿ ನಾವು ರಾಸಾಯನಿಕ ಗೊಬ್ಬರವನ್ನು ನಾವು ಉಪಯೋಗ ಮಾಡ್ತೇವೆ, ಅದರಿಂದ ಎಷ್ಟು ಹಾಳಿದೆ ಅಂತ ನಾವು ಇಷ್ಟವರೆಗೆ ನಾವು ಕೇಳಿದ್ದೇವೆ, ನಮ್ಮ ಭೂಮಿಗೆ, ನಮ್ಮ ಗಿಡಕ್ಕೆ, ನಮ್ಮ ಜೀವಕ್ಕೆ. ಆದ್ದರಿಂದ ನಾನು ಇಷ್ಟು ಹೇಳ್ತೇನೆ, ನಾವು ಸಾವಯವ ಗೊಬ್ಬರವನ್ನು ನಾವು ಉಪಯೋಗ ಮಾಡೋಣ, ನಮ್ಮ ಭೂಮಿಯನ್ನು ರಕ್ಷಿಸೋಣ, ನಮ್ಮ ಆರೋಗ್ಯವನ್ನು ರಕ್ಷಿಸೋಣ, ನಮ್ಮ ಮುಂದಿನ ಮಕ್ಕಳು ಕೂಡ ಅದು ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ನಾನು ಕೊನೆಗೊಳಿಸ್ತೇನೆ. ಹಾರೈಸಿದ ವಂದನೀಯ ಫಾದರ್ ಮೈಕಲ್ ಡಿಸಿಲ್ವಾ ಧರ್ಮಗುರುಗಳು ಚೇಳೂರು ಚರ್ಚ್ ತಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಕೇವಲ 2 ನಿಮಿಷದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದಾರೆ ಶ್ರೀಮತಿ ಮಮತಾ DS ಗಟ್ಟಿ. ತಮ್ಮ ಮಾತಿಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ಮಮತಾ DS ಗಟ್ಟಿ ಅವರು ಇದೀಗ 1-2 ಮಾತಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನಿತ ಕಾರ್ಯಕ್ರಮ ಮಾತೆರಲ್ಲಂಗೆ ಪ್ರೀತಿ ವಿಶ್ವಾಸ ತುಂಬುನಂಚಿನ ರೈತರನ್ನು ಒಟ್ಟು ಮನ್ಪುನಂಚಿನ ಒಂಜಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಭಾಗವಹಿಸಿನ ನಮ್ಮ ಮಾತೆರ್ನಲ ಪ್ರೀತಿದ ಸ್ಪೀಕರ್, ನಮ್ಮ ಇಡೀ ಕ್ಷೇತ್ರದ ಅಭಿವೃದ್ಧಿನ ಮಂತೊಂದು ಬರ್ತಿನ UT ಖಾದರ್ರಿಗೆ ವಂದಿಸ ಒಂದು ಉದ್ಘಾಟನೆ ಮಂತಿನಂಚಿನ ಹಿರಿಯರನಂಚಿನ ಗುಣಕರಾಳ್ವೆರೆ ಫಾದರ್ ಮಾತ ವೇದಿಕೆ ಹಿಡಿತಿನ ಗಣ್ಯರಿಗೆಲ್ಲ ವಂದಿಸ ಒಂದು ದೊಂಬುಡಿತ್ತಿನ ರೈತರಿಗೆ ಮಾತ ವಂದಿಸ ಒಂದು ಇನಿ ಜಬ್ಬಾರ್ ಒಂಜಿ ಯುವಕಿ ಎನ್ನೊಂಜಿ ಪ್ರೀತಿದ ಮೆಗ್ಗೆ ಇತ್ತಲೇಕ ಏಪಲ ಜಬ್ಬಾರ್ ಎಂಚಿನಾಳ್ಳ ಒಂಜಿ ಕಾರ್ಯಕ್ರಮ ಮನ್ಪುಂಡ ಅಪ್ರಿಜ್ ಮನ್ಪುಂಡ ಅಕ್ಕ ಅನ್ಪಂದೊಂಜಿ ಪಾತಿರ್ದು ರೆಪ್ಪುನಗನೆ ನಮಕ ಬಂಜು ಜಿಂಜುಡು ಅಂಚಿನ ಒಂಜಿ ಯುವಕಿ ನಿಜವಾದ ಜಬ್ಬಾರ್ ಪೂರದೊಂಜಿ ಪ್ರೀತಿ ಇಡುತ್ತು ಇಂಚಿನ ವ್ಯಕ್ತಿತ್ವ. ಇನಿ ವಿಜಯ ಟ್ರೇಡರ್ಸ್ ವಿಜಯ ಪಂಡ ಗೆಲುವಿನ ಒಂಜಿ ಸಂಕೇತ ವಿಜಯ ಅಂಚಾದ 6 ದಿನ ಅಂಚಿನ ಈ ಪುದರ್ ವಿಜಯ ಟ್ರೇಡರ್ಸ್ ಖಂಡಿತ ಜಬ್ಬಾರಿಗೆ ಮಾತ ರೈತರಲ್ಲ ಪ್ರೀತಿ ವಿಶ್ವಾಸ ಜಿಂಜಿದೆ ಆ ಒಂಜಿ ಸಂಸ್ಥೆ ಗೆಲುವಾಪಣೊಂದು ಇನ್ನಿತ ಈ ಕಾರ್ಯಕ್ರಮನೇ ಸಾಕ್ಷಿಯಿಂದ ಪನೊಂದು ವೇದಿಕೆ ಹಿಡಿತಿನ ಗಣ್ಯರೇನು ತೂಲೆ ಮಾತ ಒಂಜೊಂಜಿ ರಂಗಡಿತ್ತಿನ ಕ್ಲೇನೆ ಮಾತರೆಲ್ಲ ಒಂಜಿ ಪೊರ್ಲುಡೆ ಸ್ವಾಗತ ಮಂತದು ಅವೇ ಒಂಜಿ ಪ್ರೀತಿ ವಿಶ್ವಾಸ. ಇನಿ ಸೀಮಾ ಮೇಡಮ್ ಪಂಡಿರು ದಾಯ ಸಾವಯವ ನಮ್ಮ ಕೊರಡು ಮಣ್ಣಿಗೆ ಕೊರಡುದು ನಿಜವಾದ ಸತ್ಯ. ಇನ್ನಿತ ದಿನೊಟ್ಟು ಇನ್ನು ಓಲು ಪೋಂಡಲ
ಹೈಯೆಸ್ಟ್ ಕ್ಯಾನ್ಸರ್ ಇನ್ನು ಜನಕ್ಲೆಗ್ ಜಿಂಜಿದಿಂಡು ಕೋಡನಿಕಲು ಪಂಡ ನಂಬರ್ ಯಾನ್ ಇಲ್ಲಡು ಪಚ್ಚೆ ಪದಿಂಗಿ ಅಯ್ನ ಬೆಡ್ಡೆ ಬೇಯ್ಪನಗ ಬೊಲ್ದು ನೊರೆತಲೆಕ ಬತ್ತನು ದುಂಬುಪುರ ನಮ್ಮ ಪದಿಂಗಿಡ ಅಂಚ ಬರೋಂದು ಜನ ಕ್ಲೀನ್ ಬೇಯ್ಪಾನಾಗ ఇప్పుడు ಅಕ್ಕನಗ್ಲೆ ಬರೋ ಗೊತ್ತಿ ಬೇಯ್ಪಾನಾಗ ಆತ್ ಶೋಕು ನೀರು ಕ್ಲೀನ್ ಇಪ್ಪುಡು ಇತ್ತೆ ನೊರೆ ಬರ್ಪುಡು ಧಾನ್ಯ ಬೇಯ್ಪಾನಾಗಲ ನಿಕ್ಲು ಒಬ್ಸರ್ವ್ ಮನ್ಪ್ಲೆ ನೊರೆ ಬರ್ಪುಂಡು ಐಟ್ ಅವು ಪಂಡ ಯಾನ ಮೇಡಮ್ ಕೇಂಡ ಈ ಕಾರ್ಪಣ ವಾತ್ ಫರ್ಟಿಲೈಸರ್ ಪಾಡ್ನಾಗ ಅವನಕ ಬೇಯ್ಪಾನಾಗ ನಿಜವಾಲ ಆ ನೀರನ್ನು ದೆಪ್ಪೋಡು ನಮ್ಮೈತೆ ಫಸ್ಟ್ದ ಪೊಂಜನಕ್ಲಿ ನಮಕ್ ಅಡಿಗೆ ಮನ್ಪನಾಗ ಗೊತ್ತಿಪ್ಪುಜಿ ಆ ನೀರನ್ನು ದೆತ್ತಿಂದ್ರ ಐತೆ ಅಂಶ ಅಂತೆ ಪೋಪುಂಡು ನಿಜವಾಲ ಐಕೆ ಇತ್ತೆ ಪ್ರತಿ ಒಂಜಿ ವಸ್ತುಲ ನೀರಿಡು ಪಾರ್ದು ತಿನ್ನೆ ಪ್ರತಿ ತಿನ್ನಾಗ ಪನ್ಪಿರಿ ಡ್ರೈ ಫ್ರೂಟ್ಸ್ ಆಡು ಪ್ರತಿ ಒಂಜೆಲ್ಲ ಒಂತೆ ಪೊರ್ತು ನೀರಿಡು ಪಾರ್ದು ನಮ್ಮ ತಿನ್ನೋಡು ಒಂದು ದಯಪಂಡ ಐತ ಪೂರ ಅಂಶಲು ಇತ್ತಿಂದ ನೀರು ಗುತ್ತಿ ಬೊಕ್ಕ ಒಂತೆ ಪೋಪುಂಡು ಒಂದು ಅವು ಸತ್ಯ ಅಂಚಾದಿ ಇನಿತ ಈ ಒಂಜಿ ಪೂರ ಈ ಇಂಚಿನ ರೋಗ ರುಜಿನಿತ್ತೆ ಉಂಡ ಹೈಯೆಸ್ಟ್ నేను ಮಾತ ತಡೆಗಟ್ಟುನ ಒಂಜಿ ಕೆಲಸ ಈ ಸಾವಯವ ಗೊಬ್ಬರಡು ಪ್ರತಿ ಒಂಜಿ ನಮ್ಮ ಬೆಳೆಪ್ಪನಕ್ಕೆ ಪಾಡ್ನಾಂಡ ಅವು ಖಂಡಿತ ನಮ್ಮ ಬಂಜಿಗೆ ಪೋದು ಎಡ್ಡೆ ಆರೋಗ್ಯ ಆಯ್ರ ಸಾಧ್ಯ ಪುಟ್ಟುನ ಬಾಲೆಲ ಇನ್ನಿತ ದಿನಟ್ಟು ರೋಗ ರುಜಿನಡೆ ಪುಟ್ಟೊಂದು ನಮ್ಮ ತೂವೊಂದುಲ್ಲ ಅಪ್ಪೆನ ಬಂಜಿರ್ದೆ ಸ್ಟಾರ್ಟ್ ಆಪುಂಡು ಅಂಚಾದಿಪ್ಪುನಾಗ ನಮ್ಮ ಇಡೀ ಸಮಾಜ ಎಡ್ಡೆ ಆಡಾಂಡ ಪೂರಲ್ಲ ನಮ್ಮ ಆರೋಗ್ಯವಂತಿರಾಂಡ ಮಾತ್ರ ಸಾಧ್ಯ ಅಂಚಾದೆ ಈ ಬಾಗೋಡು ಮಾತಾ ರೈತರೆಲ್ಲ ಒಟ್ಟು ಸೇರದು ಮೂಲ ಆಯ್ನಾತ್ ಫರ್ಟಿಲೈಸರ್ ಸಾವಯವ ಪಾಡ್ದೆ ನಮ್ಮ ಕೃಷಿ ಬೆಳೆಪುರಂಚಿನ ಅವಕಾಶ ಆವಡು ನಮ್ಮ ಮಣ್ಣುಗಳ ಎಡ್ಡೆ ಬೆಳೆ ತಿಕ್ಕಡು ಖಂಡಿತ ಈ ನೆಕ್ ದೇವೇರ್ನ ಆಶೀರ್ವಾದ ಉಂಡೊಂದು ಪನೊಂದು ಏನೆಲ್ಲ ಈ ಕಾರ್ಯಕ್ರಮಗಳೆತ್ತದ ಪಾತೆರೆ ಅವಕಾಶ ಮಂತು ಕೊರ್ನಂಚಿನ ಜಬ್ಬಾರ್ಗೆ ಪ್ರೀತಿ ವಿಶ್ವಾಸನ ಕೊರೊಂದು ಈ ಒಂಜಿ ಸಂಸ್ಥೆ ರಾಜ್ಯಡೆ ಮಲ್ಲ ಸಂಸ್ಥೆ ಅದು ಟ್ರೇಡಿಂಗ್ ಸಂಸ್ಥೆ ಅದು ಆ ದೇವೇರ್ನ ಆಶೀರ್ವಾದ ಉಪ್ಪಡಿನ ಪಿರೋರಯಾನ ವಂದಿಸದು ಎನ್ನರಡ್ಡ ಪಾತೆರನ ಮುಕ್ತಾಯ ಮನ್ಪುವೆ ಜೈ ಭಾರತ್ ಜೈ ಹಿಂದ್ ಥ್ಯಾಂಕ್ ಯು ವಿಜಯ ಪಂಡ ವಿಜಯದ ಸಂಕೇತ ಜಬ್ಬಾರ್ ದಿನ ಯೋಜನೆ ಫಲತಿಕ್ಕಡು ಪಂಪಿನ ಪಾತ್ರ ಪಟ್ಟೊಂದು ಈ ಕಾರ್ಯಕ್ರಮ ಈ ಲೇಸಿಗೆ ಶುಭ ಹಾರೈಕೆ ಮಂತಿನ ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಹಿರಿಯ ಆರ್ತಿಪತಿದ ಸೊಲ್ಮೆನು ಸಂದಾಯಿತ ಮಂತೊಂದು ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇದೀಗಾಗಲೇ ಮಂಗಳೂರಿನಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿ ಎಲ್ಲ ಕೃಷಿಕರಿಗೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿ ಕೃಷಿಯಲ್ಲಿ ಬಹಳಷ್ಟು ಬದಲಾವಣೆಗೆ ಕಾರಣಕರ್ತರಾದ ಶ್ರೀಮತಿ ಸೀಮಾ ಬಿ.ಎ. ಇವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಶ್ರೀಮತಿ ಸೀಮಾ ಬಿ.ಎ. ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಅರಸೀಕೆರೆ. ಇವತ್ತು ಅರಸೀಕೆರೆಯಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ಮಂಗಳೂರಿನಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಅವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಸ್ಪೀಕರ್ ಯು.ಟಿ. ಖಾದರ್ ಅವರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಗಣ್ಯರು ಬಹಳಷ್ಟು ಗೌರವದಿಂದ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಶ್ರೀಮತಿ ಸೀಮಾ ಬಿ.ಎ. ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಅರಸೀಕೆರೆ ಸಾಧನೆಗಳ ಹಾದಿಯಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡುವಂತಾಗಲಿ, ತಮ್ಮ ಮೂಲಕ ಕೃಷಿಕರಿಗೆ ಉತ್ತಮ ಸವಲತ್ತುಗಳು ಸರ್ಕಾರದಿಂದ ಸಿಗುವಂತಾಗಲಿ. ಶ್ರೀಮತಿ ಸೀಮಾ ಬಿ.ಎ. ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಅರಸೀಕೆರೆ ತಮಗೆ ವಂದನೆಗಳು, ಕೃತಜ್ಞತೆಗಳು. ಸಮಾರಂಭದ ಮುಂದಿನ ಭಾಗವಾಗಿ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ ಶ್ರೀಯುತ ಜಯರಾಮ್ ಶಾಂತ ಬೋಳಿಯಾರು ಗುತ್ತು ಒಂದೆರಡು ಮಾತಿನಲ್ಲಿ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬೋಳಿಯಾರು ಗುತ್ತು ಒಂದೆರಡು ಮಾತಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾರೆ. ನಿರ್ಗುಣ ಸರ್ವಶಕ್ತಿ ಅಂತ ಸರ್ವಾಂತರ್ಯಾಮಿ ಅಂತ ಯಾವ ಶಕ್ತಿಯನ್ನು ನಾವು ಆ ಸತ್ಯಗಳನ್ನು ಮೊದಲು ವಂದಿಸುತ್ತಾ ವಿಶಿಷ್ಟವಾಗಿ ನಮ್ಮ ಬೋಳಿಯಾರಲ್ಲಿ ಸ್ಥಾಪನೆ ಅಂತ ವಿಜಯ ಟ್ರೇಡಿಂಗ್ ಒಂದು ಸಂಸ್ಥೆ. ಇದಕ್ಕೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಒಂದು ಕಾಲದಲ್ಲಿ ನಾನು ಒಂದು ಡಾಕ್ಟ್ರ ಒಂದು ಕ್ಲಿನಿಕನ್ನು ಉದ್ಘಾಟನೆಗೆ ಹೋಗಿದ್ದೆ. ಆಗ ಅವರಿಗೆ ಹೇಳಿದೆ, ಇಲ್ಲಿ ಹೆಚ್ಚು ರೋಗಿಗಳು ಬರಲಿ ಅಂತ ಹೇಳಿ ಹೇಳುವುದಿಲ್ಲ, ಇಲ್ಲಿ ಕೊಡುವಂಥ ಔಷಧಿ ಅದು ಅಮೃತಪ್ರಾಯವಾಗಿ ಎಲ್ಲರಿಗೂ ಇಲ್ಲಿ ಬರುವವರು ಯಾರು ಬರ್ತಾರೋ ಅವರೆಲ್ಲರೂ ಕೂಡ ಪೂರ್ಣ ಗುಣಮುಖ ಹೊಂದಿ ನಿಮ್ಮ ಖ್ಯಾತಿ ಹೆಚ್ಚಾಗಿ ಆ ಮುಖೇನ ನಿಮಗೆ ರೋಗಿಗಳು ಹೆಚ್ಚು ಬಂದು ಆ ಮುಖೇನ ನಿಮಗೆ ಶ್ರೇಯಸ್ಸು ಉಂಟಾಗಲಿ ಅಂತೇಳಿ. ಹಾಗೆ ನಾನು ನಮ್ಮ ಅಬ್ದುಲ್ ಜಬ್ಬಾರ್ ಅವರಿಗೆ ಪ್ರೀತಿ ಇಷ್ಟು ಮಂದಿಯನ್ನೆಲ್ಲ ಸೇರಿಸಿ ಇಲ್ಲಿ ನಮ್ಮ ಬೋಳಿಯರಲ್ಲಿ ಕಾರ್ಯಕ್ರಮ ಮಾಡಿದ್ದೀರಿ. ಖಂಡಿತವಾಗಿಯೂ ನೀವು ಮಾಡುವಂಥ ಈ ವೃತ್ತಿಯಲ್ಲಿ ಈ ಟ್ರೇಡಿಂಗ್ ಕಂಪೆನಿ ಖಂಡಿತವಾಗಿಯೂ ನಿಮ್ಮ ಆ ಕೊಡುತ್ತಿರುವಂಥ ಸಾವಯವ ಗೊಬ್ಬರದಿಂದ ಪ್ರಖ್ಯಾತಿ ಹೊಂದಿ ಸರ್ವ ದಿಕ್ಕಿನಿಂದಲೂ ಈ ಕಡೆಗೆ ನಿಮ್ಮ ಕಡೆ ಜನರು ಬಂದು ನಿಮ್ಮ ಸಾವಯವವನ್ನು ಗೊಬ್ಬರವನ್ನು ಪಡೆದು
ಈ ಸಂಸ್ಥೆಯ ಹೆಸರು ಎಲ್ಲ ಕಡೆ ಪಸರಿಸಿ ಖ್ಯಾತಿಯನ್ನು ಹೊಂದಿ ನಿಮಗೆ ದೇವರು ಒಳ್ಳೆಯದನ್ನು ಉಂಟು ಮಾಡಲಿ ಅಂತೇಳಿ ನಾವು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಉತ್ತಮವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಜಯರಾಮ್ ಸಂತ ಬೋಳಿಯಾರು ಉತ್ತಮ ಬೆಳೆಗಾಗಿ ವೈಜ್ಞಾನಿಕವಾಗಿ 100% ಪ್ಯೂರ್ ಆಗಿರುವ ಪ್ಯೂರ್ ಸೂಪರ್ ಪವರ್ ಮಿಕ್ಸರ್ ಬೇವಿನ ಹಿಂಡಿ ಮಿಶ್ರಿತ ಸಾವಯವ ಗೊಬ್ಬರ ಸರಳ ಪ್ಯಾಕೆಟ್ನ ಬಿಡುಗಡೆ ಸಮಾರಂಭ ಇದೀಗ ವೇದಿಕೆ ನಡೀತಾ ಇದೆ. ಸನ್ಮಾನ ಇದೀಗ ಸೂಪರ್ ಪವರ್ ಮಿಕ್ಸರ್ ಇದೊಂದು ಸಣ್ಣ ಪ್ಯಾಕೆಟ್ ಆಗಿದ್ದು ಇದನ್ನ ನಿಮ್ಮ ಕೈತೋಟಗಳಿಗೆ ಬಳಸಬಹುದಾದಂಥ ಒಂದು ಗೊಬ್ಬರದ ಪ್ಯಾಕೆಟ್. ಇದೀಗ ಸಾವಯವ ಗೊಬ್ಬರ ಸೂಪರ್ ಪವರ್ ಮಿಕ್ಸರ್ ಬೇವಿನ ಹಿಂಡಿ ಮಿಶ್ರಿತ ಸಾವಯವ ಗೊಬ್ಬರದ ಪ್ಯಾಕೆಟ್ ಬಿಡುಗಡೆ ಸಮಾರಂಭ ಇದೀಗ ವೇದಿಕೆ ನಡೀತಾ ಇದೆ. ಇದೀಗ ಸೂಪರ್ ಪವರ್ ಇಚ್ಛಿತ ಇಳುವರಿ ಮತ್ತು ಸಮೃದ್ಧ ಬೆಳೆಗಾಗಿ ಸೂಪರ್ ಪವರ್ ಮಿಕ್ಸರ್ ಬೇವಿನ ಹಿಂಡಿ ಮಿಶ್ರಿತ ಸಾವಯವ ಗೊಬ್ಬರದ ಬಿಡುಗಡೆ ಸಮಾರಂಭ ಸರಳ ಪ್ಯಾಕೆಟ್ನ ಬಿಡುಗಡೆ ಸಮಾರಂಭ ಇದೀಗ ವೇದಿಕೆ ನಡೀತಾ ಇದೆ. ಎಲ್ಲರೂ ಕೂಡ ನೀವು ಸಾವಯವ ಗೊಬ್ಬರವನ್ನು ಬಳಸಬೇಕು. ಈ ಮೂಲಕ ನಿಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಕಾಯಬೇಕು. ಅದರ ಸಮೃದ್ಧಿಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಂತಾಗಲು ಈ ಸೂಪರ್ ಪವರ್ ಮಿಕ್ಸರ್ ಅನ್ನು ಬಳಸಿ ಉತ್ತಮವಾಗಿ ವೈಜ್ಞಾನಿಕವಾಗಿ 100% ಪ್ಯೂರ್ ಆ್ಯಂಡ್ 916 ಆಗಿರುವಂತಹ ಮಣ್ಣಿನ ಗುಣಕ್ಕೆ ಪೂರಕವಾಗುವಂತಹ ರೀತಿಯಲ್ಲಿ ಸೂಪರ್ ಪವರ್ ಮಿಕ್ಸರ್ ಬೇವಿನ ಹಿಂಡಿ ಮಿಶ್ರಿತ ಸಾವಯವ ಗೊಬ್ಬರ ನಿಮ್ಮ ಭೂಮಿಗೆ ಉತ್ತಮ ಫಲವತ್ತತೆಯನ್ನು ನೀಡಲಿಕ್ಕಿದೆ ಎಂಬುದನ್ನು ತಿಳಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ ಶ್ರೀಯುತ ಪ್ರಶಾಂತ್ ಕಾಜಾವ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೂರ್ನಾಡು ಹಾಗೂ ಪ್ರಗತಿಪರ ಕೃಷಿಕರು ಕೂಡ ಹೌದು. ತಾವು ತಮ್ಮ ಮನದಾಳದ ಮಾತಿಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಾತೆರ್ನಲ ನಿರೀಕ್ಷೆದಾದಂತ ಪನ್ನಗ ಗೊಬ್ಬರ ಬಿಡುಗಡೆ ಮಲ್ಪಣಿದ್ದಲ್ಲ ಹೆಚ್ಚ ಸನ್ಮಾನ್ಯ ಕಾದರಿಯಪ್ಪ ಬರ್ತೀರಿ ಆರ್ಯಪ್ಪ ನೇನು ಉದ್ಘಾಟನೆ ಮಲ್ಪೇರು ಪಂಪೊಂಜಿ ಒಂಜಿ ರೀತಿದ ಖುಷಿಟ್ಟು ಮಾತ ಬೈದರು ಮಲ್ಲ ವೇದಿಕೆ ಬಾರ್ಯಾತ ಆದ್ಯಮನ್ಯ ಗಣ್ಯರೇನು ಕುಲ್ಲಾದು ಬಾರ್ಯಾತ ಈ ಭಾಗದ ಕೃಷಿಕರೇನು ಕುಲ್ಲಾದು ಈ ಭಾಗದ ಗೌರವಾನ್ವಿತ ದೇವರನ ಕೈಪತ್ತದ ಗಡಿಕಾರ ನಂಚಿನ ಗಡಿಕಾರಡ ದೀಪ ಉದ್ಘಾಟನೆ ಮಲ್ತದ್ದು ಈ ಭಾಗಡೆ ಕಾರ್ಯನಿರ್ವಹಣೆ ಮಲ್ತದೆ ಈ ಭಾಗಕ್ಕೂ ಬಾರ್ಯಾತ್ ಸೇವಕರು ನಂಚಿನ ಮೇಡಮ್ ಲೆತೊಂದು ಬರ್ತದೆ ಈ ಕಾರ್ಯಕ್ರಮ ಬಾರ್ಯಾತ್ ಕೃಷಿ ಎಂಚ ಮಲ್ಪೊಲಿ ಪಂಪ್ರೇನೆ ಒಂಜರೆ ಗಂಟೆ ಯಾರಾದರೂ ಕಿವು ಕಟ್ಟು ಕೇಳಿದರೆ ನಿಮ್ಮ ಕೃಷಿ ಆಧಾರಿತವಾದ ಗುಣದಲ್ಲೇ ಮಾಡ್ಬೋದು. ಆದರೆ ನೀವು ಇಲ್ಲೇ ಮೊಕ್ಕ ಮೂಡಬೇಕು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಿಮ್ಮ ಮೊಕ್ಕ ಮೂಡುವಂಥ ಪರಿಸ್ಥಿತಿ. ಯಾಕೆಂತ ಹೇಳಿದರೆ ಇಲ್ಲಿ ಎಲ್ಲರೂ ಈಗ ರಾಸಾಯನಿಕ ಬಿಟ್ಟು ಸಾವಯವ ಬಿಟ್ಟು ರಾಸಾಯನಿಕೆಗೆ ಹೋಗಿದೆ. ಇವತ್ತು ಮೇಡಮ್ ಹೇಳಿದ್ರು ಅಲ್ಲಿ ತರಕಾರಿಯಲ್ಲಿ ಬರ್ತದೆ, ಇಲ್ಲಿ ಇದರಲ್ಲಿ ತಿಂದರೆ ಬರ್ತದೆ, ಇಲ್ಲಿ ಕ್ಯಾನ್ಸರ್ ಬರ್ತದೆ. ಮಮತಾ ಗಟ್ಟಿ ಅವರು ಕೂಡ ಅದನ್ನೇ ತಿನ್ನೋದು. ಇಲ್ಲಿ ಮಾತ್ರ ವೇದಿಕೆಯಲ್ಲಿ ಹೇಳೋದು. ಇವತ್ತು ಚಿಕನ್ನ ಬಗ್ಗೆ ಹೇಳಿದ್ರಿ, ಮತ್ತೆ ರಾಗಿಯ ಬಗ್ಗೆ ಹೇಳಿದ್ರಿ, ಜೋಳದ ಬಗ್ಗೆ ಹೇಳಿದ್ರಿ, ಅಕ್ಕಿಯ ಬಗ್ಗೆ ಹೇಳಿದ್ರಿ, ಎಲ್ಲದರ ಬಗ್ಗೆ ಹೇಳಿದ್ರಿ. ಎಲ್ಲರೂ ಮಾಡೋದು ಇದನ್ನೇ ಮಾಡೋದು. ಓದೋದು ಶಾಸ್ತ್ರ, ಇಕ್ಕೋದು ಗಾಲ ಅಂತ ಹೇಳಿ. ಈ ಭಾಗದಲ್ಲಿ ಕೃಷಿ ದೊಡ್ಡ ಇಳುವರಿ ಕೊಡುವಂಥ ಕೃಷಿ ಅದು ಅಡಿಕೆ ಆಗಿರ್ಬೋದು. ಬಾಕಿ ಕೃಷಿಗೆ ಇಲ್ಲಿ ಜಾಸ್ತಿ ಒತ್ತು ಕೊಡೋದಿಲ್ಲ. ಆದ್ರಿಂದ ಇಲ್ಲಿ ಕೃಷಿಯ ಬಗ್ಗೆ ಏನೆಲ್ಲ ಆಗಬೇಕು, ಇದರ ಬಗ್ಗೆ ಏನು ಎಕ್ಸ್ಪೆರಿಮೆಂಟ್ ನಡೀತದೆ, ಇದರ ಬಗ್ಗೆ ಮಾತಾಡಬೇಕು. ಬಿಟ್ಟರೆ ಬಾಕಿ ಎಲ್ಲ ಈಗ ಅಕ್ಕಿ ದೂರ ಆಗಿದೆ, ಬೇರೆ ಬೇರೆ ಮಧ್ಯಂತರ ಇಳುವರಿ ಎಲ್ಲ ದೂರ ಆಗಿದೆ. ಇದು ನಮ್ಮದು ನಿಜವಾದ ಇಳುವರಿ ಏನಂತ ಹೇಳಿದರೆ ಅಡಿಕೆ ಮತ್ತು ತೆಂಗು. ಆದ್ದರಿಂದ ಅಡಿಕೆ ಮತ್ತು ತೆಂಗನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೀವು ಒಂದು ಕಡೆ ಇಲ್ಲಿ ಖಾಲಿ ಜಬ್ಬರ್ ಅವರು ಇವತ್ತು ಬಹಳಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ. ಅದು ಏನೇ ಇರಲಿ, ಅವರು ಮಾಡಿದಂಥ ಅವರ ಒಂದು ನಾಯಕತ್ವದ ಗುಣ ಮತ್ತು ಅವರಿಗೆ ಎಲ್ಲ ಈ ಭಾಗದ 4 ಗ್ರಾಮದವರನ್ನು ಕರೆದು ಗೌರವಿಸುವಂಥ ಚಾಕಚಕ್ಯತೆಯಿಂದ ಇವತ್ತು ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಅದಕ್ಕೆ ನಮ್ಮ ಏನು ಅಭ್ಯಂತರ ಇಲ್ಲ. ಇವತ್ತು ಈ ಗೊಬ್ಬರವನ್ನು ಹಾಕುವವರು ಯಾರಂತ ಹೇಳಿದರೆ ನಾವು ಅವರಿಗೆ ಬೇಕಾಗಿ ಹಾಕಬೇಕು. ಇಷ್ಟರವರೆಗೆ ಸಾವಯವ ಗೊಬ್ಬರ ಮಾಡಿ ಕೃಷಿ ಮಾಡಿದವನು ಯಾರೂ ಕೂಡ ಇಲ್ಲ. ಇನ್ನು ಮುಂದಕ್ಕೆ ಮಾಡುವವನು ಏನು ಅಂತ ನೋಡಬೇಕು. ಈಗ ನಾನು ಕೂಡ 2 ವರ್ಷಕ್ಕೆ ಮೊದಲು 1,000 ಅಡಿಕೆ ಗಿಡ ನೆಟ್ಟಿದ್ದೇನೆ ಮೇಡಮ್. ಆದರೆ ನಾನು ಅದಕ್ಕೆ ಕೊಟ್ಟದ್ದು ರಾಸಾಯನಿಕ ಗೊಬ್ಬರ, ಸಾವಯವ ಗೊಬ್ಬರ ಕೊಡಲಿಲ್ಲ. ಇವತ್ತು ನಾನು ಕೊಟ್ಟಾಗ ಅದರ ಇಳುವರಿ ಕಡಿಮೆ ಆದಲ್ಲಿ ನೀವೇನು ಮಾಡ್ತೀರಾ, ಅವರೇನು ಮಾಡ್ತೀರಾ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಬೇಕು. ಆದ್ದರಿಂದ ಇದು ನಾವು ವಸ್ತು ಮಾಡುವವರಿಗೆ ಮಾತ್ರ ಅಲ್ಲದೆ ಮಾಡಿದವರಿಗೆ ಮಾಡುವಾಗ ಇದರಲ್ಲಿ ಬಹಳಷ್ಟು ಹಿನ್ನಡೆ ಬರುತ್ತೆ. ಇದಕ್ಕೆ ಮೊದಲೊಂದು ಸಲ ಈ ರೀತಿ ಮುಜುಮ್ ಅವರು ನಮಗೂ ಕೂಡ ಕೊಟ್ಟಿದ್ರು. ನಾವು ಕೂಡ ಅಡಿಕೆಗೆ ಹಾಕಿ ನಮ್ಮ ಅಡಿಕೆ ಅದು ಒಂದು 500 ಅಡಿಕೆ ಹಾಗೆ ಬತ್ತಿ ಹೋಯ್ತು. ಅದು
ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಕ್ಕೆ ಕಷ್ಟ. ಆದ್ದರಿಂದ ನೀವು ಮಾಡಿದಂಥ ನಿಮ್ಮ ಇವತ್ತು ಬಹಳಷ್ಟು ನೀವು ಅದ್ಧೂರಿಯಾಗಿ ಬಹಳಷ್ಟು ಜನಕ್ಕೆ ಸ್ಪರ್ಶ ಮಾಡುವಷ್ಟು ನೀವು ಒಂದು ರೀತಿಯಲ್ಲಿ ಅದನ್ನು ಕೊಟ್ಟಿದ್ದೀರಿ. ಆದರೂ ಇನ್ನು ಜಬ್ಬರ್ ಮತ್ತು ನೀವೊಂದು ಜಬ್ಬರ್ ಅವರೇ, ನೀವು ಇವರಿಗೆ ಒಂದು ಇಲ್ಲಿ ರೂಮು ಮಾಡಿಕೊಡ್ಬೇಕು. ನೀವು ತಿಂಗಳಿಗೆ ಒಂದ್ಸಲ ಕರೆದು ಪ್ರತಿ ತೋಟದವರ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಇದನ್ನೆಲ್ಲ ವ್ಯವಹಾರ ಮಾಡಿದಾಗ ಈ ನಿಮ್ಮ ಸಾವಯವ ಗೊಬ್ಬರಕ್ಕೆ ಬಹಳಷ್ಟು ಬೇಡಿಕೆ ಬರ್ಬೋದು. ಆದ್ದರಿಂದ ನೀವು ಇದನ್ನು ಒಂದು ರೀತಿ ಒಳ್ಳೆಯ ರೀತಿಯಿಂದ ನಾವೆಲ್ಲ ಇವತ್ತು ಸಾವಯವ ಗೊಬ್ಬರ ಬೇಕು, ಅದು ಎಲ್ಲರಿಗೂ ಗೊತ್ತು. ಆದರೆ ಇಳುವರಿ ಬರ್ತದೆ ಇಲ್ಲೊಂದು ಜಿಜ್ಞಾಸೆ. ಈಗ ನನಗೂ ಕೂಡ ಜಿಜ್ಞಾಸೆ ಅದೇ. ಈಗ ಒಂದು ವೇಳೆ ರಾಸಾಯನಿಕ ಕೊಟ್ಟು ಸಾವಯವ ಕೊಟ್ಟಾಗ ಇಳುವರಿ ಬರದಿದ್ದಾಗ ನಾವು ಅದನ್ನೇ ನಂಬಿಕೊಂಡು ಕೃಷಿ ಮಾಡುವವರು. ಆದ್ದರಿಂದ ಇದರೊಟ್ಟಿಗೆ ನಮ್ಮ ಸ್ಪೀಕರ್ ಸಾಹೇಬ್ರ ಹತ್ರ ಹೇಳೋದು, ಈ ಸಾವಯವ ಗೊಬ್ಬರ ಅಂತ ಹೇಳಿ ಸರ್ಕಾರದಿಂದ ನೀವು ಒಂದು ಬೇರೆಯೇ ಕೃಷಿ ಇಲಾಖೆಯಲ್ಲಿ ಇದಕ್ಕೆ ಒತ್ತು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇವತ್ತು ಈ ರೀತಿ ಪ್ರಯತ್ನ ಮಾಡಿದಾಗ ಮಾತ್ರ ಈ ಸಾವಯವ ಗೊಬ್ಬರಕ್ಕೆ ಒಂದು ನ್ಯಾಯಯುತವಾದ ಬೆಲೆ ಬರುತ್ತೆ ಮತ್ತು ಕೃಷಿಕರು ಇದರ ಮೇಲೆ ಆಸಕ್ತಿಯನ್ನು ವಹಿಸ್ತಾರೆ. ಯಾಕೆಂತ ಹೇಳಿದರೆ ಇವತ್ತು ನಿನ್ನೆಯಲ್ಲಿ ಇದ್ರದ್ದು ಇವ್ರದ್ದು ಅದ್ರದ್ದು ಗೊಬ್ಬರದೇ ಪೈಪೋಟಿ. ನೀವು ಈ ರೀತಿ ಮಾಡುವಾಗ ಕೃಷಿ ಇಲಾಖೆಗೆ ಇದನ್ನು ಒತ್ತು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಈ ಭಾಗಕ್ಕೆ ಇದು ಫಲಪ್ರದಾಯ ಆಗ್ಬೋದು. ಇದರಲ್ಲಿ ನಮಗೂ ಕೂಡ ಆಸೆ ಇದೆ, ಇವತ್ತು ಸಾವಯವ ಗೊಬ್ಬರ ಬೇಕು ಅಂತ ಹೇಳಿ. ಆದರೆ ಒಂದು ಇಷ್ಟು ದೊಡ್ಡ ಬದ್ರಿನಾಥರವರ ಈ ಭಾಗದಲ್ಲಿ ಇಷ್ಟು ದೊಡ್ಡ ಬೆಂಡೆಕಾಯಿಯ ಗಿಡವನ್ನು ಮಾಡಲಿಕ್ಕೆ ಯಾವೊಬ್ಬನೂ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಸಾವಯವ ಗೊಬ್ಬರದಲ್ಲಿ ಒಂದು ಬೆಂಡೆಕಾಯಿ ಗಿಡವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂತ ಹೇಳಿದರೆ ಈ ಪ್ರಕೃತಿ ಅಷ್ಟು ನಾಶವಾಗಿ ಹೋಗಿದೆ. ಆದ್ದರಿಂದ ಅಷ್ಟು ಸುಲಭದ ವಿಚಾರ ಅಲ್ಲ. ಇವತ್ತು ನಿಮ್ಮದು ಎಲ್ಲ ಕಡೆಯಿಂದ ಬರಲಿ, ಯಾವ ಕಡೆಯಿಂದ ಬಂದರೂ ಕೂಡ ಇದು ಎಲ್ಲ ರಾಸಾಯನಿಕವಾಗಿ ಬರುವುದು. ಇದನ್ನು ನೀವು ತಿದ್ದುಪಡಿ ಮಾಡಬೇಕಾದ್ರೆ ಬಹಳಷ್ಟು ಕೆಲಸ ಕಾರ್ಯಗಳಿದೆ. ಈ ಭಾಗದಲ್ಲಿ ಅಡಿಕೆ ಜಾಸ್ತಿ ಇರುವುದರಿಂದ ಅಡಿಕೆಗೆ ಒತ್ತು ಕೊಡುವಂಥ ಸಾವಯವ ಗೊಬ್ಬರವನ್ನು ಕೊಡಿ. ಅದರೊಟ್ಟಿಗೆ ನಾವು ಕೂಡ ಸೇರ್ತೇವೆ. ನಾವು ಜಬ್ಬರ್ ಅವರನ್ನು ಬಿಡಲಿಕ್ಕೆ ಆಗೋದಿಲ್ಲ. ನಾವು ಕೂಡ ಒಂದು 50 ಕೋಟಿ ನಿಮ್ಮ ಕಡೆಯಿಂದ ನಿಮಗೆ ಆರ್ಡರ್ ಮಾಡ್ತೇವೆ. ಅದು ಹೆಚ್ಚು ಕಡಿಮೆ ಆದಲ್ಲಿ ನೀವೇ ಜವಾಬ್ದಾರರಾಗ್ತೀರಿ ಮತ್ತು ಇವರೇ ಜವಾಬ್ದಾರರಾಗ್ತೀರಿ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಸನ್ಮಾನ್ಯ ಸ್ಪೀಕರ್ ಸಾಹೇಬ್ರ ಹತ್ರ ನಾನು ಹೇಳೋದು, ನೀವು ಇದನ್ನು ಸರ್ಕಾರದ ವತಿಯಿಂದ ಸಾವಯವ ಗೊಬ್ಬರ ಮಾಡುವಂಥ ಒಂದು ಪ್ರಯತ್ನ ನಿಮ್ಮ ಅವಧಿಯಲ್ಲಿ ಆಗಲಿ. ನಿಮ್ಮ ಈಗ ಸಭಾಧ್ಯಕ್ಷರಾಗಿದ್ದೀರಿ, ನೀವು ಕೃಷಿ ಸಚಿವರಿಗೆ ಇದರಲ್ಲಿ ಒತ್ತು ಕೊಟ್ಟು ಈ ಭಾಗಕ್ಕೆ ಈ ಭಾಗಕ್ಕಂತಲ್ಲ ಎಲ್ಲ ಭಾಗಕ್ಕೆ ಇದು ಒಂದು ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಸರ್ಕಾರದ ವತಿಯಿಂದ ತಂದಾಗ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಇವತ್ತು ಒಳ್ಳೆಯ ಕಾರ್ಯಕ್ರಮ, ಬಹಳಷ್ಟು ಜನ ಈ ಭಾಗದಲ್ಲಿ ಸೇರಿದ್ದೀರಿ. ಎಲ್ಲ ನಿರೀಕ್ಷೆ ಇದೆ, ನಿಮ್ಮ ಸಾವಯವ ಗೊಬ್ಬರದ ಮೇಲೆ ನಿರೀಕ್ಷೆ ಇದೆ. ನೀವು ಮಾಡಿದಂಥ ಉಪನ್ಯಾಸ ಬಹಳಷ್ಟು ಜನಕ್ಕೆ ಜನ ಮೆಚ್ಚುಗೆ ಪಡೆದಿದ್ದಾರೆ. ಇನ್ನು ಮುಂದಿನ ದಿನ ನಾವೆಲ್ಲ ರಾಸಾಯನಿಕ ಗೊಬ್ಬರದೊಟ್ಟಿಗೆ ಸಾವಯವ ಗೊಬ್ಬರವನ್ನು ಹಾಕಿ ನೋಡುವ. ಮುಂದಕ್ಕೆ ನಾವೊಂದು 500-100 ತೆಂಗಿನ ಗಿಡ ಅಡಿಕೆ ಗಿಡ ಇಡಲಿಕ್ಕಿದೆ, ಅದು ನಿಮ್ಮ ಸಾವಯವ ಗೊಬ್ಬರದಲ್ಲೇ ಇಡುವಂಥ ಒಂದು ಆಲೋಚನೆಯನ್ನು ನಾನು ಇವತ್ತಿನಿಂದ ಮಾಡಿದ್ದೇನೆ. ಇದರ ಒಟ್ಟಿಗೆ ನೀವೆಲ್ಲ ಫಲಪ್ರದಾಯ ಇವತ್ತು ಅದರಲ್ಲಿ ಇದೆ. ಇವತ್ತು ಸಾವಯವ ಗೊಬ್ಬರ ಹಾಕುವಾಗ ಈ ಅಡಿಕೆ ಎಲ್ಲ ಬಹಳಷ್ಟು ತೂಕ ಬರ್ತಿತ್ತು, 100-110ರಲ್ಲಿ ತೂಕ ಬರ್ತಾ ಇತ್ತು. ಇವತ್ತು ರಾಸಾಯನಿಕ ಗೊಬ್ಬರದಿಂದ ಇಳುವರಿ ಅದರದ್ದು ಸ್ಟ್ರೆಂತ್ ಕಮ್ಮಿ ಆಗಿದೆ, ತೂಕ ಕಮ್ಮಿ ಆಗಿದೆ. ಮೊದಲು ನಮ್ಮ ತೋಟದಲ್ಲಿ ಎಲ್ಲ 100-110ರಲ್ಲಿ 1 kg ಅಡಿಕೆ ಬರ್ತಾ ಇತ್ತು. ಇವತ್ತು 150 ಹೋದರೂ ಕೂಡ ಅಡಿಕೆ ಬರೋದಿಲ್ಲ. ಎಲ್ಲ ಅದು ಅಷ್ಟು ವೆಯ್ಟ್ ಬರುವ ಹಾಗೆ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು. ಆದ್ದರಿಂದ ಮಣ್ಣಿನ ಕಾರಣ ಕೂಡ ಇದೆ. ಆದ್ದರಿಂದ ಇದನ್ನೆಲ್ಲ ಮನಗೊಂಡು ಕೃಷಿಕರಿಗೆಲ್ಲ ಒಳ್ಳೆಯದಾಗಲಿ. ಸರ್ಕಾರ ಕೃಷಿಕರನ್ನೆಲ್ಲ ಮುಂಚೂಣಿಗೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಅದಕ್ಕೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಿಮ್ಗೆ ಇನ್ನೂ ಹೆಚ್ಚಿನ ಗೌರವ ಬರುತ್ತೆ. ಸಾವಯವ ಗೊಬ್ಬರವನ್ನು ಮಾಡುವ ಹಾಗೆ ಮಗದೊಮ್ಮೆ ನಿಮಗೆ ಒತ್ತಾಸೆಯನ್ನು ಕೊಡುತ್ತಾ ನನ್ನ ಈಗಾಗಲೇ 1 ಗಂಟೆ ಕಳೆದು ಹೋಗಿದೆ. ಇದು ಮಾತಾಡುವಂಥ ಗೊತ್ತಲ್ಲ, ಆದರೂ ಕೂಡ ಜಬ್ಬರ್ ಅವರು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಜಬ್ಬರ್ ಅವರೇ, ನಿಮ್ಮ ಕಾರ್ಯಕ್ರಮ, ನಿಮ್ಮ ಈ ಇದು ಸಾವಯವ ಗೊಬ್ಬರದ ಈ ಭಾಗಕ್ಕೆ ಬಿಟ್ಟು ಬೇರೆ ಭಾಗದಲ್ಲಿ ಮಾಡುವಂಥ ಶಕ್ತಿ ನೀವು ನಂಬುವಂಥ ಅಲ್ಲಾಹು ಮತ್ತು ನಾವು ನಂಬುವಂಥ ಎಲ್ಲ ದೇವರುಗಳಿಗೆ ನಿಮ್ಗೆ ಆಶೀರ್ವಾದ ಮಾಡಲಿ. ಒಂದು ಕಡೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಇನ್ನು ಎಲ್ಲ ಕಡೆ ನೀವು ಫ್ರಾಂಚೈಸ್ ಮಾಡಿದಾಗ ಈ ಎಲ್ಲ ವ್ಯವಸ್ಥೆಗಳು ನಿಮಗೆ
ಫಲಪ್ರದ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವಕಾಶಕ್ಕೆ ಅಭಿನಂದನೆ ಮತ್ತು ಧನ್ಯವಾದ. ಕೃಷಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಬೇಕು, ಈ ನಿಟ್ಟಿನಲ್ಲಿ ಸ್ಪೀಕರ್ ಸಾಹೇಬರು ಅದಕ್ಕೆ ಸ್ಪಂದಿಸಬೇಕು ಎನ್ನುವ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಸನ್ಮಾನ ಶ್ರೀಯುತ ಪ್ರಶಾಂತ್ ಕಾಜಾಬಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೂರ್ನಾಡು ಹಾಗೂ ಪ್ರಗತಿಪರ ಕೃಷಿಕರು ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಗುರುದತ್ ಎಂಎನ್ ಕಾರ್ಯಕ್ರಮದಲ್ಲಿ ಶುಭವನ್ನು ಹಾರೈಸುತ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ನಾವು ಮುಗಿಸಲಿಕ್ಕಿದ್ದೇವೆ. ನಾನು ಇತ್ತೀಚೆಗೆ ನಮ್ಮ ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ, ಒಳ್ಳೆ ಫುಡ್ ಯಾವುದು, ನಾವು ತುಂಬ ಹೆಲ್ದಿಯಾಗಿರ್ಬೇಕಂದ್ರೆ ಈಗೆಲ್ಲ 30 ವರ್ಷ 40 ವರ್ಷಕ್ಕೆ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಬೇರೆ ಬೇರೆ ಕಾಯಿಲೆಗಳಿಂದ ತೀರ್ಕೋತಾ ಇದ್ದಾರೆ. ಹಾಗಾಗಿ ಈಗೆಲ್ಲ ನಾವು 60 ವರ್ಷ ರಿಟೈರ್ಡ್ ಆಗೋವರೆಗೆ ಇರ್ತೀವಿ ಅನ್ನೋದು ಕೂಡ ಡೌಟ್ಫುಲ್ ಇರೋವಂಥ ಸಿಚುವೇಶನ್ ಇರೋದ್ರಿಂದ ನಾವೊಂದು ಸ್ವಲ್ಪ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಫುಡ್ ಯಾವ್ದು ತಿನ್ನಬೇಕು ಅಂತೇಳಿ ನಾನು ಡಾಕ್ಟ್ರ್ ಹತ್ರ ಕೇಳಿದೆ. ಅವ್ರು ಹೇಳಿದರು ಒಳ್ಳೆ ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು, ಜೊತೆಗೆ ನೀವು ಬೇಕ್ರಿ ಐಟಮು ಜಂಕ್ ಫುಡ್ ತಿನ್ನಬಾರ್ದು ಅಂತೇಳಿ. ನಾನು ಇಲ್ಲಿವರೆಗೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇಲ್ಲಿ ಕೂತು ಇವ್ರದ್ದು 1.5 ಗಂಟೆ ಸ್ಪೀಚ್ ಕೇಳಿದ ನಂತರ ಯಾವ ತರಕಾರಿಯೂ ತಿನ್ನಬಾರ್ದು ಅಂತೇಳಿ ಈಗ ಡಿಸೈಡ್ ಮಾಡ್ತಾ ಇದ್ದೇನೆ. ಅಂದರೆ ಅಷ್ಟು ಕೆಮಿಕಲನ್ನು ಯೂಸ್ ಮಾಡಿ ತರಕಾರಿಯನ್ನು ಬೆಳೆದು, ಮತ್ತೆ ಮೇಡಮ್ ಹೇಳ್ತಾಯಿದ್ರು ಅದು ಬಾಯ್ಲ್ ಆಗಿ ಕುದಿಸ್ಬೇಕಾದ್ರೆ ಮತ್ತೆ ಮೇಲೆಲ್ಲ ಮತ್ತೆ ಕೆಮಿಕಲ್ಲೇ ಬರ್ತದೆ, ಹಾಗಾದರೆ ತಿನ್ನೋದಾದರೂ ಯಾವುದನ್ನು ಅಂತೇಳಿ. ಜೊತೆಗೆ ನಮ್ಮ ಹಿರಿಯರು ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಕೋಳಿ ತಿನ್ನಬೇಡಿ, ಅದರಲ್ಲೆಲ್ಲ ಇಂಜೆಕ್ಷನ್ ಹಾಕಿರ್ತಾರೆ. ಈಚೆ ಕೋಳಿಯೂ ತಿನ್ನೋ ಹಾಗಿಲ್ಲ, ಈಚೆ ಇದನ್ನು ತಿನ್ನೋ ಹಾಗಿಲ್ಲ, ಕೋಳಿ ಇಡ್ತಕ್ಕಂಥ ಮೊಟ್ಟೆಯೂ ತಿನ್ನೋ ಹಾಗಿಲ್ಲ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ನಾನು ಒಂದು ಘಟನೆಯನ್ನು ಯಾಕೆ ನಾವು ಈಗ ಯೋಚನೆ ಮಾಡಲಿಲ್ಲ ಅಂದರೆ ಮುಂದೆ ನಾವು ಅದಕ್ಕೆ ಯಾಕೆ ಬೆಲೆ ಕೊಡ್ತೀವಿ ಅಂತೇಳಿ. ಸುಮಾರು ಒಂದು 15 ವರ್ಷದ ಹಿಂದೆ ಯಾವುದೋ ಒಂದು ಕಂಪನಿ ರಸ್ತೆ ಬದಿನಲ್ಲಿ ಫ್ರೀಯಾಗಿ ಸಿಮ್ಗಳನ್ನು ಕೊಟ್ಟರು. ನಮಗೆಲ್ಲ ಏನು ಖುಷಿ ಅಂದರೆ ಫ್ರೀಯಲ್ಲಿ ಸಿಗ್ತಾ ಇದೆಯಲ್ಲ, ಎಲ್ಲ ನಾವು ಮೊಬೈಲ್ ಇಲ್ಲದೇ ಇರೋರು ಮೊಬೈಲ್ ತೊಗೊಂಡ್ವಿ. ಆಗ ಫ್ರೀಯಲ್ಲಿ 5 ರೂಪಾಯಿಗೆ 10 ರೂಪಾಯಿಗೆ ರೀಚಾರ್ಜ್ ಸಿಗ್ತಾಯಿತ್ತು, ಎಲ್ಲ ರೀಚಾರ್ಜ್ ಮಾಡ್ಕೊಂಡ್ವಿ. ಇವತ್ತು ನಾವು ಮೊಬೈಲಿಗೆ ಅಡಿಕ್ಟ್ ಆಗಿದ್ದೀವಿ. ಆದರೆ ಇವತ್ತು ಆ ಕಂಪನಿಗಳು ಮೊಬೈಲ್ನ ಮಿನಿಮಮ್ ರೀಚಾರ್ಜನ್ನು 500 ರೂಪಾಯಿ ಮಾಡಿಟ್ಟಿದ್ದಾರೆ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ರಾಸಾಯನಿಕ ಗೊಬ್ಬರಗಳ ಹಣೆ ಬರವೂ ಅಷ್ಟೇ. ಇವತ್ತು ಈ ದಿನಕ್ಕೆ ನಮಗೆ ಭಾರೀ ಇಳುವರಿ ಕೊಡ್ಬೋದು, ಆದರೆ ಭೂಮಿಯ ಫಲವತ್ತತೆ 100% ನಾಶ ಆಗತ್ತೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಸಾವಯವ ಗೊಬ್ಬರವನ್ನೇ ಯೂಸ್ ಮಾಡಿ. ನಮಗೆ ಇಳುವರಿಯಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಅದು ನಮ್ಮ ಜೀವಕ್ಕೆ, ಮಣ್ಣಿನ ಜೀವಕ್ಕೆ ಬಹಳ ಉಪಯುಕ್ತವಾಗಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಉತ್ತಮವಾಗಿ ಮಾತನಾಡಿದಂತಹ ಸನ್ಮಾನ ಶ್ರೀಯುತ ಗುರುದತ್ ಎಂಎನ್ ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತ್ ಉಳ್ಳಾಲ. ಇದೀಗ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಕಾರ್ಯಕ್ರಮ ಅಸೂರ ಡಾಟರ್ ಆಫ್ ಅಬ್ದುಲ್ ರಜಾಕ್ 95% ಅಂಕ SSLCಯಲ್ಲಿ ಅಂಕವನ್ನು ಗಳಿಸುವುದರ ಮೂಲಕ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿನಿ ಅವಳನ್ನು ಗುರುತಿಸುವ ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಕೇವಲ ಇಚ್ಛಿತ ಇಳುವರಿ ಮತ್ತು ಸಮೃದ್ಧ ಬೆಳೆಗಾಗಿ ಸೂಪರ್ ಪವರ್ ಮಿಕ್ಸರ್, ಇದರೊಂದಿಗೆ ವಿದ್ಯಾರ್ಥಿಗಳ ಸಾಧನೆಗೂ ಕೂಡ ಅಭೂತಪೂರ್ವ ಆಯಿಷತ್ ಉಮೈಮಾ ಡಾಟರ್ ಆಫ್ ಉಬೈದ್ 95% ವಿದ್ಯಾರ್ಥಿ ಕೂಡ ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕು. ಅದೇ ರೀತಿ ಫಾತಿಮಾ ಉಮೈರಾ ಡಾಟರ್ ಆಫ್ ಉಬೈದ್ 86%. ಎರಡೂ ಕೂಡ ಉಬೈದ್ ಕಾಪಿಕಾಡ್ ಇವರ ಪುತ್ರಿಯರು, ದಯವಿಟ್ಟು ಆದಷ್ಟು ಬೇಗನೆ ಬರಬೇಕು. ಅದೇ ರೀತಿ KA-19 MT 5119 ಕ್ರೇಟಾ ಕಾರ್ ಅಲ್ಲಿ ನಿಲ್ಲುವುದರಿಂದ ನೀವು ನಿಲ್ಲಿಸಿದ ಸ್ಥಳ ಅಲ್ಲಿ ಸಂಚಾರಕ್ಕೆ ತೊಂದರೆಯಾಗಿದೆ, ದಯವಿಟ್ಟು ಅಲ್ಲಿಂದ ಕಾರನ್ನು ತೆರವುಗೊಳಿಸಬೇಕು. KA-19 MT 5119. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ಜಬ್ಬಾರ್ ಬೋಳಿಯಾರ್ ಅವರ ಈ ಒಂದು ನಾಯಕತ್ವದಲ್ಲಿ ನಡೆಯುತ್ತಾ ಇದೆ. ನಿಜಕ್ಕೂ ಕೂಡ ಅಭಿನಂದನೀಯ. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಿದರೆ ಮಾತ್ರ ಪ್ರೋತ್ಸಾಹಿಸುವ ಕೆಲಸ ನಮ್ಮಿಂದಾಗಬೇಕು. ಈ ನಿಟ್ಟಿನಲ್ಲಿ ಉತ್ತಮವಾದ ಕೌಶಿಕ್ ಬಿ ಶೆಟ್ಟಿ ಸನ್ ಆಫ್ ದಿವಾಕರ್ ಶೆಟ್ಟಿ 86.56. ಸುಆನಾ ರಾಯ್ ಲಾಯ್ಸ್ ಸನ್ ಆಫ್ ರೇಮಂಡ್ ಲೂಯಿಸ್ 93.5% ಮಾರ್ಕ್. ಅದೇ ರೀತಿ ಮೆಲ್ರಿಯಾ ಡಿಸೋಜಾ ಡಾಟರ್ ಆಫ್ ವಾಲ್ಟರ್ ಡಿಸೋಜಾ 90%, 90% ಅಂಕವನ್ನು ಪಡೆದಿದ್ದಾರೆ. ಹಿತಾಂಜೆ ಪಲಾಲ್ ಡಾಟರ್ ಆಫ್ ಪ್ರತಿಭಾ ಆ್ಯಂಡ್ ಜಗದೀಶ್ ಪಲಾಯ್ 87%. ಆ್ಯಂಡ್ ತನ್ಮಯ್ ಶೆಟ್ಟಿ ಡಾಟರ್ ಆಫ್ ದಯಾನಂದ ಶೆಟ್ಟಿ 96%.
ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ. Swan Roy Lois, son of Raymond Lois, 33.5%. Sahala, daughter of Sirajuddin, 88%. Sparsha P. Rai, daughter of Purandar Rai, 92%. Aisha Ravan Afna, daughter of Abdul Ashraf, 81.7%. 11 ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮಕ್ಕೆ, ಬಹುದೊಡ್ಡ ಪ್ರಯತ್ನಕ್ಕೆ ಸನ್ಮಾನ್ಯ ಜಬ್ಬಾರ್ ಅವರು ಒಂದಾಗಿದ್ದಾರೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಹೂಗಳಂತೆ ಮತಗಳು ಮಕರಂದವ ಹರಡಲಿ, ಸೌಹಾರ್ದತೆಗಾಗಿ ಮಿಡಿಯಲಿ ನಮ್ಮ ಹೃದಯ. ಇದೀಗ ರಮೇಶ್ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬೋಳಿಯಾರು, ಒಂದೆರಡು ಮಾತಿನಲ್ಲಿ ಶುಭವನ್ನು ಹಾರೈಸ್ತಾರೆ. ಬೋಳಿಯಾರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವ ರಮೇಶ್ ಶೆಟ್ಟಿ ಅವರು ಒಂದೆರಡು ಮಾತಿನಲ್ಲಿ ಶುಭವನ್ನು ಹಾರೈಸ್ತಾರೆ. ಸಮಯದ ಅಭಾವ ಇದೆ. ರಮೇಶ್ ಶೆಟ್ಟಿ ಬೋಳಿಯಾರು ದಯವಿಟ್ಟು ವೇದಿಕೆಯನ್ನು ಸೇರ್ಕೊಳ್ಬೇಕು. ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ರಮೇಶ್ ಶೆಟ್ಟಿ ಅವರು ಒಂದೆರಡು ಮಾತಿನಲ್ಲಿ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಕರಾವಳಿ ವಿಜಯ ಟ್ರೇಡರ್ಸ್ ಸಾವಯವ ಗೊಬ್ಬರ ಈ ಮಾರಾಟ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಆಸೀನರಾದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಂಥ UT ಖಾದರ್ ಅವರು, ಅದೇ ರೀತಿ ಈ ಒಂದು ದೀಪ ಪ್ರಜ್ವಲನಗೊಳಿಸಿದಂಥ ನಮ್ಮ ಗಡಿಕಾರರಾದಂಥ ಮಂಜುಯಾನಿ ಗುಣಾಕರ ಆಳ್ವರವರು, ಅದೇ ರೀತಿ ಗೇರೋ ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿಯವರು, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನಂಥ ಎಲ್ಲ ರೈತಾಪಿ ಬಂಧುಗಳೇ, ಇವತ್ತು ಭಾಳ ಸಂತೋಷವಾಗ್ತಾಯಿದೆ ಅಂತ ಹೇಳಿದ್ರೆ, ನಮ್ಮೊಂದಿಗೆ ಇದ್ದಂಥ ಒಬ್ಬ ಹುಡುಗ ಇವತ್ತೊಂದು ವ್ಯಾಪಾರ ಉದ್ದಿಮೆಗೆ ಪ್ರಾರಂಭ ಮಾಡಿದ್ದಾರೆ. ಭಾಳ ಸಂತೋಷ. ಯಾಕಂತ ಹೇಳಿಕೊಂಡಿದ್ರೆ ರಾಜಕೀಯದಲ್ಲಿ ಇದ್ದಾರೆ. ಅದೇ ರೀತಿ ಈ ಒಂದು ಸಾವಯವ ಗೊಬ್ಬರ ರೈತರ ಮುಖಾಂತರ ಪ್ರತಿಯೊಂದು ರೈತರಿಗೆ ಅತ್ಯವಶ್ಯಕವಾದಂಥ ಗೊಬ್ಬರವನ್ನು ಒದಗಿಸುವಂಥ ಒಂದು ಏಜೆನ್ಸಿಯನ್ನು ವಹಿಸಿಕೊಂಡು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ಈ ಒಂದು ವಿಚಾರವನ್ನು ಇಲ್ಲಿ ಮಾಡಿದ್ದಾರೆ. ಭಾಳ ಸಂತೋಷವಾಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲ ಕೂಡ ರಾಜಕೀಯದಲ್ಲಿದ್ದರೆ ಆಗೋದಿಲ್ಲ. ನಾವು ಕೂಡ ಉದ್ಯಮಿಗಳಾಗಬೇಕು. ರೈತರ ಹತ್ತಿರ ನೇರವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ಈ ಕೆಲಸವನ್ನು ಮಾಡಿದಾಗ ರೈತರ ಪ್ರೀತಿ ಕೂಡ ಬರ್ತದೆ. ಅದೇ ರೀತಿ ರಾಜಕೀಯ ಕೂಡ ಬೆಳೆಯುತ್ತಾ ಹೋಗ್ತದೆ. ಆದ್ದರಿಂದ ಇವತ್ತು ಸಾವಯವ ಗೊಬ್ಬರ ಭಾಳಷ್ಟು ಅನುಕೂಲವಾಗಿದೆ. ಯಾಕಂತ ಹೇಳಿದ್ರೆ ಶಿವಮೊಗ್ಗ, ಧಾರವಾಡ, ಹರಿಹರ ನಮ್ಮ ಘಟ್ಟ ಪ್ರದೇಶದಲ್ಲಿ ಭಾಳಷ್ಟು ಜನ ಅದನ್ನು ಉಪಯೋಗ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಉಡುಪಿ ಆಗಲಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಲೆನಾಡು ಜಿಲ್ಲೆ, ಈ ಕೊಡಗು ಜಿಲ್ಲೆಯಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಉಪಯೋಗ ಮಾಡಿಕೊಂಡು ಅದರ ಪರಿಚಯ ಆಗಲಿಲ್ಲ. ಆದರೆ ಇಂಥ ಯುವಕರು ಅಲ್ಲಲ್ಲಿ ಏಜೆನ್ಸಿಗಳನ್ನು ಪ್ರಾರಂಭ ಮಾಡಿ ಜನರಿಗೆ ಅದರ ಬಗ್ಗೆ ಅನೇಕ ಮಾರ್ಗದರ್ಶನವನ್ನು ನೀಡಿದಾಗ ಅದರ ಮೇಲೆ ಎಲ್ಲರಿಗೂ ಕೂಡ ಅಭಿಮಾನ ಬರ್ತದೆ, ಮಾಡ್ತಾ ಇದ್ದಾರೆ. ಆದರೆ ಕಾಜೇವರವರು ಏನಂತ ಹೇಳಿದರೆ ಅವರು ರೈತರು, ಹಾಗೆ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಯಾವುದನ್ನು ಉಪಯೋಗಿಸ್ಬೇಕಂತ ಹೇಳಿಕೊಂಡು. ಆದರೆ ನಾವು ನಮ್ಮ ತಂದೆ ಹಾಗೂ ತಾಯಿಯವರು ಕೃಷಿಕರಾಗಿದ್ದರು. ಆದರೆ ನಾವು ವ್ಯಾಪಾರ ರಂಗದಲ್ಲಿದ್ದ ಕಾರಣ ನಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಆದರೆ ಕೂಡ ಜನರೊಟ್ಟಿಗೆ ನಾವಿದ್ದ ಕಾರಣ ನಮಗೆ ಗೊತ್ತಾಗ್ತದೆ. ಖಂಡಿತವಾಗಿಯೂ ಇವತ್ತು ಫಾಸ್ಟ್ ಫುಡ್ದಿಂದಾಗಿ ಮಕ್ಕಳಿಗೆ ನಾವು ಫಾಸ್ಟ್ ಫುಡ್ನ ತಿನ್ನಿಸ್ತೇವೆ, ಆಸ್ಪತ್ರೆಗೆ ಕಳಿಸ್ತಾ ಇದ್ದೇವೆ. ಆದರೆ ನಮ್ಮ ಬೇರೆ ಫುಡ್ಡನ್ನು ತಿನ್ನಿಸಿದರೆ, ನಮ್ಮ ಮನೆಯ ಫುಡ್ಡನ್ನು ತಿನ್ನಿಸಿದರೆ ಆರೋಗ್ಯವಾಗಿದ್ದರು ಯಾವುದೇ ಕ್ಯಾನ್ಸರ್ ರೋಗ ಅಥವಾ ಇತರ ಗಣನೀಯವಾದಂಥ ರೋಗಗಳು ಕೂಡ ಬರ್ತಾ ಇರಲಿಲ್ಲ. ಅದೇ ರೀತಿ ಈಗ ಕೂಡ ಆಗಿ ನಾವು ಈ ಗೊಬ್ಬರವನ್ನು ಹಾಕ್ಕೊಂಡು ಸರ್ಕಾರಿ ಗೊಬ್ಬರವನ್ನು ಹಾಕಿದಾಗ ಒಮ್ಮೆಲೆ ಮೇಲೆ ಬರ್ತದೆ, ನಮ್ಮ ಹೊಟ್ಟೆಯನ್ನು ಹಾಳು ಮಾಡಿಬಿಡ್ತದೆ. ಆದರೆ ಸಾವಯವ ಗೊಬ್ಬರ ಆಗಿಲ್ಲ, ನಮ್ಮ ಹೊಟ್ಟೆಯನ್ನು ಕೂಡ ಹಾಳು ಮಾಡೋದಿಲ್ಲ, ಆರೋಗ್ಯವನ್ನು ಕೂಡ ರಕ್ಷಣೆ ಮಾಡ್ತದೆ. ಆದ್ದರಿಂದ ನಮ್ಮ ಜಬ್ಬಾರ್ರವರು ಈ ಭಾಗದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಕೂಡ ಅವರು ಫ್ರಾಂಚೈಸಿನಿಂದ ತೆಗೆದುಕೊಂಡು ಹೋಗಿ ಒಂದು ಗಾಡಿ ಕೂಡ ಮಾಡಿದ್ದಾರೆ. ಪ್ರತಿ ಗ್ರಾಮಕ್ಕೆ ರೈತರ ಮನೆ ಬಾಗಿಲಿಗೆ ತಲುಪಿಸಲಿಕ್ಕೆ ಇಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ದರಿಂದ ಇವತ್ತು ಊಟದ ಸಮಯ, ಎಲ್ಲರೂ ಕೂಡ ನಮ್ಮ ಸಭಾಧ್ಯಕ್ಷರ ಮಾತನ್ನು ಕೇಳಲಿಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನನ್ನೆರಡು ಮಾತನ್ನು ಮುಗಿಸಿ ನಿಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಕರ್ನಾಟಕ UT ಖಾದರ್ ಅವರ ವೈಯಕ್ತಿಕ ಸಹಾಯಕರಾಗಿ 24x7 ಯಾವುದೇ ಯಾರು ಕಾಲ್ ಮಾಡಿದರೂ ಕೂಡ ತಕ್ಷಣ ಸ್ಪಂದಿಸುವಂಥ ಮೊಹಮ್ಮದ್ ಲಿಬ್ಜತ್ ಇವರನ್ನು ಈ ಒಂದು ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಗುರುತಿಸುವಂಥ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ದಯವಿಟ್ಟು ಬರಬೇಕು. ಮೊಹಮ್ಮದ್ ಲಿಬ್ಜತ್ ಇವರನ್ನು ಈ ಒಂದು ವೇದಿಕೆಯಲ್ಲಿ ಗುರುತಿಸುವಂಥ ಕಾರ್ಯಕ್ರಮ, ಅವರನ್ನು ವೇದಿಕೆಯಲ್ಲಿ ಗುರುತಿಸುವಂಥ ಒಂದು ಬಹುದೊಡ್ಡ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸಮಯದ ಅಭಾವ ಇದೆ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು.
ಸಮಾರಂಭದ ಮುಂದಿನ ಭಾಗವಾಗಿ ಸಮಸ್ಯೆಗೆ ಸಮಯಾವಕಾಶ ನೀಡಿ ರೈತರ ಬಗ್ಗೆ ಕಾಳಜಿ ಮೆರೆದ, ರೈತರ ಪಾಲಿಗೆ ಶಕ್ತಿಯಾಗಿ ಪರಿಣಮಿಸಿದ ಕರುನಾಡಿನ ಮಣ್ಣಿನ ಮಗ, ಕರುನಾಡ ವಿಧಾನಸಭಾ ಸ್ಪೀಕರ್ UT ಖಾದರ್ ಇದೀಗ ನಿಮ್ಮ ಮುಂದೆ. ಸಾಮಾಜಿಕ ಮತ್ತು ರಾಜಕೀಯವಾಗಿ ಧಾರ್ಮಿಕವಾಗಿ ತನ್ನ ಸೇವೆಯನ್ನು ಬಹುಶಃ ಬೊಲಿಯಾರ್ನಲ್ಲೇ ಇವತ್ತು ಸಲ್ಲಿಸಿ ಅಂತಹ ಶ್ರೀ BK ಜಬ್ಬಾರ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಕರಾವಳಿ ವಿಜಯ ಟ್ರೇಡ್ಸ್ ಎಂಬ ಸಾವಯವ ಗೊಬ್ಬರ ಮಾರಾಟದ ಕಚೇರಿಯ ಒಂದು ಉದ್ಘಾಟನಾ ಕಾರ್ಯಕ್ರಮವು ಕೂಡ ಎಲ್ಲ ಹಿರಿಯರ ಮತ್ತು ಗಣ್ಯ ಅತಿಥಿಗಳು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಚೇರಿಯನ್ನು ಉದ್ಘಾಟಿಸಂಥ ನಮಗೆಲ್ಲ ಗೌರವಿತರು, ಅಷ್ಟು ಈ ಬೊಲಿಯಾರ್ ಗ್ರಾಮದ ಹಾಗೂ ಬೊಲಿಯಾರ್ ಗುತ್ತಿನ ಗಡಿ ಪ್ರಧಾನರಾದ ಶ್ರೀ ಗುಣಕರ ಆಲೋಯಾನೆ ರಾಮರೈರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮಗೆಲ್ಲರಿಗೂ ಗೌರವಿತರಾಗಿರುವಂತಹ ಇತಿಹಾಸ ಪರಿಸರದ ಮತ್ತು ಪವಿತ್ರವಾದ ಚೇಲೂರು ಚರ್ಚಿನ ಧರ್ಮಗುರುವಂಥ ವಂದನೆ ಫಾದರ್ ಮೈಕಲ್ ಡಿಸ್ವಿಲರ್ ಅವರೇ, ನಮ್ಮ ಅತ್ಯಂತ ಗೌರವಿತರು, ಬಹುಶಃ ಕೃಷಿಗೆ ಸಂಬಂಧಪಟ್ಟಾಗೆ ಭಾಳಷ್ಟು ಆ ಕೃಷಿಕರಾಗಿ ಜ್ಞಾನ ಹೊಂದಿರುವಂಥ ಕುರ್ನಾಡ ಮಾಜಿ ಅಧ್ಯಕ್ಷರಂಥ ಪ್ರಶಾಂತ್ ಕಾಜವ್ರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಇದೀಗ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೆಲಸದಂಥ ಮಂತ DS ಗಟ್ಟಿರವರೇ, ಬೊಲ್ಯಾರ್ನ ಪ್ರದೇಶದ ಗೌರವಂಥ ಬ್ಲಾಕ್ ಅಧ್ಯಕ್ಷರಾಗಿರುವಂಥ ರಮೇಶ್ ಶೆಟ್ಟಿ ಬೊಲ್ಯಾರವರೇ, ಅಮ್ಲಮುಗೂರ್ನ ನಮ್ಮ ಮಂಗಳೂರು ಉಲ್ಲಾಲ್ ತಾಲೂಕಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಅಂತ ರಫೀಕ್ ಅಮ್ಲಮುಗರ್ ಅವರೇ, ಹಾಗೂ ಬಹುಶಃ ಜಬ್ಬಾರ್ ಈ ಒಂದು ಪ್ರದೇಶದಲ್ಲಿ ಈ ಬಲ ಆತ್ಮವಿಶ್ವಾಸದಿಂದ ಈ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಮತ್ತು ಸೇವೆ ಮಾಡಲಿಕ್ಕೆ ಆ ಆತ್ಮವಿಶ್ವಾಸ ಮತ್ತು ಧೈರ್ಯ ಮತ್ತು ಪ್ರೋತ್ಸಾಹ ಕೊಟ್ಟಂಥ ಕೃಷಿ ಅಧಿಕಾರಿಗಳಂಥ ಸೀಮಾರವರೇ, ಅದೇ ರೀತಿ ಬದ್ರೀಶ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಾದ ನಮ್ಮ ಮೊಹಮ್ಮದ್ ಅಕ್ಕನವರೇ, ನಮ್ಮ ಖಾದರ್ ಅಕ್ಕನವರೇ, ಜಯರಾಮಣ್ಣನವರೇ, ಜಸೀಂದರವರೇ, PDO ಆದ ಸುಧಾ ರಾಣಿರವರೇ, ವೇದಿಕೆ ಮೇಲೆ ಉಪಸ್ಥಿತ ಪವರ್ ಮೋನಾಕ ತಾಲೂಕು ಪಂಚಾಯತ್ ಮೋನಾಕನವರೇ, ನಮ್ಮ CM ಫಾರೂಕ್ರವರೇ, ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ನನ್ನ ಮುಂದಿರುವ ಎಲ್ಲ ಗುರು ಹಿರಿಯರೇ, ಸೋದರೇ, ಆತ್ಮ ಮಿತ್ರರೇ, ಕರಾವಳಿ ವಿಜಯ ಟ್ರೇಡರ್ಸ್ನ ಸ್ಥಾಪನೆ ಮಾಡಲಿಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಂದು ಹಿತೈಷಿಗಳೇ, ಬೊಲಿಯಾರ್ನ ಪ್ರೀತಿಯ ಜನತೆಗೆ ಹಾಗೂ ಬಂಧು ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಒಂದು, ನಾನು ಜಬ್ಬರನ್ನು ಎಲ್ಲರ ಪರವಾಗಿ ನಾನು ಅಭಿನಂದಿಸರಿಗೂ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು, ನನಗೆ ಇಲ್ಲಿ ಸಾವಯವ ಗೊಬ್ಬರದ ಆ ಒಂದು ಕೇಂದ್ರ ಉದ್ಘಾಟನೆ. ಎರಡನೇದೇನು, ನಾನು ಯಾವಾಗಲೂ ಜೋರು ಮಾಡ್ತಿದ್ದೆ, ಏನೊಂದು ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೇನೆ ಅಂತೇಳಿ ಆಗಾಗ ನಾನು ಜೋರು ಮಾಡ್ತಾ ಇವತ್ತಿದ್ದೆ. ಬಹುಶಃ ನಮ್ಮ ಗುರುದತ್ತು ಕೂಡ ಇದ್ದಾರೆ, ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೆ. ಇದೀಗ ಇವತ್ತು ಅವ್ರದ್ದೇ ಆದ ಸ್ವಂತ ಒಂದು ಆ ಕಚೇರಿಯನ್ನು ಮತ್ತು ವ್ಯಾಪಾರನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಕೂಡ ಸಾವಯವ ಗೊಬ್ಬರ ಆ ಒಂದು ಸಂಬಂಧಪಟ್ಟಾಗೆ ಮಾರಾಟದ ಕೇಂದ್ರವನ್ನು ಕೂಡ ಇವತ್ತು ಮಾಡಿರುವುದು. ಅದಕ್ಕಾಗಿ ಬಹುಶಃ ಏನು ಇವತ್ತು ಜಬ್ಬರ್ ಅವರು ತಮ್ಮ ವ್ಯಾಪಾರ ಪ್ರಾರಂಭ ಮಾಡಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ, ಅವರ ಪ್ರಾಮಾಣಿಕ ಮತ್ತು ಬದ್ಧತೆ ಕೆಲಸದಿಂದ ದೇವರು ಅಲ್ಲಾಹು ತಾಲ ಇನ್ನಷ್ಟು ಕೂಡ ಅವರಿಗೆ ಶಕ್ತಿ, ಆರೋಗ್ಯ ಕೊಟ್ಟು ಅವ್ರ ವ್ಯಾಪಾರ ವೃದ್ಧಿ ಮಾಡಿ ದೊಡ್ಡ ಬೇರೆ ಈ ಗ್ರಾಮ ಪ್ರಾರಂಭ ಮಾಡಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಇನ್ನು ಬಹುಶಃ ಪ್ರಾರಂಭ ಮಾಡುವಾಗ ಸಾವಯವ ಗೊಬ್ಬರದ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಭಾಳಷ್ಟು ಈಗಾಗಲೇ ಚರ್ಚೆಗಳು ಹಲವಾರು ಕೂಡ ಇವತ್ತು ಇದೆ. ಆದ ಕಾರಣ ಒಂದು ಸಾವಯವ ಗೊಬ್ಬರ ಕೂಡ ಅದರಲ್ಲಿ ಕೂಡ ನಮಗೆ ಪ್ರಾಮಾಣಿಕತೆ ಕರೆಕ್ಟಾಗಿರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ನನಗೆ ವಿಶ್ವಾಸ ಇದೆ, ಸಾವಯವ ಗೊಬ್ಬರ ತಾವೇನು ನಿರ್ಮಾಣ ಮಾಡ್ತೀರಾ ಅದರ ಕ್ವಾಲಿಟಿ ಭಾಳ ಕರೆಕ್ಟಾಗಿದ್ದರೆ, ಸಮರ್ಪಕವಾಗಿ ಅದನ್ನು ಪ್ರಾಮಾಣಿಕತೆಯಿಂದ ನೀವು ಭಾಳ ಲಾಭಾಂಶ ಕರೆಕ್ಟ್ ಇಟ್ಟು ಅಥವಾ ಅರ್ಜೆಂಟ್ ದುಡ್ಡು ಹಾಕಬೇಕಂತ ಆಲೋಚನೆ ಇಲ್ಲದೆ ಇದೊಂದು ಸೇವೆ ಮಾದರಿ ಕೃಷಿಕರಿಗೆ ಮತ್ತು ಆರೋಗ್ಯ ಪೂರಕವಾಗುವಂಥ ಒಂದು ಸದುದ್ದೇಶ ಎನಿಸಿಕೊಂಡು ಅದನ್ನು ವ್ಯಾಪಾರ ಮಾಡಿದರೆ ಜನಸಾಮಾನ್ಯರು ಮತ್ತು ನಿಮ್ಮ ಗ್ರಾಹಕರು ನಿಮಗೆ ಡಿಮಾಂಡ್ ಮುಖಾಂತರ ಇಲ್ಲಿ ಬುಕ್ಕಿಂಗ್ ಮಾಡಿ ನಿಮಗೆ ವ್ಯಾಪಾರ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಆ ಒಂದು ವಿಶ್ವಾಸ ಅಂತರಿಸುವಂಥ ಕೆಲಸ ಅದು ನಿಮ್ಮೆಲ್ಲರ ಕೆಲಸ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಸಾಯನಿಕದ ಗೊಬ್ಬರವನ್ನು ಇವತ್ತು ಕಡಿಮೆ ಮಾಡಲಿಕ್ಕೆ ಅದು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದ ಆಲೋಚನೆ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಭಾಳಷ್ಟು ಸ್ಟಾಕ್ಗಳು ಕೊಡ್ತಾ ಇಲ್ಲ, ಸ್ಟಾಕ್ ಕಡಿಮೆ ಆಗ್ತಾ ಇದೆ. ಕೆಲವೊಮ್ಮೆ ರಾಸಾಯನಿಕ ಸ್ಟಾಕ್ ಯಾಕೆ ಕಡಿಮೆ ಆಗ್ತದೆ ಅಂತ ಹೇಳಿದರೆ ಇದನ್ನು ಬಿಟ್ಟು ಸಾವಯವ ಗೊಬ್ಬರಕ್ಕೆ ಹೋಗಿ ಅಂತೇಳಿ ಪರೋಕ್ಷವಾಗಿ ಒಂದು ಉತ್ತೇಜನ ಕೊಡುವಂಥ ಒಂದು ಯೋಜನೆ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ರಾಸಾಯನಿಕ ಕೆಟ್ಟ ಪರಿಸ್ಥಿತಿ ಅತಿ ಜಾಸ್ತಿ ಆದಾಗ ಎಲ್ಲವೂ ಕೂಡ ಕೆಟ್ಟದಾಗ್ತದೆ. ಅದಕ್ಕೆ ಸಂಬಂಧಪಟ್ಟಾಗ ಅದೇ ರೀತಿ ಸ್ವಲ್ಪ ಮಟ್ಟಿನ ಆದರೆ ಅದಕ್ಕೆ ಈಗ ಜನರಿಗೆ ಎಲ್ಲಕ್ಕಿಂತಲೂ ಈಗ ದುಡ್ಡು ಅಗತ್ಯ ಅಲ್ಲದೆ, ದುಡ್ಡಿನ ಬಗ್ಗೆ ಅರ್ಜೆಂಟ್ ದುಡ್ಡು ಆಗಬೇಕಂತ ಅಲ್ಲದೆ, ಒಂದು ಪ್ರಯಾಣ ಪ್ರೋಗ್ರಾಮ್ ಅಲ್ಲದೆ ಬೇರೆ ಯಾವುದೇ ವಿಚಾರದಲ್ಲಿ ಯಾರೂ ಕೂಡ ಇಲ್ಲ. ಅದು ರೈತರು ಕೃಷಿಕರು ಮಾತ್ರ ಅಂತಲ್ಲ, ಅದು ಯಾರೇ ಆಗಲಿ ಕೂಡ
ದುಡ್ಡು ಅಂತ ಆಗಬೇಕು. ಅದು ಮಾಸ್ಟರ್ ಇವತ್ತು ಅರ್ಜೆಂಟ್ ಆಲೋಚನೆ ಇಲ್ಲದೆ ಬೇರೆ ಯಾವುದೇ ಆಲೋಚನೆ ಸದ್ಯಕ್ಕೆ ಇವತ್ತು ಬರ್ತಾ ಇಲ್ಲ. ಅದಕ್ಕೊಬ್ಬ ಶ್ರೀಮಂತ ಬೆಂಗಳೂರಿನಲ್ಲಿ ಹೋದಂತೆ. ಬೆಂಗಳೂರಿನಲ್ಲಿ ರಿಕ್ಷಾದಲ್ಲಿ ಹೋಗುವಾಗ ರಾತ್ರಿ ಸ್ವಲ್ಪ ಹೊತ್ತಾಗುವಾಗ ಅವನು ದುಡ್ಡು ಕೈಯಲ್ಲಿ ಇಟ್ಕೊಂಡಿದ್ದ. ಸ್ವಲ್ಪ ಹೊತ್ತಾಗುವ ಏನೊಬ್ಬ ಹತ್ತಿಕೊಂಡು ಬಂದು ಇವನ ಕುತ್ತಿಗೆಗೆ ಕತ್ತೆನಿಟ್ಟು ಹೇಳ್ತಾನಂತೆ, ಬ್ಯಾಗ್ ಕೊಡ ಅಂತೇಳಿ. ಬ್ಯಾಗ್ ನಾನು ಕೊಡೋದೇ ಇಲ್ಲ ಅಂತ ಹೇಳ್ತಾನಂತೀವಿ. ಗ್ರಾಹಕ ಹೋದವನು ರಿಕ್ಷಾದಲ್ಲಿ ಪ್ರಾಣಿಕ ಕೊಡು ಅಂತ ಹೇಳಿದಾಗ ಅವ್ನು ಕೊಡಲಿಕ್ಕೆ ಒಪ್ಪೋದಿಲ್ಲ. ಅವನು ಹೇಳ್ತಾನೆ, ನೀವು ಕೊಡದಿನ ಬ್ಯಾಗನ್ನು ಕೊಡದಿದ್ದರೆ ನನ್ನ ತಲೆಯೇ ತೆಗಿತಾನಂತೇಳಿ. ಆಗ ನೀವು ಪ್ಯಾಸೆಂಜರ್ ಹೇಳ್ತಾನಂತೆ, ನೀನು ನನ್ನ ತಲೆಯನ್ನು ತೆಗೀರಿ ಮಾರ, ತೊಂದರೆ ಇಲ್ಲ, ತಲೆ ಇಲ್ಲ ಅದು ಬದುಕಬಹುದು, ಈಗ ದುಡ್ಡಿಲ್ಲದ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಗೆ ಜನ ಇವತ್ತು ಬಂದು ನಿಲ್ಲುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಆದ ಕಾರಣ ಸಾವಯವ ಕೃಷಿಯ ಗೊಬ್ಬರದಲ್ಲಿ ನಿಮಗೆ ಉತ್ಪತ್ತಿ ಜಾಸ್ತಿ ಬರ್ಬೋದು, ಕಡಿಮೆ ಬರ್ಬೋದು. ಅದಕ್ಕಾಗಿ ರೇಟು ಕೂಡ ಜಾಸ್ತಿ. ಆರ್ಗ್ಯಾನಿಕ್ ಫುಡ್ಡಿಗೆ ರೇಟ್ ಯಾಕೆ ಜಾಸ್ತಿ? ಅಲ್ಲಿ ಉತ್ಪಾದನೆ ಸ್ವಲ್ಪ ಕಡಿಮೆ ಮಾಡ್ತದೆ, ಆರೋಗ್ಯಕ್ಕೆ ಪೂರಕವಾಗಿರ್ತದೆ, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಎಂಬ ಇದಕ್ಕಾಗಿ ನೀವು ಬೇರೆ ಕಡೆಗೆ ಹೋದರೆ ಇಲ್ಲಿ ಇದಕ್ಕೆ ₹1 ಆದರೆ ಇಲ್ಲಿಗೆ 1.5-2 ರೂಪಾಯಿ ಅಂದರೆ ಡಬಲ್ ಕಾಸ್ಟ್ ಆಗಿ ಆರ್ಗ್ಯಾನಿಕ್. ಜನರೇನಿದೆ ಇವತ್ತು ನಮಗೆ ದುಡ್ಡು ಜಾಸ್ತಿ ಚಿಂತೆ ಇಲ್ಲ ಮಾರೆ, ಅವ್ರಿಗೆ ಆರ್ಗ್ಯಾನಿಕ್ ಹಾಕಿ ಇವತ್ತು ನಮಗೆ ಆ ಒಂದು ಉತ್ತಮವಾದ ಆಹಾರ ತರಕಾರಿ ಸಿಕ್ಕುವಂಥ ಅವಕಾಶ ತಾಗಲಿ. ಭಾಳಷ್ಟು ಜನರು ಇವತ್ತು ಸ್ವಲ್ಪ ಮಟ್ಟಿನ ಅನುಕೂಲಸ್ಥರು ಏನಂತ ಹೇಳಿದರೆ ಅವರ ಸ್ವಂತ ಮನೆಯಲ್ಲೇ ತೋಟದಲ್ಲಿ ಇವತ್ತು ಕೃಷಿ ಮಾಡೋದು. ಅವರಿಗೆ ಮನೆಗೆ ಬೇಕಾಗುವಂತಹ ಕೆಲವೊಂದು ತರಕಾರಿ ನೀತಿ ಯಾವುದಿದೆಯಾ ಅವರವರ ತೋಟದಲ್ಲೇ ಮಾಡ್ತಾರೆ. ಕೆಲವರು ಹೇಗೆ ಅಂತ ಹೇಳಿದರೆ ಕೋರಿ ಕೂಡ ಅವರೇ ಸಾಕೋದು ಅವರ ಮನೆಯಲ್ಲಿ, ಅದನ್ನೇ ಅವ್ರು ಬಹುಶಃ ಇದು ಕೂಡ ಮಾಡೋದು. ಯಾಕಂತ ಹೇಳಿದರೆ ಆರೋಗ್ಯದ ಇವತ್ತು ದೃಷ್ಟಿಯಿಂದ. ಆದ ಕಾರಣ ಇವತ್ತು ಬೇರೆ ಬೇರೆ ಕಾರಣಗಳ ಸಂದರ್ಭದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಆದ ಕಾರಣ ಇವತ್ತು ಎಲ್ಲ ಕೃಷಿಕರಿಗೆ ಮತ್ತು ವಿಶೇಷ ಇಲ್ಲಿ ಚೌಲೂರಲ್ಲಿ, ಕುರ್ನಾಡಿಯಲ್ಲಿ, ಈ ಸಚ್ಪೈಲಿ ಈ ಪ್ರದೇಶದಲ್ಲಿ ಜಾಸ್ತಿ ಹೆಚ್ಚು ಕೃಷಿಗೆ ಒತ್ತು ಕೊಡುವಂಥದ್ದು ಸಂದರ್ಭ. ಹಾಗಾಗಿ ನಾನು ಹೇಳಿದಷ್ಟೇ, ನಿಮ್ಮ ತಯಾರಿಕೆ ಅತ್ಯಂತ ಪ್ರಾಮಾಣಿಕ ಮತ್ತು ಅತ್ಯಂತ ಬದ್ಧತೆಯಿಂದ ಇರುವಂಥ ವಿಚಾರ ಇತ್ತು ಮಾಡಿ. ಯಾವುದೇ ರೀತಿಯಿಂದ ನಿಮ್ಮ ಸಾವಯವ ಗೊಬ್ಬರದಲ್ಲಿ ಶಾರ್ಟ್ಕಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ದುಡ್ಡು ಮಾಡಬೇಕಂತ ಆಲೋಚನೆ ಇದ್ದರೆ ಅದು ಸಾವಯವ ಕೃಷಿ, ಅದು ನಿಮಗೆ ಆದ್ಯತೆ ಅಲ್ಲ. ನಿಮಗೆ ಹೆಸರು ಮಾಡಬೇಕೆಂಬ ಇಚ್ಛೆ ಇದ್ದರೆ ಅದು ಬಹುಶಃ ಇವತ್ತು ಸಾವಯವ ಕೃಷಿ ಅದಕ್ಕೆ ಪ್ರಮುಖವಾಗಿ ಬರುವಂಥ ವಿಚಾರ ಇವತ್ತು ಆಗ್ತದೆ. ಮತ್ತು ಒಮ್ಮೆ ಹೆಸರು ಆದರೆ ಮತ್ತು ಆಟೋಮೆಟಿಕ್ಕಾಗಿ ಡಿಮಾಂಡ್ ಆಗಿ ಬಹುಶಃ ನಿಮಗೆ ಉತ್ತಮವಾದ ವ್ಯಾಪಾರ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ನಾನು ಇಬ್ಬರ ಕೃಷಿ ಅಧಿಕಾರಿ ಅಭಿನಂದಿಸ್ತೇನೆ. ಯಾಕೆ ಈ ರೀತಿಯ ರಿಸರ್ಚ್ ಏನು ನಡೀತಾ ಇದೆ, ಆ ರಿಸರ್ಚನ್ನು ಕೊಂಡು ಅದನ್ನು ಮಾಹಿತಿ ಕೊಟ್ಟು ಅದನ್ನು ಪ್ರಾರಂಭ ಮಾಡಿ ಬಹುಶಃ ಉತ್ತೇಜನ ಕೊಡೋ ಕಾರಣ ಇಂಥ ಹಲವಾರು ಯುವಕರು ಬೇರೆ ಬೇರೆ ಪ್ರದೇಶದಲ್ಲಿ ಅವರವರ ವ್ಯಾಪಾರ ಪ್ರಾರಂಭ ಮಾಡಿದ್ದಾರೆ. ನಾನು ರಾಮನಗರಕ್ಕೆ ಹೋಗಿದ್ದೆ. ಅವನು ಅವನು 1.5 ತಿಂಗಳು ಕಾದಿದ್ದ ರಾಮನಗರದಲ್ಲಿ. ನನಗೆ ಅವನ ಪರಿಚಯ ಕೂಡ ಇಲ್ಲ. ಇಲ್ಲ ಸರ್, ನಮ್ಮ ಇಡೀ ಮನೆಯಲ್ಲಿ ನಿಮ್ಮ ಅಭಿಮಾನಿಗಳು, ನಮಗೆ ನೀವೇ ಇಲ್ಲಿ ಬಂದು ನಮ್ಮ ಮ್ಯಾಂಗೋ ಮತ್ತು ರಾಗಿ ಇದರದ್ದು. ನಾನಲ್ಲಿ ಹೋದೆ, ಒಂದು ಹಳ್ಳಿ ಒಳಗಡೆ 1.5 ತಿಂಗಳು 2 ತಿಂಗಳ ಕಾದವನು. ಅಲ್ಲಿ ಹೋದಾಗ ನನಗೆ ಖುಷಿ ಆಯಿತು. ಒಂದು ಮನೆಯಲ್ಲಿ ಶ್ರೀಮಂತರೇನಲ್ಲ, ಸ್ವಾಭಾವಿಕ ಬಡವರೇ, ತೋಟ ಇದೆ. ರಾಗಿಯಿಂದ ಇವತ್ತು ಮಾಲ್ಟ್ ಮಾಡುವಂಥದ್ದು, ರಾಗಿ ಆಟೋಮ್ಯಾಟಿಕ್ ಇಡ್ಲಿ ಮಾಡುವಂಥದ್ದು, ಮತ್ತು ನಿಮ್ಮ ಮಿಲೆಟಿಂದ ಬೇರೆ ಬೇರೆ ತಯಾರಿಕೆ ಮಾಡುವಂಥದ್ದು, ಅದನ್ನು ಬಾಕ್ಸ್ ಮಾಡಿ ರಾಮ ಗೋಲ್ಡ್ ಅಂತ ಹೇಳಿ ಬಾಕ್ಸ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡಿ ಉದ್ಘಾಟನೆ, ಅದು ಮಿಷಿನ್ ಎಲ್ಲ ತೋರಿಸಿದ. ನಾನು ಹೇಳಿದೆ, ನೀನು ಜಾಸ್ತಿ ಕಲೀಲಿಲ್ಲ ಮಾರೆ, ನಿನಗಿದ್ದೆಲ್ಲ ಐಡಿಯಲ್ಲಿಂದ ಬಂದಂತೇಳಿ. ಅದಕ್ಕೆ ಅವನು ಹೇಳ್ತಾನೆ, ಮೈಸೂರಲ್ಲಿ CFTR ಎಂದ ರಿಸರ್ಚ್ ಇದೆ. ಅಲ್ಲಿಗೆ ಹೋದಾಗ ಅಲ್ಲಿ ರಿಸರ್ಚ್ ಮಾಡಿ ಬೇರೆ ಬೇರೆ ಟೈಪ್ ಇಟ್ಟಿದ್ದಾರೆ. ಅದು ಯಾರು ಯುವಕರಲ್ಲಿಗೆ ಹೋಗಿ ಅದನ್ನು ಸ್ಟಡಿ ಮಾಡಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಇವನ್ ಹೋದ, ಅವ್ರು ಫಾರ್ಮುಲಾ ಕೊಟ್ಟರು, ಬಂದು ಪ್ರಾರಂಭ ಮಾಡಿ ಈಗ ಉತ್ತಮವಾದ ಅವನಿಗೆ ವ್ಯಾಪಾರ ಆಗ್ತಾಯಿದೆ. ಬಹುಶಃ ನಮ್ಮ ಬೆಂಗಳೂರು ನಮ್ಮ ಮನೆಗೆ ಬಂದಾಗ ಬಹುಶಃ ನಮಗೆ ಆಲ್ಫೋನ್ಸ್ ಮಾವಿನಕಾಯಿ ಆರ್ಗ್ಯಾನಿಕ್ ಆಗಿ ಅವನು ಪ್ರತಿ ವರ್ಷ ನನಗೆ ಫಸ್ಟ್ ತಂದು ಕೊಡುವಂಥದ್ದು. ಇದರಲ್ಲಿ ಆರ್ಗ್ಯಾನಿಕ್ ಮಾವಿನಕಾಯಿ ಮಾಡ್ತಾನೆ. ಬೇರೆ ಬೇರೆ ರೀತಿಯ ಮಾಡುವಂಥ ಅವಕಾಶಗಳು ನಮಗೆ ಯುವಕರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಕಲಿತು ಇದನ್ನು ಒಂದು ವೃತ್ತಿಯಾಗಿ ತೆಕ್ಕೊಂಡು ಹೋಗಬೇಕಾದ್ರೆ ಭಾಳಷ್ಟು ರಿಸರ್ಚ್ಗಳು, ಭಾಳಷ್ಟು ಇನ್ನಿತರ ಸಲಹೆ ನಮ್ಮ ಸರ್ಕಾರಿ ಸಂಸ್ಥೆಯಿಂದ ಅಲ್ಲಿ ನಮಗೆ ಕೊಡಲಿಕ್ಕೆ ಕೂಡ ಅಧಿಕಾರಿಗಳು ಮತ್ತು ಸಂಸ್ಥೆ ಇದೆ. ಅದರ ಆಸಕ್ತಿಯನ್ನು ತಾವಿರೋದು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಜಬ್ಬಾರ್ನ ಈ ಒಂದು ಶಾಪ್ ಎಲ್ಲರಿಗೂ ಒಂದು ಪ್ರೇರಣೆ ಆಗಲಿ, ಅವರಿಗೆ ಅತ್ಯಂತ ಒಂದು ವ್ಯಾಪಾರ ಆಗಲಿ, ಇಲ್ಲಿಯ ಕೃಷಿ ಕೂಡ ಉತ್ತಮವಾಗಿ ಅಂತ ಹೇಳಿಕೊಳ್ತಾ ಎಲ್ಲರಿಗೆ ನನ್ನ ವಿಶೇಷವಾದ ಶುಭಾಶಯ ಸಲ್ಲಿಸಿಕೊಂಡು ಆರೋಗ್ಯಪೂರ್ವಕವಾದ ಆಹಾರ ಪದ್ಧತಿಯನ್ನು ಮೈಗೂಡಿಸಲು ಎಲ್ಲರೂ ಕೂಡ ಅಗತ್ಯ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳೋ ಮೂಲಕ ಇದನ್ನು ಚಾಲನೆ ಕೊಡ್ತೇನೆ.
ನಮಸ್ಕಾರ, ಜೈ ಹಿಂದ್. ಕಾದರವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಗೊಳಿಸಿರುವಂತಹ ಸುಸಂದರ್ಭ ಇದೀಗ ವೇದಿಕೆ ನಡೀತಾ ಇದೆ. ಎಲ್ಲ ಅತಿಥಿಗಳನ್ನ ಸಾಕ್ಷಿಗೊಳಿಸಿ ಇದೀಗ ದಿವಾಕರ್ ಆಚಾರ್ಯ ಸಾರಥೂರು, ಇಬ್ರಾಹಿಂ ಹಂಸ ಮಾದಕಟ್ಟೆ, ಅದೇ ರೀತಿ ಪ್ರವೀಣ್ ಆಳ್ವ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸದಸ್ಯರು ಎಲ್ಲರನ್ನೂ ವಿಶೇಷವಾಗಿ ಗುರುತಿಸ್ತಾ ಇದೀಗ ನೂತನ ಮಳಿಗೆ ಕರಾವಳಿ ವಿಜಯ ಟ್ರೇಡರ್ಸ್ ಸಾವಯವ ಗೊಬ್ಬರ ಮಾರಾಟದ ಕಚೇರಿ ಉದ್ಘಾಟನಾ ಸಮಾರಂಭ. ಅದಾದ ಬಳಿಕ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇರುವಂತಹ ಒಂದು ಬೈಕರ್ ಏನಿದೆ ಅದರ ಉದ್ಘಾಟನೆ ಹೊರಗಿದೆ. All the best. Mala pudar boy na samay ko mara wala. Alla trainer.